ಹಾಯ್ ವೆಲ್ಕಮ್. ಬನ್ನಿ 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 ಜನರೇ ಬನ್ನಿ. ಚೋಚಿಯಾ 2 ಮೆಂಬರ್ಸ್ ಇದ್ದೀರಿ. ಜಪ್ ಜಪ 2 ಮೆಂಬರ್ಸ್ ಇದ್ದೀರಾ, ಬಂದು ಐಡಲ್ಲಿ ಇರಬೇಡಿ, ಬನ್ನಿ ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಲೈಕ್ ಒಂದು ಏನಪ್ಪ ಕೆಮ್ಮ. ಹಾಂ, 2 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ರೇವತಿ ಅವರು ಹಾಯ್ ಬೆಲದಿಂಗಲು ಸೀಸ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಲನೆ ರೇಸಿ ಸೋನ ಸಾಂಡೆ ದಾದ ಸ್ಪೆಷಲಿನಿ ಕಾಂಡೆ ತಾಂಡೆ ಇದು ಜಾರಿ ಕಾಂಡೆ ಇಜ್ಜಾರು ಸುದ್ದಿ ಇಜ್ಜೀರ್ನ ಒನಸ್ ತಾಂಡೆ ಇರ್ನ दादा स्पेशल ज़्यादा पानी मत पियो यशवित. ಇಬ್ರು ಐಡಲ್ ಇದ್ದೀರಿ, ಬಂದು ಸಪೋರ್ಟ್ ಮಾಡಿ ಅಲ್ವಾ. ನೈ ನೈ ನೋ ನೋ, ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಐಡಲ್ ಇರ್ತೀರಾ, ಬಂದು ಸಪೋರ್ಟ್ ಮಾಡಿ ಅಲ್ವಾ. ರೇವತಿ ಸೀಸ್ ದೂರ ಪೋಯರಿಯೇ ಮೆಸೇಜ್ ಮಲ್ಪುಲೆತ್ತ ರೇವತಿ. पानी दी लाल मनस आती जी सिस दाने आती जी लाने लेट ಪ್ರಾಚಿಸ್ ಕಿಚನ್ ಅವರು ಈ ಜಪ್ಪು ಹಾಯ್ ಸಿ ಸಾಯ್ ವೆಲ್ಕಮ್. ನಿಮಗೆ ಲೈಕ್ ಕೊಡೋದಿದ್ದರೆ ಒಂದು ಲೈಕನ್ನು ಕೊಡಿ ಪ್ರಾಚಿ ಅವರೇ. ಥ್ಯಾಂಕ್ ಯು ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಒಂದು ಲೈಕ್ ಕೊಡೋದಿದ್ದರೆ ಒಂದು ಲೈಕನ್ನು ಕೊಟ್ಟು ಸಹಕರಿಸಿ ನನಗೆ. ಲೈಕ್ ಡನ್. ಹೌದಾ, ಥ್ಯಾಂಕ್ ಯು ಸೋ ಮಚ್. 4 ಮೆಂಬರ್ಸ್ ಚಪ್ಪಲಪ್ಪು 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಪ್ರಾಚಿ ಅವರೇ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಹೌದು ಸಿಸ್ ಅಂತಿದ್ದಾರೆ. ಇನ್ನೇ ಮಸ್ತ್ ಬೇಲೆ ಇತ್ತು ಅಂಚ ಸಿಸ್ ಅಂದೆ. ಆಲ್ ಇನ್ ಒನ್ ವೈ ಪಿ ಅವರು ಆಯ್ ಅಂತಿದ್ದಾರೆ. ಐ ವೆಲ್ಕಮ್ ಆಲ್ ಇನ್ ಒನ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ನಿಮ್ಮ ಕಡೆ ಆಟಿ ಬಂದಿಲ್ಲ, ಆಟಿಯ ಬಂದಿಲ್ಲ. ಊಟ ಆಯ್ತಾ? ಊಟ ಆಯಿತು ಸಿಸ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ನಿಮ್ದು ಆಯ್ತಾ ಊಟ? ನೋ ಬೇಟಾ ನೋ. ಹಲೋ ಹಲೋ. ಹಾಂ, ಇಲ್ಲ ಯಾರು ಇಲ್ಲ ಇದರಲ್ಲಿ. ನಿಮ್ದಾಯ್ತಾ ಊಟ ಆಲ್ ಇನ್ ಒನ್ ಅವರೇ, IP ಅವರೇ? ದಾದ ಕಜಿಪು ಸಿಸ್ ಏನಿ ಮನೋಲಿಯೇ ಇನಿ ಮನೋಲಿ ಕಜಿಪು ಮನೋಲಿದೊಂದು ಸುಕ್ಕದಲ್ಲ ಕತ್ತು ಕಡಲೆ ಪಾಡ್ದು ಜಿಪ್ ಲತ್ತಂಡೆ ಬೀಜ ಪಾಡ್ದು ಮಲ್ದಿನಿ ಸಾರಿ ಬಾರಿ ಚೋಕಾತ್ ಡನ್. ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ YP ಅವರೇ. ಥ್ಯಾಂಕ್ ಯು ಸೋ ಮಚ್. 3 ಮೆಂಬರ್ಸಿಗೆ 3 ಲೈಕ್ ಬಂತು. ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ಅವರೇ, ಎಂಥ ಊಟಕ್ಕೆ ನಿಮ್ಮದು? ನಿಮಗೆ ಮಲಕ ನೀನು ಎಂತ ಮಾಡೋದು? ಮಸ್ತಿ ಮಾಡೋದೇನು? ಬಾ ಇಲ್ಲಿ ಮಲ್ಕೋ, ಬಾ ಯಶು ಮಲ್ಕೋ. ಮೆಸೇಜ್ ಮಾಡಿ ಮಾತಾಡಿ. ಪ್ರಾಚಿ ಅವರೇ ಎಂಥ ಊಟಕ್ಕೆ ಇವತ್ತು? ಮನೋಲಿ ಪೊರ್ಲುಡು ಉನೋಲಿ ಅಂದ್ ಮನೋಲಿ ತಂಡ ಪೊರ್ಲುಡು ಉನೋಲಿ ರೇವತಿ ಸಿಸ್ ಸೂಪರ್ ಉನಸ್ ಮನೋಲಿ ಉನೋಲಿ ಮನೋಲಿ ತಂಡ ತಿನ್ನೋಲಿ ಚಪಾತಿ ಹೆಸರು ಕಾಳಿನ ಪಲ್ಯ. ವಾವ್ ಸೂಪರ್ ಹೆಲ್ದಿ ರೆಸಿಪಿ ಆಲ್ ಇನ್ ಒನ್ ಅವರೇ.
ಪ್ರಾಚೀಸ್ ಫಿಶ್ ಕರಿ ಸೀಸ್. ಓ ಸೂಪರ್, ಫಿಶ್ ಕರಿ. ನಾನು ಕೂಡ ಫಿಶ್ ಮಾರ್ಕೆಟ್ಗೆ ಹೋಗಿದ್ದೇನೆ, ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ ನೋಡಿ ಎಲ್ಲರೂ. ವಿಡಿಯೋ ಮಾಡಿದ್ದೀನಿ ಫಿಶ್ ಮಾರ್ಕೆಟ್ಗೆ, ಮುಂಬೈಯ ಫಿಶ್ ಮಾರ್ಕೆಟ್ಗೆ ಹೋಗಿ ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ನೋಡಿ ನೀವೆಲ್ಲ. ಬಂದು ಸಪೋರ್ಟ್ ಮಾಡಿ ಬನ್ನಿ, ಐಡಲಿರಬೇಡಿ. 4 ಮೆಂಬರ್ಸ್ ಇದ್ದೀರಿ. ಓಕೆ ಸಿಸ್ ಅಂತಿದ್ದಾರೆ. ಓಕೆ, ಫಿಶ್ ಕರಿ ಮಾಡಿದ್ರಿ. ಎಂಥ ಮೀನು ಪ್ರಾಚಿ ಅವರೇ? ಬೂತಾಯಿ, ಬಂಗುಡೆ ಅದೆಲ್ಲ ಇರುತ್ತೆ ಅಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರೇವತಿ ಸಿಸ್. ಥ್ಯಾಂಕ್ ಯು ಸಿಸ್. ನಾನು ಮಿಸ್ ಕಾಲ್ ಮಾಡಿಕೊಂಡೆ ರೇವತಿ ಅವರೇ, ಇವತ್ತು ನೀವೊಬ್ಬರು ಮಿಸ್ ಆಗಿದ್ರಿ. ಇಲ್ಲಾಂದರೆ ಡೈಲಿ ಬಂದು ನನಗೆ ಆಯ್ ಅಂತ ಸೂಪರ್ ಸಪೋರ್ಟ್ ಮಾಡಿ ಹೋಗ್ತೀರಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರೇವತಿ ಸಿಸ್. ಥ್ಯಾಂಕ್ ಯು ಸೋ ಮಚ್ ಸಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ. 4 ಮೆಂಬರ್ಸ್ ಇದ್ದೀರಾ. ಬಂದು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ಒಮ್ಮೆಲೆ ಬರ್ತಾರೆ, ಮತ್ತೆ ನನಗೆ ಓದಲಿಕ್ಕೇ ಆಗಲ್ಲ ಮೆಸೇಜ್ ಎಲ್ಲ. ಕೈ ಕೊಡು, ಕೈ ತೆಗಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪ್ರಾಚೀಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೈ ಬಿಡ್ಚಪ್ಪು. ಹಾಯ್ ನಮಸ್ತೆ ಎಲ್ರಿಗೂ ಅಂತಿದ್ದಾರೆ. ರಂಗನಾಯಕ ಅವರು ಬಂದರು. ಹಾಯ್ ರಂಗನಾಯಕ ಅವರೇ, ಲೈಕ್ ಅನ್ನು ಬಾವಾಗಲೇ ಕೊಟ್ಟು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ರಂಗನಾಯಕ ಅವರೇ. ಬೊಚ್ಚಪ್ಪ ಕೈ ಬೇನೆ ವಚನ ಹಬ್ಬ. ಆಲಿನ್ ಒನ್ ನಗಡ್ತಿದ್ದಾರೆ. ಏನಾಯಿತು ಆಲಿನ್ ಒನ್ ಅವರೇ? ಹಾಯ್ ನಮಸ್ತೆ ರಂಗನಾಯಕ ಅವರೇ. ಊಟ ಆಯ್ತಾ ನಿಮ್ಮದು ರಂಗಣ್ಣ? ಜಾಯ್ಸ್ ಆಫ್ ಮಲೆನಾಡು ಅವರು ಬಂದರು. ಹಾಯ್ ಜಾಯ್ಸ್ ಆಫ್ ಮಲೆನಾಡು ಅವರೇ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಜಾಯ್ಸ್ ಆಫ್ ಮಲೆನಾಡು ಅವರೇ. ಒಂದು ಪ್ಲೀಸ್ ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ. ಡಾರ್ಲಿಂಗ್ ಹಾಯ್ ಮಾ ಅಂತಿದ್ದಾರೆ. ಡಾರ್ಲಿಂಗ್ ಅವರು ಬಂದು ನೋಡಿ, ಹಾಯ್ ಮಾ ಅಂತಿದ್ದಾರೆ. ಹಾಯ್ ವೆಲ್ಕಮ್. ಜಾಯ್ಸಪ್ಪ ಏನಕ್ಕಪ್ಪ ಕೈ ಬೇನೆಪ್ಪ ಇಂಕ್. ಸೂಪರ್ ಸಪೋರ್ಟ್ ಜಯಸಪ್ಪ ಅವರೇ, ಒಂದು ಲೈಕ್ ಕೊಡಿ. ನಿಮ್ಮ ಕಡೆಯಿಂದ ಒಂದು ಲೈಕ್ ಕೊಡಿ. ಊಟ ಆಯ್ತಾ ನಿಮ್ಮದು? ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಡಾರ್ಲಿಂಗ್ ಅವರೇ, ಒಂದು ಲೈಕನ್ನು ಕೊಡಿ. ಹಾಯ್ ವೆಲ್ಕಮ್ ನಿಮಗೆ. ನನಗೆ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ರಾಚಿ ಅವರು ನನಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ನೋಡಿ ರಿಟರ್ನ್ ಮಾಡ್ತಾರಂತೆ ಅವರಿಗೆ. ರೇವತಿ ಸಿ ಸೂಪರ್ ಸಪೋರ್ಟಲ್ಲಿಂದ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಯಸಪ್ ಮಲೆನಾಡು ಅವರೇ. ಡಾರ್ಲಿಂಗ್ ಅವರೇ ವೆಲ್ಕಮ್ ನಿಮಗೆ. ನಿಮ್ಮ ಚಾನಲ್ ಇದೆಯಾ? ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ರೇವತಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಡಾರ್ಲಿಂಗ್ ಲೈಕ್ ಮಾಡಿದೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ ಅವರೇ. ನಿಮ್ಮದು ಚಾನಲ್ ಇದೆಯಾ? ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಡಾರ್ಲಿಂಗ್ ಅವರೇ, ಸಬ್ ಮಾಡಿ ನಂದು ಪ್ಲೀಸ್. ನನ್ನ ಚಾನಲ್ಗೆ ಹೋಗಿ ಸಬ್ ಕೊಡಿ ಡಾರ್ಲಿಂಗ್ ಅವರೇ. ಎಂತೂ ಸಪೋರ್ಟ್ ಐಡಿಯಾ ನಿಮ್ಮದು? ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದೀರಿ. ಒಂದು ನನ್ನ ಚಾನಲ್ಗೆ ಹೋಗಿ ಒಂದು ನನಗೆ ಗಿಫ್ಟು ಕೂಡ ಕೊಟ್ಟು ಬನ್ನಿ ಪ್ಲೀಸ್ ನಿಮ್ಮ ಕಡೆಯಿಂದ. ಇದು 9:30 10 ಗಂಟೆ ನಂತರ ಕಾಣುತ್ತೆ. ಈಗ ನನಗೆ ಮಕ್ಕಳು ಮಲಗಬೇಕು, ಅದಕ್ಕೆ ನಾನು ಮಕ್ಕಳನ್ನು ಮಲಗಿಸ್ತಾ ಇದ್ದೀನಿ. ರೇವತಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಪೋರ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಜೋಯ್ಸಪ್ಪ ಅವರೇ ನೋಡಿ, ಪ್ರಾಚಿ ಅವರಿಗೆ ಸಪೋರ್ಟ್ ಮಾಡಬೇಕಂತೆ. ಬ್ಲ್ಯಾಕ್ ಇದೆ, ಲೈಟ್ ಆಫ್ ಮಾಡಿದ್ದೇನೆ. ನನ್ನ ಮಕ್ಕಳು ಮಲಗ್ತಾ ಇದ್ದಾರೆ, ಹಾಗೆ ಮಕ್ಕಳಿಗೆ ನಿದ್ದೆ ಬರುತ್ತುಂಟು, ಅದಕ್ಕೆ ಅವರನ್ನು ಮಲಗಿಸುವಂತ ಬಂದೆ. ಅದಕ್ಕೆ ಮಲಗ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಡಾರ್ಲಿಂಗ್ ಅವರೇ, ನನ್ನ ಚಾನಲ್ಗೆ ಹೋಗಿ ಒಂದು ನನಗೊಂದು ಗಿಫ್ಟ್ ಕೊಟ್ಟು ಬನ್ನಿ. ಕಮೆಂಟ್ ಮಾಡಿದ್ದೀರಾ ಪ್ರಾಕ್ಟೀಸ್ ಅವರೇ ಅಂತಿದ್ದಾರೆ. ಡಾರ್ಲಿಂಗ್, ನಾನು ಇವತ್ತು ಸಬ್ಸ್ಕ್ರೈಬ್ ಮಾಡಿದ್ದು. ಹೌದಾ? ಇವತ್ತು ಮಾಡಿದ್ರ ನನಗೆ? ಹೌದಾ? ಥ್ಯಾಂಕ್ ಯು ಸೋ ಮಚ್ ಮಾಡಿದರೆ. ಮಲೆನಾಡು ಆಲ್ ಇನ್ ಒನ್ ಅವ್ರು ಬಂದರು. ಹಾಯ್ ಸಿಸ್, ಹಾಯ್ ವೆಲ್ಕಮ್ ಸಿಸ್, ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ನನಗೆ. ಮಲೆನಾಡು ಅವರೇ ಒಂದು ಲೈಕ್ ಕೊಡಿ. ಇಲ್ಲಿ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಅವರಿಗೆಲ್ಲ ಕನೆಕ್ಟ್ ಆಗಿ. ನೀವು ನನಗೆ ಕನೆಕ್ಟ್ ಆದ್ರಾ ಡಾರ್ಲಿಂಗ್ ಅವರೇ? ನೀವು ಎಂತಾಯ್ತಾ? ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ.
ಸೂಪರ್ ಸಪೋರ್ಟಲ್ಲಿದೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್ ಡಾರ್ಲಿಂಗ್. ಅದು ಹೇಗೆ ಅಂದರೆ ಜಾಯ್ಸಪ್, ನಾನು ನಿಮ್ಮ ಮಾಡಿದ್ದೆ ಕಮೆಂಟ್ ನಿಮಗೆ ನಿನ್ನೆ ಮಾಡಿದ್ದಾರಂತೆ ಪ್ರಾಚಿ ಅವರೇ. ಜಾಯ್ಸಪ್ ಅವರು ಡಾರ್ಲಿಂಗ್ ಅವರೇ, ಅದು ಹೇಗೆ ಅಂದರೆ ಯಾವುದು ಹೇಗೆ? ಚಾನಲ್ ನೇಮು ಡಾರ್ಲಿಂಗ್. ಬಾಲೆಗೆ ತೆಮ್ಮ ಅತ್ತಿಯೇ ಆಯ ಉಂಡತೆ ಪೇರು ಪರಿಯೇ ಬೊಕ್ಕ ಐತೊಟ್ಟು ಈ ನನ್ನ ಮುಂಚೆ ಚೂರು ತಿಂದೆ ಐಟು ಕೆಮ್ಮ ಬತ್ತಿನ ಆಯ್ತು ತುಲೆ ತುಲೆ ಕೆಮ್ಮ ಮಲ್ತೊಂದುಲ್ಲೆ ತುಲೆ ಕಮೆಂಟ್ ಎಲ್ಲಿ ನೋಡಿ ಕನೆಕ್ಟ್ ಆಗೋದು ಹೇಗೆ ಅಂದರೆ ಗೊತ್ತಾ, ನನ್ನ ಚಾನಲಿಗೆ ಹೋಗಿ ಬೆಳದಿಂಗಲ ತುಳು ಬ್ಲಾಗ್ಸ್ ಅಂತ ಅಲ್ಲಿಗೆ ಹೋಗಿ ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನು ಒತ್ತಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ. ಹಾಗೆ ಕನೆಕ್ಟ್ ಆಗ್ತೀರಿ. ಒಂದು ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ. ಜಾಯ್ಸಪ್ ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ ಪ್ರಾಚಿ ಅವರು. ಕೆಮ್ಮ ಹತ್ತಿಯ ಕೆಮ್ಮ ಇತ್ತಿಜ್ಜಿ ಆಯ್ ಪೇರು ಪರಿಯಡ ಕೆಮ್ಮ ಸುರಪ್ಪುಂಡು ಹೊರರ ಇನ್ನು ಪೇರು ಕೊರಿಯ ಈಗ ಅಂಚಾದು. ಜಾಯ್ಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ಪ್ರತಿಭಾ ಅವರು. ಅದು ಮಾಡಿದ್ದೇನೆ ಅವಾಗನೇ. ಹೌದಾ, ಓಕೆ ಮಾಡಿದ್ರಲ್ವಾ, ಓಕೆ, ಥ್ಯಾಂಕ್ ಯು ಸೋ ಮಚ್. ಜಾಯ್ಸಪ್ ಮಲೆನಾಡು ಅವರೇ, ನಾನು ನಿಮ್ಮ ಮನೆಗೆ ಹೋಗಿ ಬಂದೆ, ಪ್ಲೀಸ್ ನಮ್ಮ ಮನೆಗೆ ಬನ್ನಿ ಅಂತಿದ್ದಾರೆ ನೋಡಿ. ಆಲ್ ಇನ್ ಒನ್ ವೈಫಿ ಅವರು ಜಾಯ್ಸಪ್ ಅವರ ಮನೆಗೆ ಹೋಗಿ ಬಂದಿದ್ದಾರೆ ನೋಡಿ. ಅವರ ಮನೆಗೆ ನೀವು ಕೂಡ ಹೋಗಿ ಬನ್ನಿ ಜಾಯ್ಸಪ್ ಅವರೇ, ಕಾಯ್ತಾ ಇದ್ದಾರೆ ಆಲ್ ಇನ್ ಒನ್ ಅವರು. ಕೊಡಿ ಅವರಿಗೆ ಮನೆಗೆ ಹೋಗಿ ಬನ್ನಿ. ಮ್ಯಾಂಗ್ಳೂರಲ್ಲಿ ಎಲ್ಲಿ ನೀವು? ನನ್ನದು ಮ್ಯಾಂಗ್ಳೂರಲ್ಲ, ನನ್ನ ಕಾರ್ಕಳ. ನಿಮ್ದು ಎಲ್ಲಿ? ಜಾಯ್ಸಪ್ ಮಲೆನಾಡು ಅವರೇ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಗಿಫ್ಟ್ ಡನ್ ಪ್ರಾಚೀಸ್ ಅಂತಿದ್ದಾರೆ. ಜಾಯ್ಸಪ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ಆಲ್ ಇನ್ ಒನ್ ವೈಪಿ ಅಂತಿದ್ದಾರೆ, ಅವರು ಕೊಟ್ಟಿದ್ದಾರೆ. ಓ ಹೌದು, ನಿಮ್ಮದು ಎಲ್ಲಿ? ನಾವು ಕಾಸರಗೋಡು. ಹೌದಾ, ಓಕೆ. ಜಾಯ್ಸಪ್ ರಿಟರ್ನ್ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ. ಜಾಯ್ಸಪ್ ಅವರೇ ಕಮೆಂಟ್ ಹಾಕಿ, ಯಾರೆಲ್ಲರೂ ಒಂದು ಕಮೆಂಟ್ ಹಾಕಿ ಮೆಸೇಜ್ ಮಾಡಿ ಪ್ಲೀಸ್. ಲೈಕ್ ಕೊಟ್ಟು ಮಾಡಿ, ಸ್ವಲ್ಪ 2 ಮಿನಿಟ್ ವಿಡಿಯೋ ನೋಡಿ ಮಾಡಿ. చేచి కన్ను ముచ్చిది చూచి ಜಾಯ್ಸಪ್ ರಿಟರ್ನ್ ದಿಂಚಿನ ಮಗ ಚೂರು ಜಪ್ಪಲೆ ನಿಗುಲು. ಹಲ್ಲಿ ಲೈಫ್ ಅವರು ಬಂದರು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಾಚ್ ಹಲ್ಲಿ ಲೈಫ್ ಅವರೇ, ಹಲ್ಲಿ ಲೈಫ್ ಅವರೇ ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ, ನನ್ನ ಚಾನಲ್ಗೆ ಬಂದಿಲ್ಲ ಅಂದರೆ ಬನ್ನಿ. ನಿಮ್ಮದು ಚಾನಲ್ ಇದೆಯಾ? ನಾನು ಸಿಸ್ ಕಾರ್ಕಳದಲ್ಲಿ ಜಾಬ್ ಮಾಡೋದು. ಎಲ್ಲಿ ಡಾರ್ಲಿಂಗ್ ಅವರೇ? ಕಾರ್ಕಳದಲ್ಲಿ. ಡನ್ ಆಲ್ ಇನ್ ಒನ್ ವೈಪಿ ಅಂತಿದ್ದಾರೆ. ಅಲ್ಲಿ ಲೈಫ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮದು ಚಾನಲ್ ಇದೆಯಾ? ಇಲ್ಲವಾ? ನನಗೆ ಒಂದು ಕನೆಕ್ಟ್ ಆಗಿ ಹೋಗಿ. ಅಕ್ಕ ಗಿಫ್ಟ್ ಬೇಕು. ಗಿಫ್ಟ್ ದೇವರ ಗಿಫ್ಟದ ಒಂದು ವಿಷಯ ಗೊತ್ತಾ ನಿನಗೆ? ಬೆಸ್ಟ್ ಯಾರೋ ಒಬ್ಬರು ಒಂದು ಕಮೆಂಟ್ ಹಾಕಿ ಒಂದು ವಿಡಿಯೋ ಮಾಡಿದ್ದಾರೆ, ನೋಡಿದ್ರಾ? ದೇವಾ, ವಿಡಿಯೋವನ್ನು ನೋಡಿ. ಸೂಪರ್ ಸಪೋರ್ಟ್. ಹರ್ಷದವರು ಬಂದರು. ಹಾಯ್ ಮೇಡಮ್, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಹರಿಪ್ರಸಾದವರೇ, ಹಲ್ಲಿ ಲೈಫ್ ಅವರೇ ಒಂದು ಲೈಕ್ ಅನ್ನು ಕೊಡಿ. ವೆಸ್ಟ್ ಅವರೇ ಒಂದು ಲೈಕ್ ಅನ್ನು ಕೊಡಿ. ಹರಿಪ್ರಸಾದವರೇ, ಊಟ ಆಯ್ತಾ ನಿಮ್ಮದು? ಏನು ಊಟಕ್ಕೆ? ಥ್ಯಾಂಕ್ ಯು. ಜಾಯ್ಸಪ್ ಅವರೇ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ನೋಡಿ. ಜಾಯ್ಸಪ್ ಅವರೇ ಕಮೆಂಟ್ ಹಾಕಿ, ಕಮೆಂಟ್ ಹಾಕದೆ ಕೊಡಬೇಡಿ. ಹೇಳಿ ಅಕ್ಕ, ಏನು ಅದು? ಯಾರೋ ಒಬ್ಬರು ಒಂದು ಚಾನಲ್ ಮಾಡಿದ್ದಾರೆ, ಅವರು ಯಾರಂತ ನಾನು ಮೆನ್ಷನ್ ಮಾಡಲ್ಲ, ಯಾಕಂದರೆ ಅವ್ರದ್ದು ಹೆಸರು ಹೇಳುವಷ್ಟು ನನಗೆ ಇಷ್ಟ ಇಲ್ಲ.
ನಾನು ನನ್ನ ಸಿಸ್ ಕಾರ್ಕಳದಲ್ಲಿ ಜಾಬ್ ಮಾಡೋದು. ಹೌದಾ, ನಿಮ್ಮ ಸಿಸ್ ನಾ ಮಣ್ಪಂದಿ ಪ್ಲೇಸ್ ಅನ್ವಿತು ಲೈಕ್ ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಅವರು ಒಂದು ಮೆಸೇಜ್ ಹಾಕಿದ್ದಾರೆ, ಎಲ್ಲರೂ ಹೋಗಿ ಈಗ ಲೈವ್ ಮಾಡೋದು, ಅಲ್ಲಿ ಹೋಗಿ ಗಿಫ್ಟ್ ಬೇಡೋದು, ಭಿಕ್ಷೆ ಬೇಡಿದ ಥರ ಮಾಡೋದು, ಹಾಗೆ ಹೀಗೆ ಅಂತ ಅವರು ವಿಡಿಯೋ ಹಾಕಿದ್ದಾರೆ. ಮತ್ತು ಅವರು ಬೇರೆಯವರು ಹೋಗಿ ನನಗೆ ಸಪೋರ್ಟ್ ಮಾಡಿ ಅಂತಾರೆ, ಅವರು ಅವ್ರದ್ದು ವಿಡಿಯೋ ಹಾಕಿ ಇವರಿಗೆ ಸಪೋರ್ಟ್ ಮಾಡಿ ಅಂತ ಪ್ರಮೋಷನ್ ಮಾಡ್ತಾರೆ. ಅವರಿಗೆ ಇರುವುದು 40 ಸಬ್ಬು, ಹೆಚ್ಚೇನಿಲ್ಲ ಅವರಿಗೆ. ಲೈಕ್ ಡನ್ ಅಂತಿದ್ದಾರೆ. ಜೋಯ್ಸಪ್ಪ ಅವರು ಕಮೆಂಟ್ ಮಾಡಿದ್ದೀನಿ ನೋಡಿ ಸಿಸ್ಟರ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಹರಿಪ್ರಸಾದ್ ಅವರು. ಹಾಯ್ ಅಕ್ಕ ಅಂತಿದ್ದಾರೆ. ಪಲ್ಲವಿ ಕನಸು ಅವರು ಹಾಯ್ ವೆಲ್ಕಮ್ ಪಲ್ಲವಿ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬಂದಿದ್ದಕ್ಕೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಅವರೇ. ಇದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಊಟ ಆಯ್ತಾ ನಿಮ್ಮದು? ಹಾಗೆ ಬೆಸ್ಟ್ ಅವರು ಎಂತೆಂಥೋ ಮೆಸೇಜ್ ಎಲ್ರಿಗೂ ಲೈವ್ ಮಾಡ್ತಾರಲ್ವ, ಅವ್ರಿಗೆ ಎಲ್ರಿಗೂ ಬೈತಿದ್ರು ಇದರಲ್ಲಿ, ಆಗ ಮಾಡೋದು ಈಗ ಮಾಡೋದು ಅಂತ. ಯಾರವರು ಕೊಡಿಸಿಸ್ ನನಗೂ ಗೊತ್ತಾಗಲಿ ಯಾರವ್ರೆಂತ ಕೊಡಿಸಿ ಸರ್ ನಮಗೂ ಅಂತಲ್ಲ, ಅವರು ಎಲ್ರಿಗೂ ಲೈವ್ ಮಾಡೋದು, ಅಲ್ಲಿ ಹೋಗಿ ಗಿಫ್ಟ್ ಬೇಡೋದು, ಸಪೋರ್ಟ್ ಬೇಡೋದು, ನಿಮಗೆ ಕೆಲಸ ಇಲ್ವಾ ಹಾಗೆ ಹೀಗೆ ಮಾಡಿದರು. ನಾನು ಅದಕ್ಕೆ ಒಂದು ಕಮೆಂಟ್ ಹಾಕಿದೆ, ನೀವು ಯಾಕೆ ಬ್ರದರ್ ಎಲ್ಲರದ್ದು ಹೆಸರು ತಗೊಂಡು ಇವರಿಗೆ ಸಪೋರ್ಟ್ ಮಾಡಿ ಅಂತ ನೀವು ಯಾಕೆ ಗಿಫ್ಟ್ ಕೇಳ್ತೀರಾ? ಅದು ತಪ್ಪಲ್ವಾ? ನಾವು ಲೈವ್ ಮಾಡಿ ಸಪೋರ್ಟ್ ಕೇಳಿದಾಗ ಅದು ತಪ್ಪಾದರೆ ನೀವು ಇದು ಮಾಡೋದು ತಪ್ಪಲ್ವಾ ಅಂತ ಕೇಳಿದೆ. ಅದಕ್ಕೆ ಅವರು ನಂದು ವಿಡಿಯೋ ಮಾಡಿ ಹಾಕಿದ್ರು. ಬೆಲ್ಲದಿಂಗಲ್ ಅವರಿಗೆ ನಿಮಗೆ ಆನ್ಸರ್ ಕೊಡ್ತೀನಿ ಬನ್ನಿ ಅಂತ ವಿಡಿಯೋ ಮಾಡಿ ಹಾಕಿದ್ದಾರೆ. ನಂದು ಹೆಸರು ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ 2 ನಿಮಿಷ. ಅವರಿಗೆ ಇರುವುದು 40 ಸಬ್ಬು, ಹೆಚ್ಚೇನಿಲ್ಲ, 40 ಇರುವುದು. ನೀವು ಹಾಗೆ ಮಾಡ್ತಾರೆ, ನೀವು ಲೈವ್ ಮಾಡಿಕೊಂಡು ಕೂತ್ರೆ ನೀವು ಉದ್ಧಾರ ಆಗಲ್ಲ ಜೀವನದಲ್ಲಿ, ಹಾಗೆ ಹೀಗೆ ವಿಡಿಯೋ ಹಾಕಿದ್ದಾರೆ ನೋಡಿ ಅವರು. ಇರಲಿ ಬಿಡಿ, ನಾವು ಅವರನ್ನು ಮೀರಿಸೋಣ. ಹೌದು, ಅಷ್ಟು ಮಾತಾಡೋದು ಯಾರು ಅಕ್ಕ? ಅವರು ಒಬ್ಬರು ಯಾರು ಅಂತ ಹೆಸರು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡಲ್ಲ ನಾನು. ಇದ್ದಾರೆ ಒಬ್ಬರು 40 ಸಬ್ ಹಿಡ್ಕೊಂಡು ದೊಡ್ಡ ಮಾತಾಡ್ತಾರೆ ಅವರು. ಅವರಲ್ಲಿ ಎಲ್ಲಿ ಮುಂದೆ ಹೋಗೋಣ. ನನಗೆ ಅಂದರು ನೀವು ಮೋನೋ ಆಗಿ ತೋರಿಸಿ ಅಂದರು. ಅವರು 2024ರಲ್ಲಿ ಚಾನಲ್ ಮಾಡಿದರು. ಅವರು 2024ರಲ್ಲಿ ಚಾನಲ್ ಮಾಡಿ ಅವರಿಗೆ ಆಗಿದ್ದು 40 ಸಬ್ಬು. ನಾನು 1 ತಿಂಗಳಲ್ಲಿ ಜನವರಿ 26 1 ತಿಂಗಳಾಯಿತು ನಂದು ಆಗಿದ್ದಷ್ಟೇ. ನಾನು 800 ಸಬ್ ಮಾಡಿದ್ದೀನಿ ಗೊತ್ತಾ? ಇನ್ನ ಜನ ಇರ್ತೀರಾ ಎಜೆ ಸಾಯಿ ಅಂತಿದ್ದಾರೆ. ಮಹೇಶ್ ಆಯ್ ವೆಲ್ಕಮ್ ಮಹೇಶ್ ಅವರೇ. ಎಜೆಸ್ ಅವರೇ ವೆಲ್ಕಮ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟು ಮಾಡೋದ್ರಿಂದ ತಪ್ಪೇನು? ಹೌದು, ನಾವಂತೆ ಭಿಕ್ಷೆ ಬೇಡೋದಂತೆ, ಲೈವ್ಗೆ ಹೋಗಿ ಮಾಡೋದಂತೆ, ಅವು ಕೊಡಿ ಸಪೋರ್ಟ್ ಮಾಡಿ, ನಾನು ಕೊಟ್ಟರೆ ನೀನು ಕೊಡ್ತೀನಿ, ನೀನು ಕೊಟ್ಟರೆ ನಾನು ಕೊಡ್ತೀನಂತೆ. ಎಂಥ ನಿಮ್ದದು? ನೀವು ಉದ್ಧಾರ ಆಗ್ತೀರದ್ರಲ್ಲಿ, ಹಾಗೆ ಹೀಗೆ ಮಾಡ್ತಾನೆ ಅವನು. ಎಂಥ ಮೆಸೇಜ್ ಮಾಡ್ತಾರಂತ ಅವರಿಗೆ ಗೊತ್ತಿಲ್ಲ. ಅವರು ನನ್ನಂತ ಅವಳು ಇರಬೇಕು. ನಾನು ಅದಕ್ಕೆ ಬೈದು ಮೆಸೇಜ್ ಹಾಕಿದೆ ಅವನಿಗೆ. ನಾನು ನೋಡಬೇಕು ವಿಡಿಯೋ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಎಲ್ರಿಗೂ ಒಂದು ಸ್ಫೂರ್ತಿ ಆಗುತ್ತೆ ಅವ್ರದ್ದು. ನನಗೆ ಮೆನ್ಷನ್ ಮಾಡೋದಷ್ಟು ಇಷ್ಟ ಆಗ್ತಾ ಇಲ್ಲ. ಅದು ಎಂಥ ಮೆನ್ಷನ್ ಮಾಡಬೇಕಂತ ನನಗೆ ಇದಾಗ್ತಾ ಇಲ್ಲ. ಅವರದ್ದು ಇಷ್ಟನೇ ಇಲ್ಲ. ಯಾರಾದರೂ ಮೆನ್ಷನ್ ಮಾಡಿ. ಎಜೆಸ್ ಅವರೇ, ನಿಮ್ಗೆ ಗೊತ್ತುಂಟಲ್ವಾ, ನೀವೊಂದು ಮೆನ್ಷನ್ ಮಾಡಿ ಅವರಿಗೆ. ನನಗೆ ಇದರಲ್ಲಿ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ಅವರಿಗೆ ಗೊತ್ತಾಗಲಿ. ಸಬ್ಸ್ಕ್ರೈಬ್ ಸಪೋರ್ಟ್ ಅಂತ ಚಾನಲ್ ಅವರು ನೋಡಿ ಎಜೆಸ್ ಅವರು ಹಾಕಿದ್ದಾರೆ ನೋಡಿ. ಆ ಚಾನಲ್ಗೆ ಹೋಗಿ ಸ್ವಲ್ಪ ಭೇಟಿ ಕೊಟ್ಟು ಬನ್ನಿ ಪ್ಲೀಸ್ ಅಕ್ಕ. ಯಾರು ಸ್ವಲ್ಪ ಹೇಳಿ, ನಾನು ನೋಡ್ತೀನಿ. ನೋಡಿ ಎಜೆಸ್ ಅವರು ಹಾಕಿದ್ದಾರೆ ನೋಡಿ, ಸಬ್ಸ್ಕ್ರೈಬ್ ಸಪೋರ್ಟ್ ಅಂತ. ಅವರು ಹೇಳ್ತಾ ಇದ್ರು. ತುಂಬಾ ಅವರು ಎಲ್ರಿಗೂ ಇದು ಮಾಡ್ತಿದ್ದಾರೆ, ಲೈವ್ ಮಾಡುವವರಿಗೆ ತುಂಬ ಟೆನ್ಷನ್ ಕೊಡ್ತಾ ಇದ್ದಾರೆ ಅವರು. ನೀವು ಮೊನ್ನೆ ಆದರೆ ಅವರೇ ಈ ಜಾನದಲ್ಲಿ ಮೌನ ಮಾಡಿದ್ದಕ್ಕೆ ಆಗಲ್ಲಕ್ಕ ಅವರು. ಹೌದು ಎಂತ ಬೈತಿದ್ರು ಅವರು.
ನಿಮ್ಮ ಹೆಸರು ಹೇಳಿದ್ರಾ? ನೀವು ಹೇಳಿ ಅಕ್ಕ. ಹೌದೌದು, ನನ್ನ ಹೆಸರು ಹೇಳಿದರು. ಎಂತ ಗೊತ್ತುಂಟಾ, ಬೆಳದಿಂಗಲವರಂತ ಒಬ್ಬರು ಸಿಸ್ಟರ್ ಇದ್ದರು. ಅವರು ಅಂದರು, ನೀವು ನಾವು ಲೈವ್ ಮಾಡುವಾಗ ಸಪೋರ್ಟ್ ಕೇಳುವುದರ ತಪ್ಪಾದರೆ ನೀವು ನಿಮ್ಮ ವಿಡಿಯೋ ಹಾಕಿ ಇವರಿಗೆ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಹಾಕ್ತಾರಲ್ವ, ಅದು ತಪ್ಪಲ್ವಾ ಅಂತ ಕೇಳಿದರು. ನಿಮಗೆ ಉತ್ತರ ಕೊಡ್ತೀನಿ, ನೀವು 6 ತಿಂಗಳಲ್ಲಿ 4 ತಿಂಗಳಲ್ಲಿ ನೀವು ಮೋನೋ ಮಾಡಿ ತೋರಿಸಿ ಅಂದರು ನನಗೆ. ನೋಡಿ ಅವರ ಚಾನಲ್ ನೋಡಿ, ಒಮ್ಮೆ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಅಂತ ನನಗೆ ಕಮೆಂಟ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಲ್ಲರೂ ಬೆಲೆಯೋಣ. ಹೌದು, ಎಲ್ಲರೂ ಬೆಲೆಯೋಣ, ಸಪೋರ್ಟ್ ಮಾಡಿ. ಎಲ್ಲರನ್ನು ಕುಗ್ಗಿಸ್ಲಿಕ್ಕೆ ಯಾರು ಹೋಗಬಾರ್ದು. ಯಾರಿಗೆ ಹಕ್ಕಿಲ್ಲ, ಅದು ಕುಗ್ಗಿಸುವ ಹಕ್ಕು ಯಾರಿಗೆ ಇಲ್ಲ. ಯಾರೇ ಆಗಲಿ, ಅದು ನಮ್ಮ ಇಷ್ಟ. ನಾವು ಬೇಡಿಕೊಳ್ತೀವಿ, ಭಿಕ್ಷೆ ಬೇಡ್ತೀವಿ, ಏನೇ ಬೇಡ್ತೀವಿ, ಅದು ಅವರಿಗೆ ಬೇಕಾಗಿಲ್ಲ ಅಲ್ವಾ ಯಾರಿಗೂ. ನಾವು ಏನೇ ಮಾಡಿ ನಾವು ಮೌನ ಹಾಕ್ತೀವಿ, ಇಲ್ಲ ಹಾಗೆ ಇರ್ತೀವಿ. ಅವ್ರಿಗೆ ಯಾಕೆ ಅದು 40 ಇಟ್ಕೊಂಡು ಹಾಗೆ ಮಾತಾಡ್ತಾರೆ ಅವರು. ಅಕ್ಕ ವಿಡಿಯೋ ನೇಮ್ ಹೇಳಿ ಅಕ್ಕ. AJS ಅವರು ಕೊಟ್ಟಿದ್ದಾರೆ ನೋಡಿ, ಸಬ್ಸ್ಕ್ರೈಬ್ ಸಪೋರ್ಟ್ ಅಂತ ಅವ್ರದ್ದು ವಿಡಿಯೋ ನೇಮ್, ಚಾನಲ್ ನೇಮ್. ಹೌದು, ಅದೇ ಚಾನಲ್ ನೇಮು. ICC ರಮ್ಯಾ ಕನ್ನಡ ಬ್ಲಾಗ್ಸ್. ರಮ್ಯಾ ಅವ್ರದ್ದು ಕೂಡ ಅವರು ಸಪೋರ್ಟ್ ಅಂತ ಹಾಕಿದ್ದಾರೆ. ರಮ್ಯಾ ಅವ್ರಿಗೂ ಕೂಡ ಮಾಡಿದ್ದಾರೆ. ರಮ್ಯಾ ಅವರೇ, ನೋಡಿದೆ ನಾನು. ನಿಮಗೂ ಕೂಡ ಸಪೋರ್ಟ್ ಕೊಡಿ ಅಂತ ಹಾಕಿದ್ದಾರೆ ನೋಡಿ. ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯಿತು. ಚಾನಲ್ ನೇಮು ಮೆನ್ಷನ್ ಮಾಡಿದ್ದೇನೆ ಮಾಡ್ತಾರೆ. ಹೌದೌದು, ನಾನು ಮಾಡಿದೆ. ನನ್ನ ಚಾನಲ್ ಹೆಸರು ಹೇಳಲಿಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಕೇಳಿದೆ, ಅದಕ್ಕೆ ಆನ್ಸರ್ ಬಂದಿಲ್ಲ ನನಗೆ. ನೀವು ಅದನ್ನು ಬಿಟ್ಟಾಕಲ್ಲ. ಅವರು ತುಂಬ ಜೋರಿದ್ದಾರೆ. ಅವರು ಎಲ್ಲೋ ಇಬ್ಬರು ಇರ್ತಾರೆ ಈ ಥರ ಜನ. ಇಗ್ನೋರ್ ಮಾಡಿ ಇಗ್ನೋರ್ ಅಲ್ಲ ನಾವು ಎಲ್ಲ ಕಷ್ಟಪಟ್ಟು ಮಾಡುವಾಗ ಅವರು ಬಂದು ಲೈವ್ ಮಾಡಿ ಭಿಕ್ಷೆ ಬೇಡ್ತಾರೆ, ಹಾಗೆ ಮಾಡ್ತಾರೆ. ನನಗೊಬ್ಳಿಗಂತಲ್ಲ, ಎಲ್ರಿಗೂ. ನಾನು ಎಲ್ಲರ ಪರವಾಗಿ ನಾನು ಮಾತಾಡಿದ್ದು. ಅದಕ್ಕೆ ಎಲ್ಲರೂ ಲೈಕ್ ಕೊಟ್ಟಿದ್ದಾರೆ, ಕಮೆಂಟ್ ಕೊಟ್ಟಿದ್ದಾರೆ. ಅವ್ರ ಇಷ್ಟ, ಅದು ನಮಗೆ ಇಷ್ಟ ಆಗಿಲ್ಲ. ಅದು ನಾವು ಲೈವ್ ಮಾಡ್ತೇವೆ, ಏನು ಮಾಡ್ತೀವಿ, ಎಂತ ಮಾಡ್ತೀವಿ, ಅವ್ರಿಗೆ ಯಾಕೆ ಬೇಕಾದ್ದು ಇಲ್ಲ. ಸೂಪರ್ ಲೈವ್ ಅಮ್ಮಂದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟು, ಎಲ್ಲರೂ ಬೆಳಿಬೇಕಂತ ಆಸೆಯಿಂದ ನಾವು ಮಾಡೋದಲ್ವಾ. ನೀವು ಒಂದೇ ಮಾಡೋದು, ಆ ಕಡೆಯಿಂದ ಕೊಡಿ, ಈ ಕಡೆಯಿಂದ ತಗೊಳ್ಳಿ. ಎಂತ ನಿಮ್ಮದು ಎಂತ ನೋಡಿ. ಅವರ ಚಾನಲ್ಗೆ ಒಂದು ಸಾರಿ ಭೇಟಿ ಕೊಟ್ಟು ನೋಡಿ. ಸಬ್ ಮಾಡಬೇಡಿ ಅವರಿಗೆ. ನೋಡಿ, ಒಂದು ಸಾರಿ ಭೇಟಿ ಕೊಟ್ಟು ನೋಡಿ. ಅವ್ರು ಎಂತೆಂಥ ಎಲ್ರಿಗೂ ಅವರು ಸಪೋರ್ಟ್ ಮಾಡ್ಬೋದು, ನಾವು ಸಪೋರ್ಟ್ ಮಾಡಬಾರ್ದು. ನಾವು ಯಾರ ಹತ್ರ ಗಿಫ್ಟ್ ಕೇಳಬಾರ್ದು, ಅದು ಭಿಕ್ಷೆ. ಹಾಗೆ ಅವ್ರು 40 ಇಟ್ಕೊಂಡು ಆಗಿ ಮಾತಾಡೋದು. ರಮ್ಯಾ ಅವರ ಬಗ್ಗೆನೂ ಬ್ಲಾಗ್ ಮಾಡಿ ಹಾಕಿ ಹೇಳಿದ್ದಾನೆ. ಹೌದು, ರಮ್ಯಾ ಅವ್ರದ್ದು ಹಾಕಿದ್ದಾರೆ. ಆರ್ಮಿ ಕುಟುಂಬ ಅವರು ಬಂದರು. ಸಾಯ್ ವೆಲ್ಕಮ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಕೊಡಿ. ಕನೆಕ್ಟ್ ಆಗಿ ಬ್ರದರ್ ಸಿಸ್ಟರ್, ರಿಟರ್ನ್ ಕೊಡ್ತೀನಿ ಪ್ಲೀಸ್ ಅಂತಿದ್ದಾರೆ. ನನಗೆ ಇಷ್ಟ ಅಲ್ಲ, ನಾನು ಅಂಥವರಿಗೆಲ್ಲ ಎದುರವಲ್ಲ. ನಾನು ಅವರ ಚಾನಲ್, ಅವರ ಊಟ. ನನ್ನ ಚಾನಲ್ ಡಿಲೀಟ್ ಆದರೂ ಪರವಾಗಿಲ್ಲ, ನನ್ನ ಚಾನಲ್ ಮೋನ ಆಗದಿದ್ದರೂ ಪರವಾಗಿಲ್ಲ. ನಾನು ನನ್ನ ಖುಷಿಗೋಸ್ಕರ ಮಾಡ್ತಿದ್ದೀನಿ. ನನಗೆ ಖುಷಿ ಆಗುತ್ತೆ, ನನ್ನ ಫ್ಯಾಮಿಲಿ ಅಂತ ಸಿಕ್ಕಿದ್ದಾರೆ ಅಂತ ಖುಷಿಗೋಸ್ಕರ ಮಾಡೋದು. ನಾನು ಮೌನ ಆಗಲೇಬೇಕಂತ ನಾನು ತಲೆಯಲ್ಲಿ ಇಟ್ಕೊಂಡು ಇಲ್ಲ. ಮೌನ ಆದರೆ ನನ್ನ ದೇವರ ಕೃಪೆಯಿಂದ ಆಗ್ತೀನಿ. ನಾನು ಇವನೇನು ಮಾಡೋದು, ಏನು ಅಂತ ಮಾತಾಡೋದು. ಅದೇ ನನಗೆ ಅವನಿಗೆ ಸಾಮ ಬೈದು ಮೆಸೇಜ್ ಹಾಕಿದ್ದೀನಿ. ಮೆಸೇಜ್ ಕೂಡ ನೋಡಿ ನೀವು. ಚಾನಲ್ ಅವರು ಇಷ್ಟ, ಅವರ ಚಾನಲ್ ಅವರ ಇಷ್ಟ. ಹೌದು, ಈ ರೀತಿ ಲೈವ್ ಮಾಡಿ ಮೋನೋ ಆದವರು ಇದ್ದಾರೆ. ಹೌದು AJS ನೋಡಿಲ್ಲ ಏನಂತ ಎಲ್ಲ ಅವರೇ. ನೀವು ಸಪೋರ್ಟ್ ಮಾಡಲಿಕ್ಕೆ ಅಂದಿದ್ರಂತೆ ಅವರಿಗೆ, ಅದಕ್ಕೆ ರಮ್ಯಾ ಅವರಿಗೆ ಸಪೋರ್ಟ್ ಮಾಡಿ. ಅವರು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದಾರೆ. ನೀವು ವಾಯ್ಸ್ ಅವರು ಎಂತೆಂತ ಮಾಡಿದ್ದಾರೆ, ನಾನು ನೋಡಿದೆ. ಆಲ್ ಇನ್ ಒನ್. ಇವರು 40 ಇಟ್ಕೊಂಡು ಈಗಲೇ ಪ್ರಮೋಷನ್ ಮಾಡ್ತಾ ಇದ್ದಾರಲ್ವ. ಇವರಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ವಾ? ನಾನು ಕೇಳೋದು. ಅವ್ರು ಬರಬೇಕಿತ್ತು ನನಗೆ, ಅದಕ್ಕೆ ಬಂದರೆ ಈಗ ಬಿಡುದಿಲ್ಲ ಅವರನ್ನು ನಾನು. ಅಡಿಗೆ ಅವರು ಬಂದರು. ಸಾಯ್ ವೆಲ್ಕಮ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ನಮ್ಮ ಫ್ಯಾಮಿಲಿ ನಾವು ಏನು ಮಾಡ್ತೀವಿ ಇಲ್ಲಿ, ನಾವು ಒಂದು ಅಕ್ಕ ತಂಗಿಯರ ಥರ, ಅಣ್ಣ ತಮ್ಮಂದಿರ ಥರ ಇದ್ದೀವಿ ಅಲ್ವಾ. ಅದು ಕೆಲವರಿಗೆ ನೋಡ್ಲಿಕ್ಕಾಗಲ್ಲ. ನೋಡಿ ನಿಮ್ಮ ಲೈವ್ ಬಗ್ಗೆ ಹೇಳಿದ್ದಾರೆ. ಹೌದೌದು, ಯಾರ್ದು? ಓಕೆ ಒಬ್ರೊಬ್ರದ್ದು ಲೈವ್ ಬಗ್ಗೆ ಇದು ಮಾಡಿದ್ದಾರೆ ಅವರು. ಊಟ ಆಯ್ತಾ ಅಂತಿದ್ದಾರೆ. ಅಡಿಗೆ ಮನೆಯವರು. ದೇವರಗುಡ್ಡ. ನಾನು ನಿಮ್ಮ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ ಬಂದೆ, ನನಗೆ ಸಪೋರ್ಟ್ ಮಾಡಿ.
ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಏಜಸ್ ಅವರೇ, ನನಗೆ ಅವರ ಚಾನಲ್ ಸಿಗ್ತಿಲ್ಲ. ಅವ್ರದ್ದು ಅವ್ರದ್ದು ಅದೇ ಇವರು ಹಾಕಿದ್ರಲ್ವ ಅದೇ ಚಾನಲ್. 40 ಸಬ್ ಇದೆ ಅಷ್ಟೇ. ಅವರು ಲೈವಿಗೆ ಬಂದರೆ ಈ ವಿಚಾರ ಹೇಗೆ ಗೊತ್ತಾಯಿತು? ಬರದೆ ನನಗೆ ಏಜಸ್ ಅವರು ಇದನ್ನು ಲಿಂಕ್ ಸೆಂಡ್ ಮಾಡಿದರು ನನಗೆ ವಾಟ್ಸಪ್ಪಲ್ಲಿ. ಏಜಸ್ ಅವರು, ನಾನು ಅದನ್ನು ನೋಡಿ ನೋಡುವಂತ ಹೋದೆ. ಹೋಗುವಾಗ ಹಾಯ್ ಅಂತ ಹಾಕಿದೆ. ಹಾಯ್ ಅಂತ ಹಾಕಿದಾಗ ಮತ್ತೆ ನೋಡ್ತೇನೆ ರಾಮಾಯಣ ಪುರಾಣ ಲೈವ್ ಬಗ್ಗೆ ಎಂತ ಬೈದು, ಅವನು ಕುಕ್ಕಿಂಗ್ ಚಾನಲ್ ಮಾಡ್ತೀರಾ, ಅದು ಯಾಕೆ ಮಾಡ್ತೀರಾ, ಅವ್ರು ಇಷ್ಟ, ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಯಾಕೆ, ಮೂರನೇವರಿಗೆ ಯಾಕೆ ನಾವು ಏನು ಮಾಡ್ತೀವಿ, ಯಾಕೆ ಬೇಕು? ನಾವು ಇಲ್ಲ ಅಂದರೆ ನಾವು ಕುಣಿತೀವಿ, ಡ್ಯಾನ್ಸ್ ಮಾಡಿ ಹಾಕ್ತೀವಿ, ಕೇಳುವ ಹಾಕಿಲ್ಲಲ್ವಾ ಯಾರಿಗೂ, ಯಾಕೆ ಹಾಕ್ತೀರಂತ. ಇವರು ಯಾಕೆ ಹಾಕ್ತಾರೆ ಇನ್ನೊಬ್ಬರ ಹೆಸರು ಇಟ್ಕೊಂಡು ಇವರಿಗೆ ಕನೆಕ್ಟ್ ಆಗಿ ಅಂತ? ಅವರಿಗೂ ಹಾಕಿಲ್ಲಲ್ವ ಅದು. ನನಗೂ ಇನ್ನೊಂದು ತಿಕ್ಕಕ್ಕೂ ಅನಿಸ್ತಿದೆ. ನನಗೂ ಏನದು ತಿಳ್ಕೋಬೇಕು ಅನಿಸ್ತಿದೆ. ನೋಡಿ ಸವಿ ನೆನಪು, ಸಾವಿರ ನೆನಪು, ಕಾಲಕ್ಕೆ ಸಂಯೋಜನೆ ನೆನಪು. ಥ್ಯಾಂಕ್ ಯು ಸೋ ಮಚ್ DC ಲೋಕೇಶ್ ಅವರೇ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಇಷ್ಟೆಷ್ಟು ಯೂಟ್ಯೂಬರ್, ಎಷ್ಟೆಷ್ಟು ದೊಡ್ಡ ಯೂಟ್ಯೂಬರ್ ಮೋನೋ ಆದವರೆಲ್ಲ ಇದ್ದಾರೆ. ಅವರು ಕೂಡ ಬರ್ತಾರೆ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಹೋಗ್ತಾರೆ. ಇವರು 40 ಇಟ್ಕೊಂಡು ಇಷ್ಟೆಷ್ಟು ದುಡ್ಡು ಮಾತಾಡ್ತಾರೆ ಅಲ್ವಾ, ಅವರಿಗೆ ಹೇಗಾಗಿರಾ, ಅವ್ರದ್ದು ಎಷ್ಟು ತಲೆಯಲ್ಲಿ ಇರ್ಬೋದಾ ಎನ್ನುವುದು ನಾನು. ಲೈಕ್ ಡನ್. ಎಷ್ಟೋ ಸಬ್ಸ್ಕ್ರೈಬರ್ ಆದವರಿದ್ದಾರೆ. ಅವರು ಎಷ್ಟು ವಿನಯದಲ್ಲಿದ್ದಾರೆ ನೋಡಿ. ಅವರನ್ನು ನೋಡುವಾಗ ಇವರು ಕಲಿಬೇಕಲ್ವ ಅದನ್ನು. ಇವರು ದೊಡ್ಡ ವಿಡಿಯೋ, ಇವರಿಗೆ ಕಂಟೆಂಟ್ ಏನು ಸಿಗುವುದಿಲ್ಲ. ಅದಕ್ಕೆ ಏನಾದರೂ ವಿಚಾರ ಇಟ್ಕೊಂಡು ಇದು ವ್ಯೂಸ್ಗೋಸ್ಕರ ಮಾಡ್ತಾರೆ ಅವರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ. ನಮ್ಮ DC ಲೊಕೇಶನ್ನ ಎಲ್ಲಿ ಹೋಗಿದ್ದೀರಿ? ಇಲ್ಲ ನೀವು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ಮಿ ಕುಟುಂಬ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟು. DC ಲೊಕೇಶನ್ನ ಊರಿಂದ ಬಂದ್ರ ಆರ್ಮಿ ಕುಟುಂಬ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. DC ಲೋಕೇಶ್ ಸೂಪರ್ ಸಪೋರ್ಟ್. ಆರ್ಮಿ ಅವರು ಸೂಪರ್ ಅಂತಿದ್ದಾರೆ. ಆರ್ಮಿ ಸೂಪರ್ DC ಲೋಕೇಶ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏಜಸ್ ಅವರು ಮೊದಲೇ ಭಯ ಪಡ್ಕೊಳ್ಬೇಕು. ನನ್ನ ಮೆಸೇಜ್ ನೋಡಿ ಭಯ ಪಡ್ಕೋಬೇಕು. ನನ್ನ ಮೆಸೇಜಿಗೆ ಆನ್ಸರ್ ಕೊಟ್ಟಿಲ್ಲ ಏಜಸ್ ಅವರವರು. ನಾನು ಹಾಕಿದೆ, ನನ್ನ ಹೆಸರು ಎತ್ತಲಿಕ್ಕೆ ನಿಮ್ಮ ಚಾನಲಲ್ಲಿ ಯಾರಿಗೆ ಪರ್ಮಿಷನ್ ಕೊಟ್ಟರು ಕೇಳಿದೆ. ಅದಕ್ಕೆ ಅವರು ಆನ್ಸರ್ ಕೊಟ್ಟಿಲ್ಲ. ಯಾರು ಕೊಟ್ಟರು? ನನ್ನ ಹೆಸರು ಎತ್ತಬಾರ್ದಲ್ವ? ನನ್ನ ಬೆಳದಿಂಗಲ್ ನನ್ನ ಚಾನಲ್ದ ಹೆಸರು ಎತ್ತಬೇಕಾದ್ರೆ ನನ್ನ ಪರ್ಮಿಷನ್ ತಗೊಂಡು ಎತ್ತಿ. ಇಲ್ಲಾಂದರೆ ನಿಮ್ಗೆ ಏನಾದರೂ ಮಾತಾಡಬೇಕಿದ್ರೆ ಕಮೆಂಟ್ ಹಾಕಿ, ಕಮೆಂಟಲ್ಲಿ ಮಾತಾಡಿ. ನಿಮ್ಮ ಚಾನಲಲ್ಲಿ ನನ್ನ ಹೆಸರು ಎತ್ತುವಾಗಿಲ್ಲ ಅಂತ ಅಂದಿದ್ದಕ್ಕೆ ಅವರು ನನಗೆ ರಿಟರ್ನ್ ಕೊಟ್ಟಿಲ್ಲ. ಅವರು ರಿಟರ್ನ್ ರಿಪ್ಲೈ ಮಾಡಿಲ್ಲ ಅವರು. ಸೂಪರ್ ಅಂತಾರೆ DC ಲೋಕೇಶ್ ಅವರು. ನಾನು ಬಿಡಲ್ಲಪ್ಪ, ನನಗೆ ಎಂತಾದರೂ ಆಗಲಿ ನಾನು ಬಿಡಲ್ಲ. ನನಗೆ ಅವರು ಏನೇ ಆಗಲಿ, ನಾವು ಯೂಟ್ಯೂಬ್ ಮಾಡ್ತೀವಿ, ಏನು ಮಾಡ್ತೀವಿ, ಎಂಥದ್ದು ನಮ್ಮದು ಚಾನಲ್ಗೆ ಏನೂ ಹಾಕ್ತೀವಿ. ಅವ್ರಿಗೆ ನೋಡಲಿಕ್ಕೆ ಇದ್ರೆ ನೋಡಲಿ, ಇಲ್ಲಾಂದರೆ ಹೋಗಲಿ ಬಿಡಲಿ. ರಮ್ಯಾ ಅವ್ರದ್ದು ಹೌದು ಸೂಪರ್ ಹೌದು. ರಮ್ಯಾ ಅವ್ರದ್ದು ಸೂಪರ್ ಅಂತಿದ್ದಾರೆ. ಡಿಸ್ಕೋ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ನೋಡಿ ಇಷ್ಟು ಜನ ನಂದು ಇವರು ಸಿಕ್ಕಿದ್ದಾರೆ, ನನಗೆ ಅದೇ ಪುಣ್ಯ. ಅಕ್ಕ ಎಂತಾಯಿತು ರಂಜು? ನಾನು ನಿಮಗೆಲ್ಲ ಏನು ಬೈದಿಲ್ಲಪ್ಪ. ನನಗೆ ನಮ್ಮ ಫ್ಯಾಮಿಲಿ ನೀವೆಲ್ಲ. DC ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. RR ಅವರು ಮನೆಯವರು, ಆರ್ಮಿ ಫ್ಯಾಮಿಲಿ ಆ್ಯಡ್ಸ್ ಆಫ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. RR ಅಡಿಗೆ ನಾನು ನಿಮ್ಮ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿದ್ದೇನೆ, ನನಗೆ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ. ಏಜಸ್ ಅವರು ಲಿಂಕ್ ಬೇಕಾ ಅಂತಿದ್ದಾರೆ. ಲಿಂಕ್ ಬೇಕಾದರೆ ನೋಡಿ, ಏಜಸ್ ಅವ್ರು ಕೊಡ್ತಾರೆ. ಓಕೆ ಬಾಯ್ ಅಕ್ಕ, ಬಾಯ್ ಡಾರ್ಲಿಂಗ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ಡಾರ್ಲಿಂಗ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಬೇರೆ ಐಡಿಯಲ್ಲಿ ಸೆಂಡ್ ಮಾಡ್ತೀನಿ. ಓಕೆ, ಬೇರೆ ಐಡಿಯಲ್ಲಿ ಸೆಂಡ್ ಮಾಡ್ತಾರಂತೆ ನೋಡಿ ಏಜಸ್ ಅವರು. ಲಿಂಕ್ ಬೇಕಾದರೆ ನೋಡಿ. BSR ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ಅಂತಿದ್ದಾರೆ. ಅಲ್ಲಿ ನನ್ನವರು ಸಿಸ್ಸಿ ಯಾರದು? ನಮಗೂ ಕೋಪ ಬರುತ್ತಿದೆ. ಕೋಪ ಅಲ್ಲ, ಅವರು ಮಾತಾಡೋದು ತಪ್ಪು. ಅವರಿಗೆ ಯಾಕೆ ಬೇಕು ಅದೆಲ್ಲ? ನನಗೆ ಕೋಪ ಅಲ್ಲ, ಪಿತ್ತ ನೆತ್ತಿಗೇರಿದೆ ನನಗೆ ಅವರು ಅದನ್ನು ನೋಡುವಾಗ. ಅವರದ್ದು ಸಾರಿ ಯಾಕೆ BSR ಅವರೇ ಸಾರಿ ಯಾಕೆ ಅಂತಿದ್ದೀರಾ? ಸಾರಿ ಎಲ್ಲ ಅನ್ಬಾರ್ದು.
ಯಾಕೆ ಸಾರಿ? ತಪ್ಪು ಮಾಡಿದರೆ ಮಾತ್ರ ಸಾರಿ ತಲೆ ತಗಬೇಕು, ಇಲ್ಲಾಂದರೆ ಯಾರಿಗೂ ಯಾವತ್ತೂ ಸಾರಿ ಅಂತ ಇರಲೇಬಾರ್ದು. ತಪ್ಪಿಲ್ಲ ಅಂದರೆ ಅಕ್ಕ ನಿಮ್ಮ ಕಮೆಂಟ್ ಡಿಲೀಟ್ ಮಾಡಿ, ಇಲ್ಲ ಅಂದರೆ ಯೂಸ್ ಮಾಡ್ಕೋತಾರೆ. ಯಾರು ಯೂಸ್ ಮಾಡ್ಕೋತಾರೆ? ನಾನು ಯಾಕೆ ಡಿಲೀಟ್ ಮಾಡಿದ್ದು? ನಾನು ಏನು ತಪ್ಪು ಮೆಸೇಜ್ ಹಾಕಿದ್ದೀನಿ ಅವರಿಗೆ? ನಿಮ್ಮ ಕಮೆಂಟಿನ ಕನೆಕ್ಟ್ ಮಾಡ್ಕೋತಾರೆ ಅಕ್ಕ. ಮಾಡ್ಕೋತಾರಂತ ಅವು ನೋಡಲಿಲ್ಲ, ಹೆದರಿಕೆ ಆಗಿದೆ. ಸಾರಿ ಅಂತ ಅಂದ ನೋಡಿ, ವಿಡಿಯೋ ಎಂಡಲ್ಲಿ ಬೆಳದಿಂಗಳವರೇ ಸಾರಿ ನಿಮಗೆ ಅಂತ ಅಂದ ನೋಡಿ. ಅವನು ನನಗೆ ಚಾಲೆಂಜ್ ಆಗ್ತಾನೆ. ನಾನು 1 ತಿಂಗಳಲ್ಲಿ 800 ಸಬ್ ಮಾಡಿದ್ದೀನಿ. ನಾನು ವಾಚ್ ಅವರ್ ಎಷ್ಟಾಗಲಿ 1 ತಿಂಗಳು ಕೂಡ ಆಗಿಲ್ಲ, ನನ್ನ 800 ಸಬ್ ಮಾಡಿದ್ದೀನಿ ನಾನು. ಅವನು 1 ವರ್ಷ ಆಗಿದೆ 40 ಮಾಡಿದ್ದಾನೆ. ನನಗೆ ಸಪೋರ್ಟ್ ಇದು ಆವಾಜ್ ಆಗ್ತಾನೆ ಅವನು ಯಾರೇ ಆಗಲಿ ನನಗೆ ಬೇಕಾಗಿಲ್ಲ. ಏಜೆಸ್ ಬ್ಲಾಗ್, ನಾನು ನಿಮ್ಮ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ ಬಂದೆ, ನನಗೆ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ. ಯಾರಲ್ಲಿ? ಹರೀಶ್ ಭಟ್ರವರು. ನಾವು ಭಟ್ರೆ ಬನ್ನಿ ಭಟ್ರೆ, ಒಂದು ಲೈಕ್ ಕೊಡಿ. ಊಟ ಆಯ್ತಾ ಭಟ್ರೆ ನಿಮ್ಮದು? ಏಜೆಸ್ ಲಿಂಕ್ ಬೇಕು, ಲಿಂಕ್ ಹಾಕಿ ಏಜೆಸ್ ಅವರೇ, ಹಾಕಿ, ಎಲ್ಲರೂ ನೋಡಲಿ ಅವರೊಂದು ಗನಂದಾರಿಯ ಕೆಲಸವನ್ನು. ಏಜೆಸ್ ಅಕ್ಕ ನಾನು ನೋಡಿದೆ. ಹೌದಾ? ನೋಡಿದರೆ ಹೇಗೆ ಅನಿಸ್ತು ನೋಡಿದಾಗ? ಓಕೆ, ಬೇರೆ ಐಡಿಯಲ್ಲಿ ಮಾಡ್ತೀನಿ ಬೆಸ್ಟ್ ಅಂತಿದ್ದಾರೆ. ಹರೀಶ್ ಆಯ್ ಅಂತಿದ್ದಾರೆ. ಆಯ್ ವೆಲ್ಕಮ್. ಆಲ್ ಇನ್ ಒನ್ ಅವ್ರ ಏಜಸ್, ನನಗೂ ಪ್ಲೀಸ್ ಲಿಂಕ್ ಕಳಿಸಿ ಪ್ಲೀಸ್ ಅಂತಿದ್ದಾರೆ. ನೋಡಿ ಅವರು ಎಂಥ ಲೈವ್ ಮಾಡುವವ್ರಿಗೆ ಏನಂತ ಮಾತಾಡ್ತಾರೆ ನೋಡಿ. ಕತ್ಲಲ್ಲಿ ಮಾಡ್ತಾರಂತೆ, ಮುಖ ತೋರಿಸಲ್ಲಂತೆ, ಹಾಗೆ ಹೀಗೆ ಮಾಡ್ತಾರೆ ಅವರು. ಗಿಫ್ಟ್ ಬೇಡೋದು, ಅವರಿಗೆ ಕೊಡೋದು ಇವರಿಗೆ ಕೊಡೋದು, ಅದೇ ಆಯಿತು ನಿಮ್ಮದು ಲೈವಲ್ಲಿ. ಅವರು ಬರೋದಂತೆ ಜಾಲಿ ಮಾಡ್ಲಿಕ್ಕಂತೆ ಬರೋದು. ನಮಗೆ ಜಾಲಿ ಮಾಡಲಿಕ್ಕೆ ಟೈಮ್ ಇಲ್ಲ, ನಮಗೆ ಎಲ್ಲರೂ ಬೆಳಿಬೇಕಂತ ಟೈಮ್. ಪ್ರಾಚೀಸ್ ಕಿಚನ್ ಕ್ರಿಯೇಷನ್ಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಆರ್ ಅಡಿಗೆ ಅವರು. ಆಲ್ ಇನ್ ಒನ್ ಏಜೆಸ್ ಅವರೇ ಲಿಂಕ್ ಕಳಿಸಿ ಅಂತಿದ್ದಾರೆ. ಹರೀಶ್ ಅವರು, ಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನು ದೇವಾಡಿಗ ಇದೆ ನೋಡಿ ಅನು ದೇವಾಡಿಗ ಎಲ್ಲಿದೆ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರೀಶ್ ಪ್ರಸಾದ್ ಅವರು. ಹರೀಶ್ ಭಟ್ ಊಟ ಆಯ್ತಾ ಅಂತಿದ್ದಾರೆ. ಸಬ್ ಮಾಡಲೇಬಾರ್ದು ಅಂತ ಅವನಿಗೆ ಸಬ್ ಬೇಡ ಅಂದರೆ ಅವನೆಂತಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಅವರು. ಬೇಕು ಲಿಂಕ್ ಕಳಿಸಿ ಅಂತಿದ್ದಾರೆ. ಆರ್ ಬ್ಲಾಗ್ಸ್ ನನಗೆ ಬರಲಿಲ್ಲ ಅಂತಿದ್ದಾರೆ. ಆರ್ ಬ್ಲಾಗ್ಸ್ ಅವರೇ, ಪ್ರಾಚಿ ಅವರಿಗೆ ಬಂದಿಲ್ಲಂತೆ ನೋಡಿ. ಹರೀಶ್ ಭಟ್ ಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ನಾನು ಅವರ ವಿಡಿಯೋ ಡೌನ್ಲೋಡ್ ಮಾಡ್ತೇನೆ, ಅವರೇ ವ್ಯೂಸ್ ಬರಬಾರ್ದು ಅದಕ್ಕೆ. ಆರ್ ಬ್ಲಾಗ್ಸ್, ನಾನು ಅವರು ವ್ಯೂಸ್ಗೋಸ್ಕರನೇ ಮಾಡೋದು. ಅವರು ಇನ್ನೊಬ್ಬರು ಅವರಿಗೆ ಸ್ವಂತ ವಿಡಿಯೋ ಹಾಕುವಂಥದ್ದು ಇಲ್ಲ. ನಾವು ಒಂದು ಕುಕ್ಕಿಂಗ್ ಆದರೂ ಏನಾದರೂ ಮಾಡಿ ಹಾಕ್ತೀವಿ, ಕ್ಲಿಯರ್ ಇರಲಿ ಬಿಡಲಿ ಏನೇ ಆಗಲಿ ಹಾಕ್ತೀವಿ ಅಲ್ಲ. ಅವರಲ್ಲ, ಅವರು ಒಬ್ಬರು ಹೋಗಿ ನನಗೆ ಸಪೋರ್ಟ್ ಮಾಡಿ ಅಂದರೆ ಅವರನ್ನು ನೋಡಿ ಇವರಿಗೆ ಸಪೋರ್ಟ್ ಮಾಡಿ, ಇವರು 40 ಇಟ್ಕೊಂಡು ಎಲ್ರಿಗೂ ಪ್ರಮೋಷನ್ ಮಾಡ್ತಿದ್ದಾರೆ. ಅವರು ವ್ಯೂಸ್ಗೋಸ್ಕರ ಇದೆಲ್ಲ. BSR ಅವರು ಥ್ಯಾಂಕ್ ಯು ಸೋ ಮಚ್. ಯಾರು ತಪ್ಪು ತಿಳ್ಕೊಬೇಡಿ, ಅಷ್ಟು ಸಿಟ್ಟು ಬಂದಿದೆ ನನಗೆ ಒಬ್ಬರ ಮೇಲೆ ಇವತ್ತು. ಅನುದೇವಡಿಗ ನೋಡಿ, ಎಲ್ಲಿದೆ ಅನುದೇವಡಿಗ ಅವರೇ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹರಿಪ್ರಸಾದ್ ಅವರು. ನಾವು ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸುವವರು ನಾವು. ಹರೀಶ್ ಭಟ್ ಊಟ ಆಯಿತು ಭಟ್ರೆ, ನಿಮ್ದಾಯ್ತಾ? ನಿಮ್ಗೆ ಏನು ಸ್ಪೆಷಲ್ ಇವತ್ತು? ಲೈಫ್ ವಿತ್ ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜೆಸ್ ಅವರೆಲ್ಲಿ ಹೋದ್ರು? ಏಜಸ್ ಅವರು ಇದ್ದಾರೆ ನೋಡಿ, ಹಾಕಿದ್ರಂತೆ. ಅನುದೇವಡಿಗೆ ಉಂಟಲ್ವಾ, ಅದರಲ್ಲಿ ಇರಬೇಕು ನೋಡಿ. ಆನ್ ಮಾಡಿ ನೋಡಿ, ಅನುದೇವಡಿಗ ಅದರಲ್ಲಿ ಆನ್ ಮಾಡಿ ನೋಡಿ, ಅದರಲ್ಲಿ ಇರಬೇಕು. ಹರೀಶ್ ಭಟ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಟ್ರೆ, ಥ್ಯಾಂಕ್ ಯು. ನಿಮ್ಮ ಊಟ ಆಯ್ತಾ? ನಂದು ಊಟ ಆಯ್ತು ಹರೀಶ್ ಭಟ್ರೆ, ನಿಮ್ದು ಆಯ್ತಾ ಭಟ್ರೆ? ಹಾಯ್ ಬಂದ್ರಂತೆ ಏಜಸ್ ಅವರು ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಳದಿಂಗಲು ನಿಮ್ಮ ಅಕ್ಕ ಬೇಕು ಅಂತ ಗಲಾಟೆ ಪಾಪ ನಮ್ಮ ಅಕ್ಕ ಬೇಕು ಅಂತ. ನಾನು ಬೇಕಂತ ಗಲಾಟೆ ಮಾಡಲ್ಲ. ನಾವು ಎಂತಕ್ಕೆ ಮತ್ತೆ ಲೈವ್ ಮಾಡುವವರಿಗೆ ಗಿಫ್ಟ್ ಬೇಡ್ತಾರೆ, ಹಾಗೆ ಬೇಡ್ತಾರೆ, ಹೀಗೆ ಬೇಡ್ತಾರೆ. ಅವ್ರಿಗೆ ಇಷ್ಟ ಇದ್ರೆ ನೋಡೋದು, ಇಲ್ಲಾಂದರೆ ಬಿಟ್ಬಿಡೋದಪ್ಪ. ಅದಕ್ಕೇನು, ನಾನು ಕೂಡ ಮಾಡ್ತಿದ್ದೀನಲ್ವಾ, ಅದಕ್ಕೆ ನಾನು ಅಂದೆ. ಅದಕ್ಕೆ ನನಗೆ ಆನ್ಸರ್ ಸಿಗಬೇಕಿತ್ತು, ಅವ್ರ ಹತ್ರ ಆನ್ಸರ್ ಸಿಗಲಿಲ್ಲ. ಆದರೂ ಮಾಡಿದ್ದಾರೆ ಮೆಸೇಜ್, ನನ್ನ ಬಗ್ಗೆ ಮೆಸೇಜ್ ಮಾಡಿದ್ದಾರೆ ನೋಡಿ. ನೀವು ಒಮ್ಮೆ ನೋಡಿ, ನನಗೆ ಹೆದರಿಕೆ ಇಲ್ಲಪ್ಪ. ಅವ್ರು ಯಾರೇ ಆಗಲಿ, ನಾನೇನು ಯೂಟ್ಯೂಬಲ್ಲಿ ಇಷ್ಟರ ತನಕ ಲೈವ್ ಮಾಡಿದ್ದೇನೆ. ನಾನು ಯೂಟ್ಯೂಬು ಎಂತಕ್ಕೆ, ನನಗೆ ಖುಷಿ ಆಗಬೇಕು, ಆದರೆ ಆಗಲಿ ದೇವರ ದಯದಿಂದ ಅಂತ ಅಷ್ಟೇ.
RR ಅಡಿಗೆ ಲೈಕ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಹರಿಪ್ರಸಾದ್ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನಿಮಗೆ ಥ್ಯಾಂಕ್ ಯು. ಎಲ್ಲರೂ ಒಂದೇ ಥರದೇ, ಒಬ್ಬರು ಇರ್ತಾರೆ ಅಷ್ಟೇ, 100ರಲ್ಲಿ ಒಬ್ಬರು ಮಾತ್ರ. ಮತ್ತು ಎಲ್ಲರೂ ಒಳ್ಳೆಯವರು ಇದ್ದಾರೆ. ಲೈಫ್ ಇದು ನಾನು ಬೇಕಂತೆಲ್ಲ ಹೋಗಿ ಅವನಿಗೆ ಸಬ್ ಮಾಡಿದ್ದವರಿಗೆ ಮತ್ತೆ ಅನ್ಸಬ್ ಮಾಡಿಬಿಟ್ಟೆ, ಬೇಡ ಅಂತವ್ರು ನನ್ನ ಚಾನಲ್ಗೆ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹರಿಪ್ರಸಾದ್ ಬ್ರದರ್, ಥ್ಯಾಂಕ್ ಯು. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ತಮ್ಮ, ಥ್ಯಾಂಕ್ ಯು ಸೋ ಮಚ್. ಹೆಲೋ ಸೀಸ್ ಅಂತಿದ್ದಾರೆ ರಮ್ಯಾ ಕನ್ನಡ. ಹಲೋ ಹಾಯ್ ರಮ್ಯಾ ಅವರೇ, ವಿಡಿಯೋ ನೋಡ್ಕೊಂಡು ಬಂದೆ. ಹೌದಾ, ಎಂತ ಮಾಡಿದ್ರು ನೋಡಿ, ಎಷ್ಟೆಷ್ಟು ಮಾತಾಡ್ತಾರೆ ಗೊತ್ತಾ ನಿಮಗೆ? ನೋಡಿದ್ರಾ, ಗೊತ್ತಾಯ್ತಾ? ಸೂಪರ್ ಅಂತಿದ್ದಾರೆ ನಮ್ಮ ಹರಿಪ್ರಸಾದ್ ಅವರು. ಎವ್ರಿಡೇ ಅನ್ಕಟ್ ಅವರು ಬಂದರು. ಆಯ್ ವೆಲ್ಕಮ್ ಎವ್ರಿಡೇ ಅನ್ಕಟ್ ಅವರೇ. ಹರಿಪ್ರಸಾದ್ ಅವರು ಸೂಪರ್ ಅಂತಿದ್ದಾರೆ. ಪ್ರಸಾದ್ ಅವರು. ಪ್ರಾಚೀಸ್ ಕಿಚನ್ ಅವರು. ಹರೀಶ್ ಭಟ್, ನಾನು ನಿಮ್ಮ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ ಬಂದೆ, ನನಗೆ ಸಪೋರ್ಟ್ ಮಾಡಿ, ನಾವು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಎವ್ರಿಡೇ ಅವರು. ನೋಡಿ, ಊಟ ಆಯ್ತಾ ಸಿಸ್ ಅಂತಿದ್ದಾರೆ. ಊಟ ಆಗಿಲ್ಲ ಸಿಸ್, ಇನ್ನು ಆಗಬೇಕಷ್ಟೇ. ಎವ್ರಿಡೇ ಅನ್ಕಟ್ಟು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹರೀಶ್ ಭಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸರ್ ಟೈಲರ್ ಅವರು ಬಂದರು. ಆಯ್ ಟೈಲರ್ಲೆ ವೆಲ್ಕಮ್. ಒಣಸಾಂಡೆ ಇನ್ನು ದಾದ ಸ್ಪೆಷಲ್ ಏನಿ ಲೈಕ್ ಕೊರಿತು ಜೆಂಡಾಕರ್ ಲೈಕ್ ಕೊರಲೆ ಟೈಲರ್ಲೆ. ಒಂದು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಒಂದು ಲೈಕನ್ನು ಕೊಟ್ಟು ಸಹಕರಿಸಿ ನನಗೆ. ಅವರು 100 ಇಯರ್ ಆದರೂ ಯೂಟ್ಯೂಬ್ ಮೋನೋ ಮಾಡೋಕ್ಕೆ ಆಗಲ್ಲ. ನೀವು ನೋಡಿದ್ರಾ ಬೆಸ್ಟ್ ಅವರೇ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿದ್ರಾ? 100 ಅಲ್ಲ, ಅವರು 200 ಯಾರಾದರೂ ಆಗಲ್ಲ. ಅವರಿಗೆ ಗಿಫ್ಟ್ ಬೇಡಂತೆ. ಅವರು ಎಲ್ಲರೂ ಹಾಗೆ ಹೋಗಿ ಬಂದು ಸಪೋರ್ಟ್ ಮಾಡಬೇಕಂತೆ. ಇವರು ದೊಡ್ಡ ಇದು. ನಾವು ಬೇಡಿ ಆದರೂ ಪರವಾಗಿಲ್ಲ, ನಾವು ಗಿಫ್ಟ್ ತಗೊಳ್ತೇವೆ. ಬೇಡೋದ್ರಲ್ಲಿ ಏನೋ ತಪ್ಪೇನಿಲ್ಲ, ಬೇಡಿ ತಗೊಂಡ್ರೆ. ನಾವೇನು ಅವರದ್ದು ಕದ್ಕೊಂಡು ಬಂದು ನಾವು ಇಟ್ಕೊಳ್ಳೋದಿಲ್ಲ ಅಷ್ಟೇ. ಸರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರಾಚಿ ಅವರೇ ಡನ್. ಕಮೆಂಟ್ ಲೈಕ್ ಆಗಿದೆ, ರಿಟರ್ನ್ ಮೀ ಅಂತಿದ್ದಾರೆ. ಪ್ರಾಚಿ ಅವರೇ ನೋಡಿ, ಏಜಸ್ ಅವರಿಗೆ ಡನ್ ಆಗಿದಂತೆ, ನೀವು ಕೊಡಿ ಅವರಿಗೆ ರಿಟರ್ನ್. ಎವ್ರಿಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. SR ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟೈಲರ್, ಥ್ಯಾಂಕ್ ಯು. ಎವ್ರಿಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ, ಹೇಗೆ ಅನಿಸ್ತು ವಿಡಿಯೋ ನೋಡಿ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಅಂತಿದ್ದಾರೆ ರಮ್ಯಾ ಅವರು. ಹೇಗೆ ಇತ್ತು ಅವರು ವಿಡಿಯೋ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜೆಸ್ ಬ್ಲಾಗ್ ನಾನು ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ಪ್ರಾಚಿ ಅವರು. SR ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. SR ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. SR ಟೈಲರ್ ಸೂಪರ್ ಸಪೋರ್ಟ್. ಹರೀಶ್ ಭಟ್ರು. ಪ್ರಾಚಿ ಅವರೇ ಡನ್ ಅಂತಿದ್ದಾರೆ. ಹರೀಶ್ ಭಟ್ರು ಇದ್ದಾರೆ ನೋಡಿ. SR ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜೆಸ್ ಅವರು. ಎವ್ರಿಡೇ ಅನ್ಕಟ್ ಅವರೇ ಡನ್ ಆಗಿದೆ. ಕಮೆಂಟ್ ಲೈಕ್ ಕೊಟ್ಟು ರಿಟರ್ನ್ ಮಾಡಿದ್ದೇನೆ, ಅವರಿಗೂ ಕೂಡ ಹಾಗೆ ಮಾಡಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರೇ. ಏಜಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಮಾಡಿ. SR ಟೈಲರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. SR ಟೈಲರ್ ಅವರೇ ಎವ್ರಿಡೇ ಅನ್ಕಟ್ ಅವರು ಸಪೋರ್ಟ್ ಅಂತಿದ್ದಾರೆ ನೋಡಿ. ಅವರೇ ಎವ್ರಿಡೇ ಅನ್ಕಟ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. SR ಟೈಲರ್ ಸೂಪರ್ ಸಪೋರ್ಟ್. ರಮ್ಯಾ ಅವರು ಸಪೋರ್ಟ್. ರಮ್ಯಾ ಅವರು ಸೂಪರ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು. ಏಜಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. SR ಸೂಪರ್ ಸಪೋರ್ಟ್. RR ಅವರು ಎವ್ರಿಡೇ ಅನ್ಕಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಎವ್ರಿಡೇ ಅವರು ಸಪೋರ್ಟ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಅಂತಿದ್ದಾರೆ. ಸರ್ ಸೂಪರ್ ಅಂತಿದ್ದಾರೆ. ಎವ್ರಿಡೇ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಏಜಸ್ ಅವರು. ಪ್ರಾಚಿ ಅವರೇ ಮತ್ತು ಎವ್ರಿಡೇ ಅನ್ಕಟ್ ಅವರೇ ರಿಟರ್ನ್ ಮಾಡಿ ಪ್ಲೀಸ್, ಕಮೆಂಟ್ ಹಾಕಿ ಅಂತಿದ್ದಾರೆ. ಪ್ರಾಚಿ ಅವರೇ ಕಮೆಂಟ್ ಹಾಕಿ. ಎವ್ರಿಡೇ ಅನ್ಕಟ್ ಅವರೇ ರಿಟರ್ನ್ ಮಾಡಿ, ಇಬ್ಬರು ರಿಟರ್ನ್ ಮಾಡಿ ಏಜಸ್ ಅವರಿಗೆ. ರಮ್ಯಾ ಅವರು ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ವಿತ್ ರಂಜು ಸೂಪರ್ ಸಪೋರ್ಟ್. ಎಲ್ಲರೂ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಣ್ಣಯ್ಯ ತುಂಬ ದಿನ ಆದಮೇಲೆ ಬಂದರು ನಮ್ಮ ಅಣ್ಣಯ್ಯ ಅವರು. ಸೂಪರ್ ಸಪೋರ್ಟ್. ಸವಿ ನೆನಪು, 1000 ಕಾಲಕ್ಕೆ ಸಂಯೋಜನೆ ನೆನಪು. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ ಅವರೇ. ಥ್ಯಾಂಕ್ ಯು. DC ಲೋಕೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ ಆದಮೇಲೆ ಬಂದ್ರಿ. ಪಿನ್ ಮಾಡ್ತೀನಿ, ಇದ್ದೀರಲ್ವಾ? ಮಾಡ್ತೀನಿ. ನನ್ನ ಮೆಸೇಜ್ ಎಲ್ಲ ಮೇಲೆ ಹೋಯಿತು, ಸಾರಿ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು. ಥ್ಯಾಂಕ್ ಯು ಅಣ್ಣಯ್ಯ, ಥ್ಯಾಂಕ್ ಯು. ಸೀಲಸಿಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಹರೀಶ್ ಭಟ್ರೆ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಹರೀಶ್ ಭಟ್ರಿಗೆ
ಸವಿ ಸವಿ ನನ್ನಪ್ಪು ಅಂತಿದ್ದಾರೆ ನಮ್ಮ ಅಣ್ಣಯ್ಯ ಅವರು ಎರಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಣ್ಣಯ್ಯ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ. ರಮ್ಯಾ ಅವರು ಸೂಪರ್ ಸಪೋರ್ಟ್, ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಎರಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸ್ಕಿಪ್ ಮಾಡಿಕೊಂಡು ಹೋದ್ರಾ ಮೆಸೇಜು? ಹೌದು, ಅದು ಸ್ಟ್ರಕ್ ಆಗಿತ್ತು ರಮ್ಯಾ ಅವರೇ, ಸಾರಿ ಪ್ಲೀಸ್. ಹಾಕಿದ್ರ ನೀವು ಮೆಸೇಜ್? ಅದು ಒಮ್ಮೆಲೆ ಸ್ಟ್ರಕ್ ಆಯಿತು ನನ್ನ ಮೆಸೇಜ್. ಅವರಿಗೆ ಕಡಿಮೆ ಇದೆ ಸಬ್ಸ್ಕ್ರೈಬು, ಅದಕ್ಕೆಲ್ಲ ಹಾಗೆ ತಲೆ ಕೆಡಿಸ್ಕೊಳ್ಳಲ್ಲ ಸಿಸ್. ಹೌದು ರಮ್ಯಾ ಅವರೇ, ತಲೆ ಕೆಡಿಸ್ಕೋಬೇಕಂತ ಏನಿಲ್ಲ. ಅವರು ಏನು ಆ ರೀತಿ ಇದು ಮಾಡೋದು, ಅವರು ಕಡಿಮೆ ಇದೆ ಅದಕ್ಕೆ. ನನಗೆ ಚಾಲೆಂಜ್ ಮಾಡಿದ್ದಾರೆ, ನೋಡಿದ್ರ ನೀವು? ಸೂಪರ್ ಸಪೋರ್ಟ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಕನ್ನಡ ಬ್ಲಾಗ್ಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ RR ಅವರು. ನನ್ನ ಬಗ್ಗೆ ಕಮೆಂಟ್ ಹಾಕಿದ್ದಾರೆ, ನೋಡಿದ್ರ ನೀವು? ನಾನೆಲ್ಲಪ್ಪ ಅದಕ್ಕೆಲ್ಲ ಹೆದರುವವಳಲ್ಲ ನಾನು. ಹೋದರೆ ಹೋಗುತ್ತೆ, ಏನು ಚಾನಲ್ ಹೋಗುತ್ತಿದ್ರೆ ಹೋಗುತ್ತೆ, ನಮ್ಮ ಮನೆಯಲ್ಲಿ ಏನು ಇದೆಯಾ ಹಾಗೆ ಆಗೋದು. ನಾನು ಅದು ಹೋಯ್ತು, ನನ್ನ ಸಬ್ ಹೋಯ್ತು, ನಮ್ಮ ಸಬ್ ಲೆಸ್ ಆಯಿತು, ಅದಕ್ಕೆಲ್ಲ ಟೆನ್ಷನ್ನೇ ಮಾಡಲ್ಲ. ಬಂದದ್ದು ಬಂತು, ಹೋದದ್ದು ಹೋಯ್ತು, ನಂದು ಅದೇ. ನಾನು ಅದಕ್ಕೆಲ್ಲ ಟೆನ್ಷನ್ ಮಾಡಲ್ಲ, ರೆಸ್ಪೆಕ್ಟ್ ಕೊಡ್ತೀನಿ ಮಾತ್ರ. ನಾನು ನನ್ನ ಸಬ್ಸ್ಕ್ರೈಬರ್ಗೆ ನಾನು ಯಾವತ್ತೂ ರೆಸ್ಪೆಕ್ಟ್ ಕೊಡ್ತೀನಿ ನಾನು, ಗೊತ್ತಾಯ್ತಾ? 651 ರಮ್ಯಾ ಕನ್ನಡ ಬ್ಲಾಗ್ಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ RR ಅವರು. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರೆಸ್ಪೆಕ್ಟ್ ಅಕ್ಕ ಶಿಸ್ಟರ್ ಅಂತಿದ್ದಾರೆ. ಅಂತ ಸೂಪರ್ ಸಪೋರ್ಟಿಂಗ್ ಅಕ್ಕ ಸೂಪರ್ ಅಂತಿದ್ದಾರೆ. ಬೆಲ್ಲದಿಂಗಲ್ ಅಕ್ಕ ಫ್ರೀ ಮಿನಿ ಟೆಸ್ಟ್ ಅಕ್ಕ. ಆಗಲ್ಲ ತಮ್ಮ, ಯಾವುದಕ್ಕೆ ಎಂತಕ್ಕೂ ಹೇಗೆ ಮಾತಾಡಬೇಕಂತ ಅವರಿಗೂ ಗೊತ್ತಿರಬೇಕಲ್ವಾ. ಕೂಲ್ ಸಿಸ್ ಬೆಲ್ಲದಿಂಗಲ್ ಅವರಿಂದ ತುಂಬ ನನಗೆ ಸಿಟ್ಟು ಬಂದಿದೆ ಇವತ್ತು. ಕೂಲು ಅವರಿಗೆ ಮೆಸೇಜ್ ಡೈರೆಕ್ಟ್ ಆಗಿದೆ, ನಾನು ಎದುರಲ್ಲೂ ಅಲ್ಲ, ನಾನು ಡೈರೆಕ್ಟ್ ಮೆಸೇಜ್ ಹಾಕಿದ್ದೇನೆ, ಮತ್ತು ನಂದು ವಿಡಿಯೋ ಹಾಕಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಅಂಥವರನ್ನು ನಮ್ಮ ಲೈಫಲ್ಲಿ ಇಗ್ನೋರ್ ಮಾಡಬೇಕು ಅವರನ್ನು. ಅವರು ನಮ್ಮ ಚಾನಲಲ್ಲಿ ಇರಲೇಬಾರ್ದು. ಪ್ರಿಯಾ ಅವರು ಬಂದರು. ಹಾಯ್ ಪ್ರಿಯಾ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅವರೇ, ಥ್ಯಾಂಕ್ ಯು. ಶೀಲಾ ಕುಮಾರ್, ನಾನು ನಿಮ್ಮ ಅವರು ಪಿನ್ ಮಾಡಲಿಕ್ಕೆ ಅಂದರು. ಎಲ್ಲಿ ಹೋದ್ರು ಅವರು? ಶೀಲಾ ಕುಮಾರ್ ಅವರು ಚಾನಲ್ ಹೋಗಿ ಕಮೆಂಟ್ ಮಾಡಿ ಬಂದೆ, ನನಗೆ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಪ್ರಾಚಿ ಅವರು. ಬೆಸ್ಟ್ ಅವರು, ನಾನು ಸರ್ಚ್ ಮಾಡಿ ಸಾಕಾಯಿತು, ಸಿಕ್ಕಲಿಲ್ಲ ಅಕ್ಕ. ಹೌದಾ? ಅನುದೇವಾಡಿಗೆ ಅವರು ಕೊಟ್ಟರಲ್ವ, ನೋಡಿ ಅದನ್ನು ಓಪನ್ ಮಾಡಿ. ಅನುದೇವಾಡಿಗ ಅವರು ಅವ್ರದ್ದು ಈಗ ಕಳಿಸಿದ್ರು JJS ಅವರು. ಅನುದೇವಾಡಿಗ ಅವರು ಊಟ ಆಯ್ತಾ ಸಿಸ್? ಆಯಿತು ಇಲ್ಲ ಸಿಸ್, ಇನ್ನು ಆಗಬೇಕಷ್ಟೇ. ನಿಮ್ದಾಯ್ತಾ? ಆಲ್ ಇನ್ ಒನ್ ಅವ್ರು ಬೆಸ್ಟ್ ಅವರೇ. ಯಾರು ಅದು ಗೊತ್ತಾಯ್ತಾ? ನಿಮ್ಗೆ ಗೊತ್ತಾಯ್ತಾ ಆಲ್ ಇನ್ ಒನ್ ಅವರೇ ಯಾರಂತ? 100 ಯಾರಾದರೂ ಅಲ್ಲಿ ಇರುತ್ತೆ ಅಷ್ಟೇ ಅಲ್ಲ. ಆಲ್ ಇನ್ ಒನ್ ಅವರೇ, ನಿಮಗೆ ಗೊತ್ತಾಯ್ತಾ ಅವ್ರು ಯಾರಂತ? RR ಅಡುಗೆ ನಾನು ರಿಟರ್ನ್ ಡನ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು. AJS ಅವರು ನಿಮಗೆ ಕೊಟ್ಟಿದ್ದಾರೆ ನೋಡಿ, ಅವರಿಗೂ ಕೊಡಿ. ಹುಡುಕಿ ಸಾಕಾಯ್ತಾ? ಓ ದೇವರೇ, ಅವರು ಕೊಟ್ಟರಲ್ವಾ? AJS ಅವರೇ, ನೀವು ಕೊಟ್ಟಿಲ್ವಾ ಅವರಿಗೆ ಲಿಂಕ್? ರಾಧಮ್ಮ ನೋಡಿ, ಸೂಪರ್ ಸಪೋರ್ಟ್ ಅಂತ. ಸಪೋರ್ಟ್ ಏನು ಎಂಥದ್ದು ಸಪೋರ್ಟ್ ಎಂತ ಹಾಕಿದ್ದಾರೆ ನೋಡಿ. ಇದೆ ರಾಧಮ್ಮ ಬಂದರು. ರಾಧಮ್ಮ ಅವರೇ ವೆಲ್ಕಮ್. ಸೂಪರ್ ಅಂತಿದ್ದಾರೆ ನಮ್ಮ ಶೀಲಕುಮಾರ್ ಫುಡ್ ಅವರು. ಸೂಪರ್ ಅಂತಿದ್ದಾರೆ ನೋಡಿ. ಯಾರು ಓಕೆ ಥ್ಯಾಂಕ್ ಯು. ಎವ್ರಿಡೇ ಅನ್ಕಟ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಾವು ಹೇಗೆ ಲಿಂಕ್ ನಿಮಗೆ ಕೊಡೋದು? ಅದನ್ನು ಕೊಡ್ಬೋದಿತ್ತು, ಹೇಗೆ ಕೊಡೋದು? ಅದು ಅಕ್ಷರ ಅದೆಲ್ಲ ಶಾರ್ಟ್ ಅದೆಲ್ಲ ಹಾಕಿ ಹುಡುಕ್ಬೇಕು. ಅದು ಬಿಗ್ ಲೆಟರಾ ಸ್ಮಾಲ್ ಲೆಟರ್ ಅಂತ ಹಾಕಿ ಹುಡುಕ್ಬೇಕು. ಅವರು ಬರೆದಿದ್ದಾರೆ ನೋಡಿ. AJS ಅವರು ಲಿಂಕ್ ಕೊಟ್ಟಿಲ್ವಾ? ಅಂದರಿಕೆ ಮಾಯಾ ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ. ಅಂದರಿಕೆ ಹಾಯ್ ಫ್ರೆಂಡ್ಸ್ ಅಂತಿದೆ. ಎಲ್ಲರಿಗೂ ಹಾಯ್ ಅಂತಿದ್ದಾರೆ ನೋಡಿ ನಮ್ಮ ರಾಧಮ್ಮ ಅವರು. ರಾಧಮ್ಮ ಅವರೇ, ಒಂದು ಲೈಕ್ ಅನ್ನು ಕೊಡಿ ನಿಮ್ಮ ಕಡೆಯಿಂದ. AJS ರಿಟರ್ನ್ ಡನ್ ಕಮೆಂಟ್ ಹಾಕಿದ್ದೀನಿ ನೋಡಿ ಅಂತಿದ್ದಾರೆ. AJS ಅವರು ಇದ್ದೀರಾ? AJS ಅವರು ಹೋದ್ರಾ ಅಂತ. ರಂಜು ಅವರು ನೋಡಿದ್ದಾರೆ ಅವ್ರ ವಿಡಿಯೋವನ್ನು. ರಮ್ಯಾ ಅವರು ಕೂಡ ನೋಡಿ ಬಂದರು. ನಿಮ್ಗೆ ಯಾಕೆ ಸಿಕ್ಕಲಿಲ್ಲ ಅವ್ರದ್ದು? ಆಲ್ ಇನ್ ಒನ್ YP ಗಿಫ್ಟ್ ಡನ್.
ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರಿಯಾ ಅವರು ನೋಡಿ ಆಲ್ ಇನ್ ಒನ್ ಅವರೇ ಡನ್ ಅಂತೆ ನೋಡಿ. ಲಿಂಕ್ ಎಲ್ಲಿ ಹಾಕಿ, ನಾನು ಹುಡುಕಿ ಲೈವ್ನಲ್ಲಿ ಹಾಕಿ ಅಂತಿದ್ದಾರೆ. ಅವರು ಏಜೆಸ್ ಅವರು ಹೋದ್ರು, ಅವರು ಹಾಕ್ಬೋದು. ಈಗ ನನಗೆ ಆಗಲ್ಲಲ್ವ ಈಗ ಹಾಕ್ಲಿಕ್ಕೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಡೇ ಅನ್ಕಟ್ಟವ್ರೆ. ಅಯ್ಯೋ ಏನಾದರೂ ಕಲಿಸಿ ತಲೆ ಕೆಡುತ್ತಿದೆ, ಯಾರಾದರೂ ಕಲಿಸಿ ತಲೆ ಕೆಡುತ್ತಿದೆ ಅಂತಿದ್ದಾರೆ ನೋಡಿ. ಅಲ್ಲ ಅದೇ ಸೂಪರ್ ಸಪೋರ್ಟ್ ಅವರು ಇಲ್ಲ ಅಲ್ವಾ, ಅವರು ಎಲ್ಲಿ ಹೋದ್ರು? ಇವರು ಏಜೆಸ್ ಅವರು, ಅವರಿಗೆ ಗೊತ್ತುಂಟು. ರಮ್ಯ ಅವರು ಕೂಡ ನೋಡಿ ಬಂದರು ಹೋಗಿ, ನಿಮಗೆ ಏನು ಸಿಗಲ್ಲ ಅವರು. ಅದು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶ್ರೀಲಕುಮಾರ್ ಅವರು ಸೂಪರ್ ಸಪೋರ್ಟ್ ಎವ್ರಿ ಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟು. ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಪ್ಲೀಸ್, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಆಲ್ ಇನ್ ಒನ್ ಅವರು. ತಲೆ ಕೆಡಿಸ್ಕೋಬೇಡಿ ಆಲ್ ಇನ್ ಒನ್ ಅವರೇ, ನಮಗೂ ಕೂಡ ತಲೆ ಕೆಟ್ಟು ಹೋಯಿತು ಲೈವ್ ಬಗ್ಗೆ ಅಷ್ಟು ಮಾತಾಡುವಾಗ. ಅದು ರಮ್ಯ ಅವರೇ ಪ್ಲೀಸ್ ಲಿಂಕ್ ಕಳಿಸಿ ಅಂತಿದ್ದಾರೆ. ರಮ್ಯ ಅವ್ರು ನೋಡಿ ಬಂದರು. ರಮ್ಯ ಅವರಿಗೆ ಹೋದ್ರ ರಾಧಮ್ಮ ಗಿಫ್ಟ್ ಬೇಕಾದವರು ಸಂಪರ್ಕಿಸಿ, ನಮ್ಮ ಬೆಸ್ಟ್ ತಮ್ಮನನ್ನು. ಬೆಸ್ಟ್ ಈಗ ಏಜೆಸ್ ಅವರು ಬರ್ತಾರೆ ನೋಡುವ, ಅರೆ ಈಗ ಬರ್ಬೋದು ಏಜೆಸ್ ಅವರು. ಸೂಪರ್ ಅಂತಿದ್ದಾರೆ ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಎಂಥ ಮೆಸೇಜ್ ನನ್ನದು ವಿಡಿಯೋ ಮಾಡಿ ಹಾಕಿದ್ದಾರೆ. ಮತ್ತೆ ಅವರಿಗೆ ಕಮೆಂಟ್ಗೆ ರಿಪ್ಲೈ ಕೊಡ್ಲಿಕ್ಕಂತೂ ಅವರಿಗೆ ಮೀಟ್ರ್ ಇರಲಿಲ್ವೇ ಏನೋ, ಕೊಟ್ಟಿಲ್ಲ. ಐ ಆಮ್ ವೇಟಿಂಗ್ ಅಕ್ಕ. ಹೌದು ರಾಧಮ್ಮ ಎಂತ ರವಳಿ ಇಸ್ತಾನು ಅಂತಿದ್ದಾರೆ. ಗಿಫ್ಟ್ ಕೊಡಿ, ಅವರು ಕೊಡ್ತಾರಂತೆ ನೋಡಿ ರಾಧಮ್ಮ ಅವರು. ಯಾರೇ ಆಗಲಿ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದಂತ ಸೆನ್ಸ್ ಅವರಿಗೂ ಇರಬೇಕಲ್ವಾ. ಅದೇ ಮೋಹನ್ ಅವರು ಬಂದರು. ಹಾಯ್ ಅರಿನಾ, ಐ ವೆಲ್ಕಮ್ ಮೋಹನ್ ಅವರೇ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಪ್ರಾಚಿ ಅವರು. ವೈಪಿ ಕಮೆಂಟ್ ಮಾಡಿದ್ದೀನಿ, ಚೆಕ್ ಮಾಡಿ ರಿಟರ್ನ್ ಕೊಡಿ ಅಂತಿದ್ದಾರೆ ಪ್ರಿಯಾ ಅವರು. ವೈಪಿ ಅವರೇ ಅವರೇ ನಿಮಗೆ ಕಮೆಂಟ್ ಹಾಕಿದ್ದಾರೆ ನೋಡಿ. ಶೀಲಾ ಅಕ್ಕ ಅಂತಿದ್ದಾರೆ ನಮ್ಮ ರಂಜು ಅವರೇ. ನಿಮ್ಮ ಹತ್ರ ಲಿಂಕ್ ಇದೆ ಎಲ್ಲ ಅಲ್ವಾ? UK ಹುಡುಗ ಬಂದರು, ಗಿಫ್ಟ್ ಕೊಡಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. UK ಹುಡುಗ ಅವರು ಬೆಸ್ಟ್ ಅವರು. ಅಕ್ಕ ನಾನು ನಿಮ್ಮ ಕಮೆಂಟ್ನ ನೆಕ್ಸ್ಟ್ ವಿಡಿಯೋ ಸಬ್ಜೆಕ್ಟ್ ಮಾಡ್ಕೊಳ್ತಾ ಅರೆ ಅಕ್ಕ ಮಾಡಿದ್ರೆ ಬಿಡುವುದೇ ಇಲ್ಲ ಅವನಿಗೆ. ನಾನು ಗಿಫ್ಟ್ ಇಸ್ತಾನು. ಅವ್ರು ಯಾರು ಎಷ್ಟು ಜನ ಅಂದರೆ ನನಗೇನಾಗಬೇಕೇನಿಲ್ಲ. ಇನ್ನೊಬ್ಬರ ಬಗ್ಗೆ ವಿಡಿಯೋ ಮಾಡಿದರೆ ಎಲ್ರಿಗೂ ಹೇಳ್ತೀನಿ ಹಾಗೆ ಮಾತಾಡ್ತಾರಂತೆ. ಕೆಲವರು ಲೈಕ್ ಕೊಟ್ಟಿದ್ದಾರೆ, ಲೈವ್ ಮಾಡುವವರು ಲೈಕ್ ಕೊಟ್ಟಿದ್ದಾರೆ ಅವರಿಗೆ. ಅವರು ಸಪೋರ್ಟ್ ಇನ್ನೊಬ್ಬರಿಗೆ ಮಾಡ್ಬೋದು, ನಾವು ಸಪೋರ್ಟ್ ತಗೋಬಾರ್ದು. ಅದು ಯಾವ ನ್ಯಾಯ? ಗಿಫ್ಟ್ ಇಸ್ತಾನು ಅಂತಿದ್ದಾರೆ ರಾಧಮ್ಮ ಅವರು. ಪ್ರಿಯಾ ರಿಟರ್ನ್ ಡನ್ ಅಂತಿದ್ದಾರೆ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರಾಧಮ್ಮ ಅವರು. ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ ಅವರೇ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ, ಸಹಕರಿಸಿ ಪ್ಲೀಸ್. ಯಾರೇ ಆಗಲಿ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಅದಕ್ಕೆಲ್ಲ ಅಂಥವ್ರನ್ನು ಇಗ್ನೋರ್ ನನ್ನ ಲೈವಲ್ಲಿ ಇದರಲ್ಲಿ ಕೂಡ. ಆದರೆ ಇನ್ನೊಬ್ಬರಿಗೆ ಮಾತಾಡುವಾಗ ಒಂದು ಸ್ವಲ್ಪ ಇದು ಇರಬೇಕು ಅಷ್ಟೇ. ಸೂಪರ್ ಸಪೋರ್ಟ್ ಅಂತಿದ್ದಾರೆ ಪ್ರಿಯಾ ಅವರು. ನನ್ನ ಅವತ್ತೇ ಮಾಡಿದ್ದೀನಿ ಮೇಡಮ್. ಪ್ರಿಯಾ ಅವರೇ ನಾನು ಅವತ್ತೇ ಮಾಡಿದ್ದೀನಿ ಮೇಡಮ್ ಅಂತಿದ್ದಾರೆ ನೋಡಿ. ಪ್ರಿಯಾ ಅವರಿಗೆ ಅವತ್ತೇ ಮಾಡಿದ್ರಂತೆ ಅವರು. ಶೀಲಾ ಅವರೇ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಒಬ್ರಿಗೊಬ್ರು ಕನೆಕ್ಟ್ ಆಗಿ. UK ಹುಡುಗ ನಾನು ನಿಮ್ಮ ಚಾನೆಲ್ಗೆ ಹೋಗಿ ಬಂದೆ, ನೀವು ರಿಟರ್ನ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಬನ್ನಿ ನಾನು 8 PM ಬನ್ನಿ 8 PM 8ರಿಂದ 9. ಓಕೆ ಬರ್ತೀವಿ ಸಿಸ್, ಬರ್ತೀವಿ. ಒಬ್ರೊಬ್ರದು ನಮಗೆ ಲಿಂಕ್ ಇದು ಬರುವುದಿಲ್ಲ, ಅದಕ್ಕೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಏನು ಮಾಡೋದು, ಬರುವುದಿಲ್ಲ. ಏನಾಯಿತು ಮೋಹನ್ ಅವರೇ? ಏನಾಗಿಲ್ಲ ಮೋಹನ್ ಅವರೇ, ಒಬ್ರೊಬ್ರು ಇರ್ತಾರೆ ಅಲ್ವಾ ಮೋಹನ್ ಅವರೇ. ಓಕೆ ಬಾಯ್ ಅಂತಿದ್ದಾರೆ ಶೀಲಾಕುಮಾರ್ ಕುಡ್ ಅವರು. ಓಕೆ ಬಾಯ್.
ಏನು ಒಬ್ರೊಬ್ರು ಇರ್ತಾರೆ ಒಂದೊಂದು ಮೆಸೇಜ್ ಹಾಕುವವರು, ಅದಕ್ಕೆ ಅಂದೆ. ಲೈಫ್ ಇದ್ ರಂಜು ಅವರು ಶೀಲಾ ಅಕ್ಕ ಕನೆಕ್ಟ್ ಥ್ಯಾಂಕ್ ಯು ಅಂತಿದ್ದಾರೆ. ಓಕೆ ಕೊಡಿವೆ ಅಂತಿದ್ದಾರೆ. ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೋಹನ್ ಅವರೇ, ಊಟ ಆಯ್ತಾ ನಿಮ್ಮದು? ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಮೋಹನ್ ಅವರೇ, ನಿಮಗೆ ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ ಕೊಟ್ಟಿದ್ದಕ್ಕೆ ನಿನ್ನೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಗಿಫ್ಟ್ ಕೊಟ್ಟರಲ್ವಾ, ತುಂಬ ಥ್ಯಾಂಕ್ಸ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್ UK ಹುಡುಗ ಅವರೇ. ತುಂಬ ದಿನದ ನಂತರ ಜಾಯ್ನ್ ಆದ್ರಿ UK ಹುಡುಗ ಅವರೇ. ಬಂದಿಲ್ಲ ತುಂಬ ದಿನದಿಂದ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಉಡುಪಿ ಸಿಸ್ ಬಂದರು. ಹಾಯ್ ಉಡುಪಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉಡುಪಿ ಅವರೇ. ಥ್ಯಾಂಕ್ ಯು. ಹಾಯ್ ಸಿಸ್, ಹಾಯ್ ವೆಲ್ಕಮ್ ಉಡುಪಿ ಅವರೇ. UK ಹುಡುಗೆ ನಗಡ್ತಿದ್ದಾರೆ. ಗುಡ್ ನೈಟ್ ಸಿಸ್ಟರ್ ಜೈಸಪ್ಪ ಅವರು. ಗುಡ್ ನೈಟ್ ಜೈಸಪ್ಪ ಅವರೇ. ಗುಡ್ ನೈಟ್ ಮೇಡಮ್ ಅಂತಿದ್ದಾರೆ. ನೀವು ಕೂಲಾಗಿ ಬರ್ತೀನಿ ಆಯಿತಾ? ನಾವು ಕೂಲಾಗಿ ಇದ್ದೀವಿ. ನಮಗೆ ಏನಾಗಿದೆ? ನಾವು ಬೇರೆಯವರ ಬಗ್ಗೆ ಮಾತಾಡ್ತಿದ್ದೀವಿ, ನಿಮ್ಮ ಬಗ್ಗೆ ಅಲ್ಲ ಅಲ್ವಾ UK ಹುಡುಗ ಅವರೇ. ಉಡುಪಿ ಲೈಕ್ ಡನ್ ಅಂತಿದ್ದಾರೆ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಒಣಸಾಂಡೆ ಒಣಸಾತು ಜಿಯೇ ನನ ಅವಡು ಆಯ್ತಾ ಒಣಸ ಮಲ್ಪೋಡು ನನವಂತೆ ತಡದು. ಸೂಪರ್ ಅಕ್ಕ, ನಿಮ್ಮ ಚಾನಲ್ ಪಿನ್ ಮಾಡಿ ನಮ್ಮ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಮಾಡ್ತೀನಿ ಸಿಸ್, ಮಾಡುವ ಆಯ್ತು. ಅದಕ್ಕೇನು ಮಾಡಿದೆ. ಉಡುಪಿಯವರು ಒಣಸಾಂಡೆ ಇಲ್ಲ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 251 ಲೈಫ್ ವಿತ್ ರಂಜು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಮೋಹನ್ ಅವರು ನಿಮ್ಮದು ಗಿಫ್ಟ್ ತುಂಬ ಲೆಸ್ ಆಗಿದೆಯಾ ಅಂತಿದ್ದಾರೆ. ನಿಮ್ಮ ಗಿಫ್ಟ್ ತುಂಬ ಲೆಸ್ ಆಗಿದೆಯಾ? ಯಾರ್ದು? ಮೋಹನ್ ಬ್ರೂ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಮೋಹನ್ ಅವರಿಗೆ ಗಿಫ್ಟ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ನೋಡಿ ಮೋಹನ್ ಅವರೇ, ಆಲ್ ಇನ್ ಒನ್ ಗಿಫ್ಟ್ ರಿಟರ್ನ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ನೋಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಅನ್ನು ಕೊಡಿ. ಲೈಕ್ ಕೊಡಿ ಪ್ಲೀಸ್. ಲೈಕ್ ಕೊಡೋದವರು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೇ ಸಿಸ್ಟರ್ ಉಡುಪಿದ್ದ? ನಾನು ಇಲ್ಲ ಸಿಸ್ಟರ್, ನಮ್ಮದು 836 ಇದೆ. ನಂದು ಲೆಸ್ ಆಗಿಲ್ಲ ಉಡುಪಿ ಸಿಸ್ಟರ್, ನಂದು ಲೆಸ್ ಆಗಿಲ್ಲ. ನಮ್ಮದು ಲೆಸ್ ಆಗಿಲ್ಲ. ನಾನು ಹೋಗಿಲ್ಲ ಅಲ್ಲ ಯಾರ ಹತ್ರದ್ದು ಗಿಫ್ಟ್ ಕೇಳಲಿಕ್ಕೆ. ನನ್ನ ಮಗನಿಗೆ ಎಕ್ಸಾಮ್ ಇತ್ತು, ಅದಕ್ಕೆ. ರಾಯಚೂರು ಕರ್ನಾಟಕ ಅಂತಿದ್ದಾರೆ. ನಮ್ಮ ರಂಗನಾಯಕ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಂಗಣ್ಣ ಅವರೇ. ಮೋಹನ್ ಅವರು 842 ಡನ್ ಗಿಫ್ಟ್. ರಿಯಾ ಅಮ್ಮ ರಿಟರ್ನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಂಗನಾಯಕ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅವರು. ಉದಯ್ ಪೂಜಾರಿ ಅವರು ಬಂದರು. ಉದಯ್ ಪೂಜಾರಿ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಊಟ ಆಯ್ತಾ ಉದಯ್ ಪೂಜಾರಿ ಅವರೇ? ಏನು ಸ್ಪೆಷಲ್ ಇವತ್ತು? ಹಾಯ್ ಅಂದಿದ್ದಾರೆ ಉದಯ್ ಪೂಜಾರಿ ಅವರು. ಒಣಸು ಆಂಡೆ ಉದಯನ್ನ ನಿಮ್ಮ ಇರ್ನ ಆಂಡೆ ಇರಿನ ಚಾನಲ್ ಉಂಡೆ ಬ್ಲೂ ಕೊರಡೆ ಉದಯನ್ನ ಚಾನಲ್ ಇತ್ತಂದ ಬ್ಲೂ ಕೊರಪೆ ಪಲ್ಲೆ ಒಣಸು ಆಂಡೆ ಲೈಕ್ ಕೊರಲಿ ಪ್ಲೀಸ್. ರಂಗನಾಯಕ್, ನಾನು ನಿಮ್ಮ ಚಾನಲ್ಗೆ ಹೋಗಿ ಕಮೆಂಟ್ ಹಾಕಿ ಬಂದಿದ್ದೇನೆ ಅಂತಿದ್ದಾರೆ. ರಂಗನಾಯಕ್ ಅವರೇ, ನಿಮ್ಮ ಚಾನಲ್ಗೆ ಹೋಗಿ ಪ್ರಾಚಿ ಅವರು ಕಮೆಂಟ್ ಹಾಕಿ ಬಂದಿದ್ದಾರೆ, ಕೊಡಿ ಅವರಿಗೆ ರಿಟರ್ನ್. ಉದಯ್ ಅವರು ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉದಯ್ ಅವರೇ. ಚಾನಲ್ ಉಂಡು ಬ್ಲೂ ಕೊಡಿ
ಬೊಡ್ಚಿ ಸಿಸ್ ಬೊಡ್ಚೆ ಓಕೆ ಓಕೆ ಬೊಡ್ಚೆ ಬ್ಲೂ ಸರಿ ಸರಿ ಓಕೆ ഞാൻ ബ്ലൂ ബോർഡിൻ്റെ കൊടുക്കാൻ എന്തത് എന്നെ ಚಾನಲ್ ಕನೆಕ್ಟ್ ಆಲೆ ಎಂಬುದು ಸೂಪರ್ ಸಪೋರ್ಟ್ ಅಕ್ಕ ಥ್ಯಾಂಕ್ ಯು ಅಂದಿದ್ದಾರೆ ಆಲ್ ಇನ್ ಒನ್ ವೈಪಿ. ಯಾಕೆ ಥ್ಯಾಂಕ್ ಯು ಆಲ್ ಇನ್ ಒನ್ ಅವರೇ? ಥ್ಯಾಂಕ್ಸ್ ಅಲ್ಲ ಬೇಡ ನನಗೆ, ಯಾಕೆ ಥ್ಯಾಂಕ್ಸ್? ಸೂಪರ್ ಯಾರಿಗೆ? ನನಗೆ ಥ್ಯಾಂಕ್ಸಾ? ಎಸ್ ಆರ್ ಟೈಲರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಚಾನಲ್ ಉಂಡು ಬ್ಲೂ ಬೊಡ್ಚಿ ಸಿಸ್ ಅಂತಿದ್ದಾರೆ. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್. ಉಡುಪಿ ಉದಯ್ ಪೂಜಾರಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಒಣಸ ಆತಜಿ ಉದಯನ್ನ ನನ್ನ ಅವಡು ಇರ್ನಾಡೆ ಒಣಸು ಎನ್ನ ನನ್ನ ಅವಡು ಎನ್ನ ಚಾನಲ್ಗೆ ಕನೆಕ್ಟ್ ಆತಾರ ಉದಯನ್ನ ಇರು ಆಯ್ಜಡ್ಡ ಇಂಕೊಂಜಿ ಕನೆಕ್ಟ್ ಆಲೆ ಎಲ್ಲ ರಿಟರ್ನ್ ಕೊರ್ಪೇರೆಗು. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉದಯ ಪೂಜಾರಿ ನಾನು ನಿಮ್ಮ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಬಂದೆ, ನನಗೆ ಸಪೋರ್ಟ್ ಮಾಡಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಆಲ್ರೆಡಿ ಕನೆಕ್ಟ್ ಆತೆ ಯಾನ್ ಇರೇಗ ಅಂದೆ ಹನ್ನೊಂದುವರ ಕನೆಕ್ಟ್ ಆತರ ಆಲ್ ಇನ್ ಒನ್ ಮತ್ತೆ ಸಿಸ್ ಮತ್ತೆ ನಿಮ್ಮದೇ ಸಿಸ್ ನೀವೇ ಅನ್ಬೇಕು, ನಿಮಗೆ ಲಿಂಕ್ ಸಿಗಲಿಲ್ಲ ಅಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು. ಉದಯ ಪೂಜಾರಿ ಅವರೇ 550 ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೋಡಿ ಉದಯನ್ನ ನಾನು ಈರೆಗೆ ಗಿಫ್ಟ್ ಕೊಡ್ತೇನೆ, ಇರೇ ಬ್ಲೂ ಬೊಡ್ಚಿ ಬಂದ್ಪಾರು ಈ ರೀತಿ ಗಿಫ್ಟ್ ಕೊರೋಡ್ಚಿ ಆಗ್ಲೇಗ ಅಂಚ ಪೋಲಿ ಆಗಲ್ಲ ಚಾನಲ್ಗೆ ನೆಟ್ ಪೋಲಿ ಆಗಲ್ಲ ಮೆಸೇಜ್ ಇಡ್ಪೋಲಿ ಇರೇಗ ಮೆಸೇಜ್ ಇಡ್ಬೋದು ಗಿಫ್ಟ್ ಕೊರೋಲಿ ಇರೇಗ ಬೆಸ್ಟ್ ಅವರು. ಉದಯ ಪೂಜಾರಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಉದಯ ಬೆಸ್ಟ್ ಅವರು ಥ್ಯಾಂಕ್ ಯು ಸೋ ಮಚ್. ಉಡುಪಿ ಒಣಸಾಂಡೆ ಇರ್ನಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರಾಚಿ ಕಿಚನ್ ಅವರು ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ಅವರೇ ಎಲ್ಲಿದ್ದೀರಿ? ಹೋದ್ರಾ? ಸೂಪರ್ ಸಪೋರ್ಟಲ್ಲಿ ಇರುತ್ತೆ ಪ್ರಾಚಿ ಅವರು. ಅಕ್ಕ ಏನು ಸ್ಪೆಷಲ್ ನೋಡು, ನಾನು ಮೀನು ಫ್ರೈ ಮಾಡ್ತಿದ್ದೀನಿ. ಮೀನು ತಂದಿದ್ದೇನೆ ಇವತ್ತು, ನಾನು ಮೀನು ಫ್ರೈ ಮಾಡ್ತಾ ಇದ್ದೀನಿ. ಮೀನು ಫ್ರೈ ಮಾಡಿ ಅಂದರು ಬರುವಾಗ, ಆಗ ಮಾಡಿದೆ ಮಕ್ಕಳಿಗೋಸ್ಕರ. ಅಕ್ಕನ ಏನು ಸ್ಪೆಷಲು? ಮೀನು ಫ್ರೈ, ಬಾ ಊಟಕ್ಕೆ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ಬೆಸ್ಟ್ ಅವರೇ. ನಿಮಗೆ ಯಾರು ಅಂತ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗಿಫ್ಟ್ ರಿಟರ್ನ್ ಮಾಡಿದ್ದೀರಾ ಬೆಸ್ಟ್ ಅವರು. ನಿನ್ನೆ ಬಾವ ಐಸ್ ಕ್ರೀಮ್ ತಂದ್ರ? ಇಲ್ಲ, ನಾನು ಕಾಲ್ ಮಾಡಲಿಲ್ಲ ಅವರಿಗೆ ಒಂದು ಇವತ್ತು ತಂದು ಕೊಟ್ಟರು. ಉಡುಪಿ ಗಿಫ್ಟ್ ಡನ್ 531 ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. 551 ರಿಟರ್ನ್ ಕೊಟ್ಟರು, ಅವರು ಕೊಟ್ಟರು ನನಗೆ ಇವತ್ತು ತಂದು ಕೊಟ್ಟರು, ಹಿಂದೆ. ಎವ್ರಿಡೇ ಅನ್ಕಟ್ ಅವರು ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಉದಯ್ ಪೂಜಾರಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಉದಯ್ ಪೂಜಾರಿ ಅವರೇ ಉಳ್ಳಾರೆ ಇರು. ಮೋಹನ್ ಅವರು ಬೆಸ್ಟ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದೆ. ಎವ್ರಿಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು. ಎವ್ರಿಡೇ ಅವರು ಸೂಪರ್ ಸಪೋರ್ಟಲ್ಲಿದೆ. ನಮ್ಮ ಅಕ್ಕ ಮರೆಯಲ್ಲ ಯಾವತ್ತು. ಯಾರನ್ನು? ಸೂಪರ್ ಸಪೋರ್ಟ್ ಎವ್ರಿಡೇ ಕಟ್ಟೆ ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್ ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ರಮ್ಯಾ ಅವರೇ ನಿಮ್ಮದು ವಿಡಿಯೋ ನೋಡಿಲ್ಲ, ಈಗ ಮಲಗುವಾಗ ನೋಡ್ತೀನಿ. ನಾನು ಸಂಜೆ ನೋಡಿದ್ದಷ್ಟೇ. ಸೂಪರ್ ಸಪೋರ್ಟ್ ಇವತ್ತು ನೋಡ್ತೀನಿ. ಈಗ ಮಲಗುವ ನೀವು ಹಾಕಿದ್ದೀರಿ ನೋಡಿದೆ, ಆದರೆ ಇದು ಓಪನ್ ಮಾಡಲಿಲ್ಲ. ಮತ್ತೆ ನೋಡಿ ಮಲಗ್ತೇನೆ. ಎವ್ರಿಡೇ ಅವರು ಅನ್ಕಟ್ಟ ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ರಮ್ಯಾ ಅವ್ರು ಬೆಸ್ಟ್ ಅವರು. ಬಾವ ಅಕ್ಕನ ಯಾವತ್ತೂ ಮರೆಯೋಲ್ಲ. ಓ ಮರಿಬೇಡ ತಮ್ಮ.
ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸಿಸ್ ರಮ್ಯಾ ಅವರು. ನೋಡಿ, ಭಾವನಿಗೆ ಟೈಮ್ ಇಲ್ಲ ಯಾವುದಕ್ಕೂ, ಎಂಥ ಬ್ಯುಸಿ 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 ಅವರು. ಸೂಪರ್ ಸೂಪರ್ ಅಂತಿದ್ದಾರೆ. ಇದು ಐಸ್ ಕ್ರೀಮ್ ಓ ಓ ಸೂಪರ್ ಸೂಪರ್. ಥ್ಯಾಂಕ್ ಯು ತಮ್ಮ, ಥ್ಯಾಂಕ್ ಯು. ಐಸ್ ಕ್ರೀಮ್ ಮರಿಯಲ್ಲವಾ? ಇಲ್ಲಪ್ಪ, ಅವ್ರು ಕೊಡ್ತಾರೆ ನನಗೆ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾರೆ, ಹಾಗೇನಿಲ್ಲ. ಆದರೆ ನಾನು ಕಾಲ್ ಮಾಡಲಿಲ್ಲ ಅಲ್ವಾ, ಲೈವಲ್ಲಿದ್ದೆ ಅಲ್ವಾ, ನೀವೆಲ್ಲ ಕಟ್ ಮಾಡಲಿಲ್ಲ. ಭಾವ ಬಿಸ್ನೆಸ್ ಮ್ಯಾನ್. ಹೌದು ಹೌದು, ಅವರು ಬಿಸ್ನೆಸ್ಸಲ್ಲಿ ಇರೋದು, ಅವ್ರದ್ದೇ ಆದ ಒಂದು ಬಿಸ್ನೆಸ್ ಇದೆ. ಮೋಹನ್ ಅವರು 652 ರಮ್ಯಾ ಕನ್ನಡ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಅಂದಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಂಥ ಪೀಸು ಇವತ್ತಾ? ಅದ್ರದ್ದು ಹೆಸರು ಗೊತ್ತಿಲ್ಲ. ಅಂಜಲ್ ಪೀಸ್. ನಾನು ಊಟ ಮಾಡಿಲ್ಲ ಗೊತ್ತಾ, ಈಗ ಮಾಡಬೇಕಷ್ಟೇ. ನಿಮ್ಮ ಹತ್ರ ಮಾತಾಡಿ ಊಟ ಮಾಡ್ತೀನಿ ಆಯಿತಾ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಮ್ಯಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ರೆ ರಂಜು ಮೋಹನ್ ಅವರೇ ಕನೆಕ್ಟೆಡ್ ಅಂತಿದ್ದಾರೆ. ರಂಜು ಅವರು ಕನೆಕ್ಟ್ ಆಗಿದ್ದಾರೆ. ಸಿಸ್ ನನ್ನ ವಿಡಿಯೋ ಮರೆಯದೆ ನೋಡಿ ಪ್ಲೀಸ್ ಅಂತಿದ್ದಾರೆ. ಓಕೆ ಸಿಸ್, ನೋಡಿದ್ದೇನೇನಾ ಸಿಸ್ ನಿಮ್ಮದು ನೋಡಿ, ಕಮೆಂಟ್ ಬಂದಿಲ್ವಾ ನಿಮಗೆ? ನಿಮ್ದಲ್ಲ, ಇನ್ನೊಬ್ರದ್ದು ನೋಡಿದೆ ನೋಡಿ. ನೋಡ್ತೀನಿ, ನನಗೆ ಕಮೆಂಟ್ ಹಾಕಿದ್ರಲ್ವಾ ನೀವು? ಹಾಕಿದ್ರಾ? ನೋಡ್ತೀವಿ, ಏನಾದರೂ ಆಗಲಿ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ. ಓಕೆ ಮೇಡಮ್, ಐ ವಿಲ್ ರಿಟರ್ನ್ ಅಂತಿದ್ದಾರೆ. ಅಕ್ಕ ಉಡುಪಿ ಅಷ್ಟು ಫ್ರೆಶ್ ಪೀಸ್ ಸಿಗುತ್ತಾ ಅಲ್ಲಿ? ಅಕ್ಕ ಉಡುಪಿ, ನಂದು ಮುಂಬೈಯಲ್ಲಿ ನಾನು ತಗೊಂಡಿದ್ದೆ. ನಾನು ಇರೋದು ಮುಂಬೈಯಲ್ಲಿ ಅಲ್ವಾ, ಇಲ್ಲಿ ಫ್ರೆಶ್ ಸಿಗಲ್ಲ. ಎಷ್ಟು ಅಂದರೂ ಕೊಲ್ತೋಗಿದೆ ಸಿಗೋದು. ಹೌದು ಬಂದಿದೆ, ಟೈಮ್ ಇದ್ದರೆ ಬೇರೆ ವಿಡಿಯೋ ನೋಡಿ. ಓಕೆ ನೋಡ್ತೀನಿ. ನೀವು ಡೈಲಿ ಹಾಕಿ, ನಾನು ನೋಡ್ತೀನಿ, ಒಂದೊಂದು ದಿನಕ್ಕೆ ಒಂದು ನೋಡ್ತೀನಿ ಆಯಿತಾ. ನನಗೆ MB ಬೇಕಲ್ವಾ, ಏನು ಮಾಡೋದು? ಇನ್ನೊಂದು ತಿಂಗಳಲ್ಲಿ ನಾನು ವೈಫೈ ಹಾಕ್ತೀನಿ, ಆಗ ಎಲ್ಲರದ್ದು ನೋಡ್ತೀನಿ. ನೋಡಿ, ಎಲ್ಲರದ್ದು ನೋಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ವೈಫೈ ಕಲೆಕ್ಷನ್ ಕೊಡ್ತೀನಿ ನಾನು, ಆಗ ನಿಮ್ಮದು ಎಲ್ಲರದ್ದು ನೋಡಿ ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ. ಈಗ ಅಂದರೆ ನನ್ನ ಹತ್ರ ಇಲ್ಲ ನೆಟ್. ಒಂದು ವಿಡಿಯೋ ನೋಡ್ತೀನಿ, ಹಾಗೇನಿಲ್ಲ, ಒಂದೊಂದು ಎಲ್ಲರದ್ದು ಲೈವ್ ಮಾಡ್ತೀನಲ್ವ, ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ಹೋಗುತ್ತೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೋಹನ್ ಅವರು ರಮ್ಯಾ ಥ್ಯಾಂಕ್ ಯು ಅಂತಿದ್ದಾರೆ. ರಮ್ಯಾ ಅವರೇ, ಮಗ ಊಟ ಮಾಡಿದ್ನಾ? ರಮ್ಯಾ ಥ್ಯಾಂಕ್ ಯು ಅಂತಿದ್ದಾರೆ ಅವರು. ಆಲ್ ಇನ್ ಒನ್ 322 ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಲೈಫ್ ಇದು ರಂಜು. ಎಂಥ ರಂಜು? ದೃಷ್ಟಿ ತೆಗೆಯುವುದ ನಂದು? ಎಂತ ಗೊತ್ತುಂಟಾ, ನಾನು ಈಗ ಲೈಕ್ ನೋಡಿ ಅವರಾಗೆ ಕೊಟ್ಟದ್ದು, ನಾನು ಕೇಳಿಲ್ಲ ಲೈಕ್ ಕೊಡಿ ಅಂತ, ಸ್ವಲ್ಪ ಕೇಳಿದೆ ಅಷ್ಟೇ. ಮಾಡಿದ್ದ ಸಿಸಿ ಯಾಕೋ ಬೆಳಿಗ್ಗೆಯಿಂದ ಕೋಪ ಜಾಸ್ತಿ ಮಾಡ್ಕೊಂಡು ಅಲ್ತಾನೆ. ನನ್ನ ಮಗ ಕೂಡ ಹಾಗೇನೆ ಸಿಸ್. ನನ್ನ ಮಗನಿಗೆ ನಾಳೆ ಅಡ್ಮಿಷನ್ ಮಾಡಬೇಕು, ಸಣ್ಣವನಿಗೆ. ಇನ್ನು ಕೋಪ ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡೆ. ನವೀನ್ ಪ್ರೇಮ ಅವರು ಬಂದರು. ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಸೂಪರ್ ಅಂತ ಕಮೆಂಟ್ ಮಾಡಿ. ನವೀನ್ ಪ್ರೇಮ ಅವರೇ ಒಂದು ಲೈಕ್ ಕೊಡಿ. ರಮ್ಯಾ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪಿನ್ ID ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್. ಆಲ್ ಇನ್ ಒನ್ ಅವರೇ ಗಿಫ್ಟ್ ಡನ್. ರಮ್ಯಾ ಕನ್ನಡ ಅವರು. ನವೀನ್ ಪ್ರೇಮ ಅವರೇ, ನಿಮಗೆ ಕನೆಕ್ಟ್ ಮಾಡಿದ್ದೆ ಮರ್ರೆ, ನೋಡಿದ್ರಾ? ಥ್ಯಾಂಕ್ ಯು ಸೋ ಮಚ್. 24 ಡನ್. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ರಮ್ಯಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್.
ರಮ್ಯ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಊಟಕ್ಕೆ ತೊಂಡೆಕಾಯಿ ಪಲ್ಯ, ರೈಸ್, ರಸಮ್ ಮತ್ತೆ ಸೂಪರ್ ಸಪೋರ್ಟ್. ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಯಾರಿಗೆ ಕೊಟ್ಟಿದ್ದೀರಿ? ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸೂಪರ್. ರಮ್ಯಾ ಅವರು ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನವೀನ್ ಪ್ರೇಮ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಬೆಸ್ಟ್ ಅವರು. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ನವೀನ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ರಮ್ಯಾ ಅವರು. ನವೀನ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ರಮ್ಯಾ ಅವರು. ಪಿನ್ ಐ ಡಿ ಗಿಫ್ಟ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ. ಆಲಿನ್ ಒನ್ ಅವರೇ ಇದ್ದೀರಾ ನೀವು? ಪಿನ್ ಮಾಡಿ ಎಲ್ಲಿ ಹೋದ್ರಿ? ಇರಬೇಕಲ್ವಾ? ಲೈಫ್ ಸೂಪರ್ ಸಪೋರ್ಟ್ ಬೆಸ್ಟ್ ಅವರಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಅವರೇ ನೀವು ಕಮೆಂಟ್ ಮಾಡಿದ್ದೀರಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅವರಿಗೆ ಸಂಜೆ ಆಗಲ್ಲಂತೆ ಬೆಸ್ಟ್ ಅವರೇ. ಅವರಿಗೆ ಸಂಜೆ ನೈಟ್ ಆಗಲ್ಲಂತೆ, ಅವರು ಸ್ವಲ್ಪ ವೀಕ್ನೆಸ್ ಇದ್ದಾರಲ್ವಾ, ಅದಕ್ಕೆ ಅವ್ರಿಗೇನು ಸಂಜೆ ಆಗಲ್ಲ. ನಾನು ಮಾರ್ನಿಂಗ್ ಒಂದೇ ಟೈಮ್ ಮಾಡ್ತೀನಿ 2 ಗಂಟೆಗೆ, ಮತ್ತೆ ಮಾಡಲ್ಲ ಅಂದರು. ಓಕೆ ಅಕ್ಕ ಅಂತಿದ್ದಾರೆ. ಓಕೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಗಳು ಚಿಕ್ಕ ಅವಳಲ್ವಾ, ಈಗ ನಡ್ಕೊಂಡು ಹೋಗ್ತಾಳಲ್ವಾ, ಅದಕ್ಕೆ ಸ್ವಲ್ಪ ಅವರಿಗೆ ಆಗ್ತಾ ಇಲ್ಲ, ಈಗ ಕಷ್ಟ ಆಗ್ತಾ ಇದೆ. ಹಾಗೆ ರಮ್ಯಾ ಅವರು ಸೂಪರ್ ಅಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ, ಥ್ಯಾಂಕ್ ಯು. ರಮ್ಯಾ ಅವರೇ, ಥ್ಯಾಂಕ್ ಯು ಬೆಸ್ಟ್ ಅವರೇ, ಥ್ಯಾಂಕ್ ಯು. ರಮ್ಯಾ ಅವರೇ ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರೇ ಥ್ಯಾಂಕ್ ಯು ಸೋ ಮಚ್. 5 ಮೆಂಬರ್ಸ್ ಇದ್ದೀರಾ, ಐಡಲ್ಲಿ ಇರಬೇಡಿ, ಬನ್ನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ, ಥ್ಯಾಂಕ್ ಯು. ರಮ್ಯಾ ಅವರೇ ವಿಡಿಯೋ ನೋಡಿ ಏನು ಅನಿಸ್ತು ಅವ್ರದ್ದು? ಆಗ ಅಂದ್ರಲ್ಲ ಇನ್ಸ್ಪೈರಿಂಗ್ ಅವರು ಬಂದರು. ಹಾಯ್ ಇನ್ಸ್ಪೈರಿಂಗ್ ಅವರೇ, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ. ಅಕ್ಕ ನವೀನ್ ಪ್ರೇಮ ಎಲ್ಲಿ ಹೋದ್ರು? ಕೊಡ್ತೀನಿ ಅಂದರು, ಎಲ್ಲಿ ಹೋದ್ರು ದೇವರೇ ಗೊತ್ತು. ಲೈಕ್ ಡನ್ ಅಂತಿದ್ದಾರೆ ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಅವ್ರು ಕೊಡ್ತೀನಿ ಅಂದ್ರಲ್ವ, ಈಗ ಹಾಗಂದು ಹೋದ್ರು. ಆಲಿನ್ ಒನ್ ಅವರ್ಲಿಲ್ಲ. ರಮ್ಯಾ ಕನ್ನಡ ಬ್ಲಾಗ್ಸ್ ಲಿಂಕ್ ಹಾಕಿ ಎಲ್ಲಿ? ರಮ್ಯಾ ಅವರೇ ಲಿಂಕ್ ಹಾಕ್ಬೇಕಂತೆ. ರಮ್ಯಾ ಕನ್ನಡ ಬ್ಲಾಗ್ಸ್ ಲಿಂಕ್ ಹಾಕಿ. ಇನ್ಸ್ಪೈರಿಂಗ್ ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅವರು ಬಿಂದು ಸಿಸ್ ಲೈವಲ್ಲಿ ಮಾತಾಡಿಸ್ತಿದ್ರು, ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡು. ಹೌದಾ? ಅವರು ಒಬ್ರಿಗೆ ಹೋಗೋದಂತೆ, ಮತ್ತು ಯಾರು ಅದರಲ್ಲಿ ಹೋಗೋದಿಲ್ಲಂತೆ. ಬಿಂದು ಅವರು ಒಬ್ರಿಗೆ ಹೋಗ್ತಾರಂತೆ, ಮತ್ತು ಯಾರದು ಇಷ್ಟ ಆಗಲ್ಲಂತೆ ಅವರಿಗೆ ಅಂದರು. ಸೂಪರ್ ರಮ್ಯಾ ಅವರು ಸೂಪರ್.
ವಿಡಿಯೋ ಲಿಂಕ್ ನಾನು ಹೇಗೆ ಕೊಡಲಿ ಈಗ ಬೆಸ್ಟ್? ನಂಗೆ ಅದು ಕೊಡಲಿಕ್ಕೆ ಗೊತ್ತಿಲ್ಲ ಹೇಗಂತ. ಏಜಸ್ ಆಗ ಕೊಟ್ಟಿದ್ರು, ನೀವು ನೋಡಿಲ್ಲ. ಹೌದಾ ಹೌದಾ ಡೈಲಿ ಬರ್ತಾರ ಅವರೆಲ್ಲ ಇವಿಗೆ? ಎಂತ ಮಾತಾಡಿದ್ರು ನೋಡಿದ್ರಲ್ವಾ ಅವರು? ಅಲ್ವಾ ಸಿಸ್? ತಪ್ಪಲ್ವಾ ಅವ್ರದ್ದು? ನಿಮ್ಗೆ ಹೇಗೆ ಅನಿಸ್ತು ಸಿಸ್ ಅವ್ರದ್ದು ಮಾತು? ಹೌದಾ? ನನಗೆ ಹೋಗ್ಬೇಕಾಗಾದ್ರೆ, ಅವ್ರು ಡೈಲಿ ಬರ್ತಾರಂತೆ, ನನಗೆ ಹೋಗಲೇಬೇಕು ಒಂದು ಸರ್ತಿ ಆದರೂ. ಹೋಗಿ ಅವರಾದ್ರೆ ಸಪೋರ್ಟ್ ಕೊಡಿ ಅಂತ, ಸಪೋರ್ಟ್ ಕೊಡಿ ಅಂತ ಮೆಸೇಜ್ ಮಾಡಬೇಕು ನನಗೆ. ಎಷ್ಟು ದೊಡ್ಡ ಜನ ಆದರೆ ನಾನು ಹೆದರ್ಕೊಳ್ಳುವುದು ಮನುಷ್ಯಳಲ್ಲ. ನಾನು ನೋಡಲಿಕ್ಕೆ ಹೀಗೆ ಇದ್ದೇನೆ, ನಾನು ಜೋರಿದ್ದೀನಿ. ತಪ್ಪು ಅವರ ಯೂಸ್ಗೆ ಅನಿಸುತ್ತೆ, ಆ ಥರ ಎಲ್ಲ ಮಾಡ್ತಾರೆ. ಹೌದು, ಅವರು ಯೂಸ್ಗೋಸ್ಕರನೇ ಮಾಡೋದು. ಅವರು ಎಂತಕ್ಕೆ ಮಾಡೋದು? ಅವರು ಬೇರೊಬ್ಬರನ್ನು ಬೆಳೀಲಿಕ್ಕೆ ಮಾಡಲ್ಲ, ಅವರಿಗೆ ಇದು ಮಾಡಲಿಕ್ಕೆ ಮಾಡೋದು. ಅವರು ಚಾನಲ್ ನೇಮು ಸಬ್ಸ್ಕ್ರೈಬರ್ ಸಪೋರ್ಟ್. ಹೌದೌದು. ಆಲ್ ಇನ್ ಒನ್ ಇಲ್ಲ, ಸಬ್ಸ್ಕ್ರೈಬರ್ ಸಪೋರ್ಟ್ ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ಲಿಂಕ್ ಕೊಟ್ಟರು ನೋಡಿ ರಮ್ಯಾ ಅವರು. ಒಮ್ಮೆ ನೋಡು, ಹೋಗು ನೀನು ಕೂಡ ನೋಡಿ ಬಾ. ನೋಡಿ, ಲಿಂಕ್ ಬಂದಿದೆ ನೋಡಿ ಅದು. ಓಕೆ, ಥ್ಯಾಂಕ್ ಯು ಅಂತಿದ್ದಾರೆ. ರಮ್ಯಾ ಬರಲ್ಲ ಅನಿಸುತ್ತೆ, ಚೆಕ್ ಮಾಡಿ ಅಂತಿದ್ದಾರೆ. ಅನಿ ಅವರು ಬಂದರು, ಅನಿ ಆಫೀಸಲ್ಲವರು. ಹಾಯ್, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಅನಿ ಅವರೇ, ವೆಲ್ಕಮ್ ನಿಮಗೆ. ರಮ್ಯಾ ಅವರು ಸೂಪರ್. ಊಟ ಆಯ್ತಾ ಅನಿ ಅವರೇ? ಊಟ ಆಯ್ತಾ ಸಿಸ್? ಮಾಡ್ತಾ ಇದ್ದೀನಿ ಸಿಸ್, ನಿಮ್ದು ಆಯ್ತಾ? ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಸಿಸ್ ಹಾಯ್ ಅಂತಿದ್ದಾರೆ ನೋಡಿ ಅನಿ ಅವರು. ಆಯಿತು ಸಿಸ್ ಅಂತಿದ್ದಾರೆ ನಮ್ಮ ಅನಿ ಅವರು. ಹಾಯ್ ರಮ್ಯಾ, ಅನಿ ಸಿಸ್ ಅಂತಿದ್ದಾರೆ ರಮ್ಯಾ ಅವರು. ಬೆಸ್ಟು ನೋಡು ಬಟ್ರೆ ನಾನು ಆಮೇಲೆ ನೋಡ್ತೀನಿ. ನೋಡಿ ಬಾ, ಒಮ್ಮೆ ನೋಡಿ ಬಾ, ನನಗೂ ಕೂಡ ಇಂಟ್ರೆಸ್ಟ್ ಆಗ್ತದೆ. ಒಮ್ಮೆ ನೋಡಿ ಬಾ, ಮತ್ತೆ ಬಾ, ಮೆಸೇಜ್ ಮಾಡು, ಕಮೆಂಟ್ ಮಾಡು. ಹನಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ರಮ್ಯಾ ಅವರು. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹೋಗಿ ಬಾ, ನಿಮಗೂ ನೋಡಿದಾಗ ಹೇಗೆ ಅನಿಸ್ತಂತ ಇದು ಮಾಡು. ಇನ್ಸ್ಟಾ ID ಚೆಕ್ ಮಾಡಿ ಸಿಸ್ ನಂದು. ಹೌದಾ? ಮಾಡ್ತೀನಿ. ನಂದು ಕೂಡ ಇದೆ. ನಿಮ್ದು ಎಂತ ಹೆಸರು? ರಮ್ಯಾ ಅದೇ ಇದೆ ಅಂತ. ರಮ್ಯಾನಾ? ಇನ್ಸ್ಟಾದಲ್ಲಿ ಏನಿದೆ ಹೆಸರು? ರಮ್ಯಾವಾ? ನಮ್ಮ ಚಾನಲ್ಗೆ, ನಿಮ್ಮ ಚಾನಲಲ್ಲಿದೆಯಾ? ಓಕೆ, ಮಾಡ್ತೀನಿ, ಚೆಕ್ ಮಾಡ್ತೀನಿ ಇವತ್ತು. ಓಕೆ, ನಾನು ಹೋಗೋದೇ ಇಲ್ಲ ಇನ್ಸ್ಟಾಗೆ. ಲಿಂಕ್ ಹಾಕಿದ್ದೀನಿ ಸಿಸ್. ಓಕೆ, ನೋಡ್ತೀನಿ. ಮಾಡಿ ರಮ್ಯಾ ಅವರೇ, ಮಾಡಿ. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಮಟ್ಟಿಗೆ ನಾವು ವಿಡಿಯೋ ಮಾಡಿ ಹಾಕಬೇಕು. ಒಬ್ಬರು ಮಾತಾಡ್ತಾರೆ, ಎಷ್ಟು ಬೇಕಾದರೂ ಮಾತಾಡ್ತಾರೆ. ರಮೇಶ್ ಇಸ್ ಗಿಫ್ಟ್ ಡನ್, ನೀವು ಕೊಡಿ ಅಂತಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ. ರಮ್ಯಾ ಅವರು ಆವಾಗಲೇ ಡನ್ ಮಾಡಿದ್ರು ನಿಮಗೆ ನೋಡಿ.
ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅನಿ ಆಫೀಸಲ್ಲಿ ನಾನು ಮೊದಲು ಕೊಟ್ಟಿದ್ದು. ಹೌದೌದು. ಓಕೆ ರಮ್ಯಾ ಅವರೇ, ಥ್ಯಾಂಕ್ ಯು ಅಂದಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವ್ರು ನೋಡ್ಲಿಕ್ಕೆ ಹೋದ್ರೇನಾ ವಿಡಿಯೋ. ಹನಿ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಇಬ್ಬರು ರಿಟರ್ನ್ ಮಾಡಿಲ್ಲ ನನಗೆ. ಯಾರೆಲ್ಲ? ಹಾಂ, ಅವರಲ್ವ ಹಾಲಿನವರು. ಅವಳು ಇದ್ದರು, ಹೋದ್ರು ಸೀದಾ. ಇನ್ನು ತೆಗಿತೀನಿ ನಾನು. ಅವ್ರು ನಾಳೆ ಬರ್ತಾರೆ ನೋಡಿ. ಊಟಕ್ಕೆ ಇದು ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ. ನಿಮಗೆ ಏನು? ಥ್ಯಾಂಕ್ ಯು ಸೋ ಮಚ್. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಓಯಂ. ಥ್ಯಾಂಕ್ ಯು ಸೋ ಮಚ್ ಅನಿ ಅವರೇ. ನೀವು ಸ್ವಲ್ಪ ಬೇಗ ಬರಬೇಕಿತ್ತು, ಗಿಫ್ಟ್ ಸಿಕ್ತಿತ್ತು ನಿಮಗೆ. ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಒಂದು ಸಪೋರ್ಟ್ ಮಾಡಿ. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರೇ ಬೆಸ್ಟ್ ಅವರು ಹೋದ್ರೇನು ಅದನ್ನು ನೋಡಲಿಕ್ಕೆ. ಮಲ್ಕೊಂಡಿದ್ದಾರೆ ಅವರು. ಅವ್ನು ಮಲ್ಕೊಂಡ, ಇಬ್ಬರು ಮಲ್ಕೊಂಡಿದ್ದಾರೆ. ಇಲ್ಲದಿದ್ದರೆ ಇಷ್ಟೊತ್ತು ಎಷ್ಟು ನನಗೆ ಉಪದ್ರ ಕೊಡಲಿಕ್ಕೆ ಇತ್ತೇನ. ಹೌದೌದು. ನನ್ನ ಬಗ್ಗೆ ಏನು ಮಾಡಿದ್ದಾರೆ ನೋಡಿದ್ರಾ ವಿಡಿಯೋ? ಹೌದಾ? 100ರ ಮೇಲೆ ಬಂದಿದ್ದಾರೆ. ಚೆನ್ನಾಗಿ ಆಯ್ತಲ್ವಾ? ಕುರುವ ಚಾಲಿ ಮಾಲಿಗ ನಾಯಿ ಅಕ್ಕ. ಊಟ ಆಯ್ತಾ? ನಾವು ಮಂತ್ರಾಲಯದ ಹುಡುಗ. ಎಂತ ಹೆಸರು ಮಂತ್ರಾಲಯದ ಹುಡುಗ ಅವರೇ? ಊಟ ಆಗ್ತಾ ಉಂಟು. ನಿಮ್ದಾಯ್ತಾ? ನಿಮ್ಮದು ಊಟ? ನಿಮ್ಮದು ಪಿನ್ ಮಾಡಿದ್ರಾ? ನಮ್ಮದು ಪಿನ್ ಮಾಡಿದ್ರಾ? ಮಾಡಲಾ? ಮಾಡಬೇಕಾ? ಮಾಡ್ತೀನಿ. ದೃಷ್ಟಿ ವಿಡಿಯೋ ಹಾಕಿದ್ನಲ್ಲ, ಅದು ಜಾಸ್ತಿ ವಿಡಿಯೋ ವ್ಯೂಸ್ ಬಂದಿದೆ. ಹೌದಾ? ಅದೆಲ್ಲ ಹಾಕಬೇಕು. ಸೂಪರ್ ಸಪೋರ್ಟ್. ಹನಿ ಬೇಬಿ ಅವರು ಸೂಪರ್ ಸಪೋರ್ಟ್. ಹನಿ ಆಫೀಸಲ್ಲಿ ಅವರು ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅಕ್ಕ ನಿಮ್ಮ ಅಡಿಗೆ ಲಿಂಕ್ ಹಾಕಿದ್ದಾರೆ. ಅದು ಬೆಲ್ಲದಿಂಗಲು ಅಕ್ಕ ರಿಲೇಟೆಡ್ ವಿಡಿಯೋ ಲಿಂಕ್ ಅಲ್ಲ. ಹೌದಾ? ರಮ್ಯಾ ಅವರು ಮತ್ತೆ ಯಾರು? ಸೂಪರ್. ಹೌದಾ? ಅವ್ರದ್ದು ಹಾಕ್ತೀನಿ ಇರಿ ಅಂತಿದ್ದಾರೆ ನೋಡಿ. ಪಾಪ ಅವರಿಗೆ ಮಿಸ್ ಆಯಿತು.
ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಹನಿ ಆಫೀಸಲ್ಲಿ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾನು ನಂದೇನೆ ಕನ್ಫ್ಯೂಸ್ ಆದೆ. ಸಾರಿ ಬೆಸ್ಟ್. ಯಾಕೆ ಸಾರಿ? ನಿಮ್ಮದು ನೋಡಲಿ ಅವರು ಕೂಡ ವಿಡಿಯೋ ಬೆಸ್ಟ್ ಅವರದ್ದು ನೀವು ನೋಡಿ, ಆಗ ಸಪೋರ್ಟ್ ಆಗುತ್ತೆ ನಿಮಗೂ ಕೂಡ. ಹೌದಾ? ಆಗ್ತಾರೆ ಈಗ ನೋಡಿ. ರಮ್ಯಕ್ಕದ್ದು ಅಡುಗೆ ಲಿಂಕ್ ನೋಡಿ ಬಂದ್ರಿ. ನೋಡಿ ರಮ್ಯಾ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ನೀವು. ಅವರು ಕೂಡ ನೋಡ್ತಾರೆ ನಿಮ್ಮ ವಿಡಿಯೋ. ಎಲ್ರೂ ಬೆಲೆಯೋಣ. ಇವಾಗ ನೋಡಿ ಬೆಸ್ಟ್. ಇವತ್ತು ವಿಡಿಯೋ ಹಾಕಿಲ್ಲ ಸಿಸ್ಟರ್. ನಾನು ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ. ನನಗೆ ವಾಯ್ಸ್ ಅವರೆಲ್ಲ ಕೊಡಲಿಕ್ಕೆ ಗೊತ್ತಿರಲಿಲ್ಲ. ಈಗ ವಾಯ್ಸ್ ಅವ್ರು ಕೊಡಲಿಕ್ಕೆ ಎಲ್ಲ ಕಲ್ತಿದ್ದೆ ಇವತ್ತು ಅದೇ ಕೆಲಸ ನಂದು. ಓಕೆ, ಚೆಕ್ ಇಟ್ ಬ್ಯಾಕ್ ಅಕ್ಕ. ಓಕೆ, ಚೆಕ್ ಮಾಡಿ ಬಾ. ನಾಳೆ ಮಾಡ್ತೀನಿ ವಿಡಿಯೋ. ಎಡಿಟ್ ಮಾಡಿ ಇಟ್ಟಿದ್ದೇನೆ, ಹಾಕಲಿಲ್ಲ. ನೀವು ಯಾವುದರಲ್ಲಿ ವಿಡಿಯೋ ಎಡಿಟ್ ಮಾಡೋದು? ಹೌದಾ? ನಿಮ್ಮದು ಅಡಿಗೆ ವಿಡಿಯೋ ಲಿಂಕ್ ಸೆಂಡ್ ಮಾಡಿ ಅಂತ ಕೇಳಿದ್ದು. ಯಾರಿಗೆ? ನಾಳೆ ಇವತ್ತು ನಿಮ್ಮದು ನೋಡ್ತೇನೆ. ಇವತ್ತು ಹಾಕಿದ್ರಿ, ನೋಡಿದೆ ನಾನು. ಇದು ಓಪನ್ ಮಾಡಲಿಲ್ಲ ವಿಡಿಯೋ. ಸಂಜೆ ನೋಡುವಂತ, ಅರ್ಧ ನೋಡಿದ್ರೆ ಸರಿಯಾಗಲ್ಲ ಅಂತ. ನಾನು ಕೂಡ ಅದರಲ್ಲೇ ತಮ್ಲೈನ್. ಯಾವುದರಲ್ಲಿ ಎಡಿಟ್ ಮಾಡೋದು ನೀವು? ತಮ್ಲೈನ್ ಬೆಸ್ಟ್. ಅವರು ಏನು ಕೇಳಿದ್ದು? ಅವ್ರು ಕೇಳಿದ್ದು, ಅವರು ಇದ್ದಾರಲ್ವಾ, ಯಾರು ಸಪೋರ್ಟು, ಅವರದ್ದು ಲಿಂಕ್ ಕೊಡಿ ಅಂತ. ಹೌದಾ? ಅವರದ್ದು ಈಗ ಯಾರ್ದು ಕೊಟ್ರಿ ನೀವು? ಈಗ ಯಾರ್ದು ಕೊಟ್ರಿ ಸಿಸ್ ನೀವು? ಅಯ್ಯೋ ದೇವಾ ಸಿಸ್. ಅಯ್ಯೋ ಬೆಸ್ಟ್ ಅವ್ರ ತಲೆ ಕೆಳಗೆ ಆಯ್ತೇ ನಮ್ಮ ಪಾಪ. ಅಯ್ಯೋ ರಮ್ಯಾ ಅವರೇ ತುಂಬ ಖುಷಿ ಆಗ್ತದೆ ಕೆಲವೊಮ್ಮೆ. ಅಯ್ಯೋ ದೇವ. ಹಾಯ್ ಬೇಬಿ. ಹಾಯ್ ವೀನಾ ಸಿಸ್. ಹಾಯ್, ವೆಲ್ಕಮ್. ಬಂದ್ರಲ್ವಾ? ನನ್ನ ನೆನಪಾಯಿತು. ಹಾಗಾದರೆ ನಾನು ಅವನಲ್ಲೇ ಇದ್ದೆ ಗೊತ್ತಾ ಆಗ. ಅಯ್ಯೋ ನೀವೊಂದು ರಮ್ಯಾ. ನನಗೆ ತಡಿಲಿಕ್ಕೆ ಆಗಲ್ಲ ಸಿಸ್ ನಿಮ್ದೊಂದು. ಅಯ್ಯೋ ದೇವ. ಈಗ ಹೋಗಿ ಬರ್ತಾನೆ ಬೆಸ್ಟ್ ನೋಡಿ. ಅಯ್ಯೋ ದೇವ. ಅಯ್ಯೋ ಸಾಕತ್ತು. ಅಯ್ಯೋ ದೇವಾ. ಅಯ್ಯೋ ರಮ್ಯಾ ಅವರೇ, ಇಂಥ ನಿಮ್ಮದು ಒಂದು ಜೋಕ್ ಆಯ್ತಿದ್ದು. ಎಲ್ಲಿ ಹೋದ ಅವನು ಬಂದಿಲ್ಲ. ಎಲ್ಲಿ ಹೋದ ಅವನು? ಬೆಸ್ಟ್. ಅಯ್ಯೋ ದೇವ ಪರಮಾತ್ಮ. ಅಯ್ಯೋ ಸಾಕಾಯ್ತು. ವೀನಾ ಎಲ್ಲಿದ್ದೀರಿ? ಅಯ್ಯೋ ರಮ್ಯಾ ಅವರೇ, ನನಗೆ ನಗಲಿಕ್ಕೆ ಬರ್ತುಂಟು. ಬೆಸ್ಟ್ ಇದ್ದಾರೆ ನೋಡಿ. ಅಯ್ಯೋ ಬೆಸ್ಟ್. ಅಯ್ಯೋ ದೇವ
ಅಯ್ಯೋ ಬಾ ಏನು ಸಿಸ್, ಅದೊಂದು ಜೋಕ್ಸ್ ಆಯ್ತು ರಮ್ಯಾ ಅವ್ರದ್ದು. ಎಂತ ಗೊತ್ತಾ, ಒಬ್ರದ್ದು ವಿಡಿಯೋ ಲಿಂಕ್ ಹಾಕ್ಲಿಕ್ಕೆ ಒಬ್ರು ಒಂದು ಇವತ್ತು ವಿಡಿಯೋ ನೋಡ್ಕೊಂಡು ಬಂದಿದ್ದೇನೆ ನಾನು. ಅವರು ಲೈವ್ ಮಾಡುವವರಿಗೆ ತುಂಬ ಇದು ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಲೈವ್ ಮಾಡ್ತಾರೆ, ಹಾಗೆ ಭಿಕ್ಷೆ ಬೇಡ್ತಾರೆ ಗಿಫ್ಟ್ ಅನ್ನು ಹಾಗೆ ಅಂತ. ಅದರದ್ದು ಲಿಂಕ್ ಬೇಕಂದ್ರು ಬೆಸ್ಟ್ ಅವರು ರಮ್ಯಾ ಅವರು ಮೊದಲು ರಮ್ಯಾ ಅವ್ರದ್ದು ಲಿಂಕ್ ಕೊಟ್ಟರು. ಅದು ಅದಕ್ಕೆ ಹೋಗಿ 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 ನೋಡಿ ಬಂದರು ಬೆಸ್ಟ್ ಅವರು. ಅದಕ್ಕೆ ಅದೆಲ್ಲ ನನಗೆ ಯಾವತ್ತು ಅವ್ರದ್ದು ಬೇಕಂದ್ರು. ಈಗ ನನ್ನ ಲಿಂಕ್ ಕೊಟ್ಟಿದ್ದಾರೆ ಬೆಸ್ಟ್ ಅವರಿಗೆ. ಹೇಗೆ ಆಗ್ಬೋದು ಬೆಸ್ಟ್ ಅವರಿಗೆ. ಈಗ ನನ್ನ ಲಿಂಕ್ ಕೊಟ್ಟಿದ್ದಾರೆ, ನನಗೆ ಏನಾಗೂ ತಡಿಲಿಕ್ಕೆ ಆಗಲ್ಲಪ್ಪ ದೇವ. ರಮ್ಯಾ 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 ನಕ್ಕು ನಕ್ಕು ಸಾಕಾಯ್ತು. ಅಯ್ಯೋ ದೇವ, ಬೆಸ್ಟ್ ಜಾಸ್ತಿ ಆಗ ಬಿಟ್ಟಿದ್ದೆ ನೋಡಿ ಬೆಸ್ಟ್ ಅವರಿಗೆ. ಈಗ ನೋಡಿ ಅಯ್ಯೋ ರಮ್ಯಾ ದೇವರೇ, ಅಯ್ಯವ್ವ ನನಗೆ ಇಂಥದ್ದೆಲ್ಲ ನಗು ತಡಿಲಿಕ್ಕೇನಾಗಲ್ಲಪ್ಪ ದೇವ. ಅಯ್ಯೋ ದೇವ, ಜಾಸ್ತಿ ಮಾತನಾಡ್ತಿದ್ದ ಬೆಸ್ಟು. ಹೌದು ಬೆಸ್ಟು ಒಳ್ಳೆ ಹುಡುಗಪ್ಪ ದೇವರೇ, ತುಂಬ ಒಳ್ಳೆ ಹುಡುಗ ಅವನು. ಅಲ್ಲ, ಲಿಂಕ್ ಕೊಡ್ಲಿಕ್ಕೆ ಹೇಳಿದ್ರು ಅವ್ರದ್ದು. ಯಾರ್ದು ಗೊತ್ತುಂಟು, ಒಬ್ರದ್ದು ಸಪೋರ್ಟ್ ID ಸೂಪರ್ ಸಪೋರ್ಟು. ಹೌದು, ಅವ್ರು ಏನೇನೋ ಮೆಸೇಜ್ ಹಾಕಿದ್ದಾರೆ, ನೀವು ಕೂಡ ನೋಡಿ. ಅವ್ರದ್ದು ಲಿಂಕ್ ಕೊಡ್ಲಿಕ್ಕೆ ಅಂದರು. ಇವ್ರು ರಮ್ಯಾ ಅವರು ಏನು ಮಾಡಿದ್ರು, ರಮ್ಯಾ ಅವ್ರದ್ದು ಲಿಂಕ್ ಕೊಟ್ಟರು. ಅದಲ್ಲ ಅಂದ. ಈಗ ಪುನಃ ರಮ್ಯಾ ಅವರು ನನ್ನ ಲಿಂಕ್ ಕೊಟ್ಟಿದ್ದಾರೆ. ಬೆಸ್ಟ್ ಅಯ್ಯೋ ದೇವ, ಬೆಸ್ಟ್ ಅವರಿಗೆ ಏನಾಗಬೇಕ ಏನೋ ಪಾಪ. ಎಲ್ಲಿದ್ದಾರೆ ಬೆಸ್ಟ್ ಅವರು ನೋಡ್ಲಿಕ್ಕೆಲ್ಲ ಪಾಪ ಎಲ್ಲೋದ್ರು ಬೆಸ್ಟ್. ಒಬ್ಬ ದೇವರೇ ಬಂದ್ರು. ಅಯ್ಯೋ ದೇವ ಅಯ್ಯೋ ದೇವ. ನಾನು ಓದ್ತಿಲ್ಲ ಮೆಸೇಜ್. ಅಯ್ಯೋ ದೇವ, ಇವಾಗ ಕೊಡ್ತಾರೆ ನೋಡಿ ರಮ್ಯಾ ಅವರು. ಅಯ್ಯೋ ದೇವ, ಅಯ್ಯೋ ಅಕ್ಕ ದೇವ, ನನಗೆ ನಗು ತಡಿಲಿಕ್ಕಾಗಲ್ಲಪ್ಪ ದೇವರೇ. ನನಗೆ ಇಂಥದ್ದೆಲ್ಲ ಇಂಥದ್ದೆಲ್ಲ ಆಗೋದಿಲ್ಲ ನನಗೆ. ನೋಡ್ಕೊಂಡು ಬರಲಿ. ಅಯ್ಯೋ ದೇವ, ಇಲ್ಲ ಅಕ್ಕ ನಾನು ಸ್ವಲ್ಪ ಒಂದು 5 ನಿಮಿಷ ನೀವು ಮಾತಾಡ್ತೀರಿ. ಅಯ್ಯೋ ನನಗೆ ಮಾತಾಡ್ಲಿಕ್ಕೆ ಆಗಲ್ಲ ಅವ್ರದ್ದು. ಈಗ ಕೊಟ್ಟಿದ್ದಾರೆ ನೋಡು ಬೆಸ್ಟ್. ಈಗ ಕೊಟ್ಟಿದ್ದಾರೆ ಬೆಸ್ಟ್ ನೋಡು. ಸರಿಯಾಗಿ ನೋಡು. ಈಗ ಕೊಟ್ಟಿದ್ದಾರೆ ನೋಡು. ಅಯ್ಯೋ ದೇವರೇ ಬಂದ ಬೆಸ್ಟ್. ಈಗ ಕೊಟ್ಟಿದ್ದಾರೆ ನೋಡಿ. ವೀಣಾವರೇ ನೀವು ಕೂಡ ಚೆಕ್ ಮಾಡಿ ನೋಡಿ. ಅಯ್ಯೋ ದೇವ, ಏನು ಬೆಸ್ಟು ನಿಂತು. ಅಯ್ಯೋ ಅಮ್ಮ ದೇವ, ಇವಾಗ ನೋಡಿ ಬೆಸ್ಟ್ ಸಪೋರ್ಟು ಅವ್ರದ್ದು ಹಾಕಿದ್ದೀನಿ. ಟೈಲರ್ ಸೂಪರ್ ಸಪೋರ್ಟ್. ಅಯ್ಯೋ ಸಮಾಚಾರ ಅದನ್ನು ಲಿಂಕ್ ನೋಡಿ, ನಿಮಗೂ ಗೊತ್ತಾಗುತ್ತೆ ನೋಡಿ. ಅದು ಒಂದು ಲಿಂಕ್ ಕೊಟ್ಟರಲ್ಲ ರಮ್ಯಾ ಅವರು, ಆ ಲಿಂಕ್ಗೆ ಹೋಗಿ ಆ ಚಾನಲ್ಗೆ ಹೋಗಿ ನೋಡಿ. ಒಮ್ಮೆ ನೋಡ್ಕೊಂಡು ಬನ್ನಿ. ಅಕ್ಕ ಬಂದೆ. ಓಕೆ. ಅಯ್ಯೋ ದೇವ, ರಮ್ಯಾ ನನಗೆ ಇಷ್ಟೊಂದು ನಗಾಡಲಿಕ್ಕೆ ನಾನು ಎಷ್ಟೋ ದಿನ ಆಯಿತು ಇಷ್ಟು ನಗಡಿ. ಪಾಪ ಬಾ ಬೆಸ್ಟ್. ಇನ್ನು ಮುಂದೆ ನೋಡಿ ಬೆಸ್ಟ್. ಅಕ್ಕ
ಅಂತ ಈ ಥರ ಹಾಕಿದ್ದಾರೆ ರಮ್ಯಾ ಅಕ್ಕ. ಅವರಿಗೆ ಗೊತ್ತಿರಲಿಲ್ಲ ಅವರದು. ಈಗ ಬಂದಿದೆ ನೋಡಿ. ಬೆಸ್ಟ್ ಊಟ ಮಾಡಿದ್ರಾ ಅಂತಿದ್ದಾರೆ ರಮ್ಯಾ ಅವ್ರು ನಗಡ್ತಿದ್ದಾರೆ. ನೋಡು ನೀನು ಬೆಸ್ಟು ಅಂತಿದ್ದಾರೆ. ನೋಡು ಬೆಸ್ಟ್ ಏನಾಗಿದೆ ಅಂತ ನೋಡು. ಗಿಫ್ಟ್ ಬರುತ್ತೆ ನೋಡು. ಗಿಫ್ಟ್ ಬರಲ್ಲ, ಬೆಳಗ್ಗೆ ನಿಂಗಲಕ್ಕ ಅಯ್ಯೋ ದೇವ, ಅಯ್ಯೋ ಬೆಸ್ಟ್ ನೋಡು. ಈಗ ಗಿಫ್ಟ್ ಕೊಟ್ಟಿದ್ದಾರೆ ನೋಡು. ಗಿಫ್ಟ್ ಸಿಗುತ್ತೆ ನೋಡು ಬೆಸ್ಟ್. ನನಗೆ ತಡಿಲಿಕ್ಕೆ ಆಗಿಲ್ಲ ಬೆಸ್ಟ್ ನಿಮ್ಮದು. ಅಯ್ಯೋ ದೇವ, ಅವರದು ಖುಷಿ ಆಯಿತು ಇವತ್ತು. ಏನೇ ಆಗಲಿ, ಜನ ಕಡಿಮೆ ಆದರೂ ಖುಷಿ ಆಯಿತು. ಲೈಕ್ ಕೊಟ್ಟಿಲ್ಲಪ್ಪ, ಸುಮಾರು ಜನ ಲೈಕ್ ಕೊಟ್ಟಿಲ್ಲ. ವೀಣಾ ಅವ್ರು ಲೈಕ್ ಕೊಟ್ಟರು ನನಗೆ. ಇಂಥ ಜನ ಮಾರ್ರೆ ಬೆಸ್ಟ್ ಅವರು. ಪಾಪ ಚೆಕ್ ಮಾಡಲಿಕ್ಕೆ ಹೋಗಿದ್ರು ನೋಡಿ, ಹೋಗಿ ಮಾಡ್ಕೊಂಡು ಬಂದರು ನೋಡಿ ಚಿಕನ್ ಪಲ್ಯ. ರಮ್ಯಾ ಅವರಿಗೆ ಮಿಸ್ ಆಯಿತು. ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ರಮ್ಯಾ ಅವರು. ಇವಾಗ ನೋಡಿ ಅವ್ರದ್ದು ಕಳಿಸಿದ್ದೀನಿ ರಮ್ಯಾ ಅಕ್ಕ ಅಂತಿದ್ದಾರೆ. ರಮ್ಯಾ ಅವರು ಇನ್ನೂ ಒಂದು ಲಿಂಕ್ ಹಾಕಿದ್ದಾರೆ ನೋಡಿ. ಈಗ ಸತ್ಯ ಹಾಕಿದ್ದಾರೆ ನೋಡ್ರಿ. ಬೆಸ್ಟ್ ನಾನು ಹಾಕ್ಲಾ ಲಿಂಕ್? ಹಾಕಿದ್ದೀನಿ ನೋಡಿ. ಲೈಕ್ ಡನ್ ಅಂತಿದ್ದಾರೆ ವೀನಸಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ದೇವ್ರೆ, ನಾನು ಏನು ಮಿಸ್ ಮಾಡಲ್ಲ. ಹೌದು, 2 ಟೈಮ್ ಮಿಸ್ ಆಯಿತು, ಅದು ಕನ್ಫರ್ಮ್ ಆಯಿತು. ಇದು ಕನ್ಫರ್ಮ್, ಹೌದೌದು. ಇದು ನೋಡು ಹೋಗು. ಖುಷಿ ಆಂಡಲ ಬಿಡಿ, ಆದ್ರಲ್ಲ ಬಿಡಿ ಸಿಸ್. ಅದಕ್ಕಿಂತ ಏನು ಇದೆ ಲೈಫಲ್ಲಿ. ತುಂಬ ಖುಷಿ ಆಯಿತು. ಬೆಸ್ಟ್ ಅವರದು ಒಂದು ಜೋಕ್ಸು ಫನ್ನಿ ಆಯಿತು ಇದೆಲ್ಲ. ರಮ್ಯಾ ಕರೆಕ್ಟ್ ಹೇಳ್ತಾರೆ. ಹೌದು, ತುಂಬ ಖುಷಿ ಆಯ್ತು ನನಗೆ. ನಾಲ್ಕು ಸಾಕಾಯ್ತು ನನಗೆ. ಅಯ್ಯೋ ದೇವ, ಹೊಟ್ಟೆ ಎಲ್ಲ ನೋವು ಬಂತು ನನಗೆ. ನಗಡಿ ಹೊಟ್ಟೆ ಶುರು ಆಯಿತು ಗೊತ್ತಾ. ದೇವರೇ. ರಮ್ಯಾ ಬೆಸ್ಟ್ ಅವ್ರು ಈಗ ಬರ್ತಾರೆ ನೋಡಿ. ನಾನು ಜೋಕರ್ ಇಲ್ಲ ಬೆಸ್ಟ್, ನೀನು ನೋಡ್ಕೊಂಡು ಬಾ. ಈಗ ನೋಡ್ಕೊಂಡು ಬಾ. ಅವರಿಗೆ ಮಿಸ್ ಆಯಿತು ಪಾಪ. ಅವರು ಅಂದರು ಮತ್ತೆ ಯಾರ್ದು ಲಿಂಕ್ ಬೇಕಂತ ಅಂದಿದ್ದು ಅಂತ ಅಲ್ವಾ ವೀನಸಿಸ್. ಖುಷಿಯಾದರೆ ದೊಡ್ಡ ಸಮಾಧಾನ ಇರುತ್ತೆ. ಹೌದು ಬೆಸ್ಟ್ ಬಂದ ನೋಡ. ಬೆಸ್ಟ್ ಹೋಗಿ ವಿಡಿಯೋ ನೋಡ್ಕೊಂಡು ಬಾ. ನನಗೆ ಅದರ ಬಗ್ಗೆ ಸ್ವಲ್ಪ ಮಾತಾಡು. ಬೇಜಾರು ಮಾಡ್ಕೋಬೇಡಿ ಬೆಸ್ಟ್. ನಾನು ಕನ್ಫ್ಯೂಷನ್ ಆಗಿದೆ. ಇಲ್ಲಪ್ಪ, ಯಾರ್ದಲ್ಲಲ್ವ ನಿಮ್ಮದು ರಮ್ಯ ಅಕ್ಕಂದು ಮತ್ತು ನಿಮ್ಮದು ಬೆಲದಿಂಗಲ ಅಕ್ಕಂದು. ಇನ್ನು ಬೇಕಾದರೆ ವೀನಕ್ಕಂದು ವೀನಸಿದ್ದು ಒಂದು ಹಾಕುವ. ನಾನು ತುಳುಸಿಸ್ ಲೈವಿಗೆ ಲೇಟ್ ಬರ್ತೀನಿ. ಹೌದು, ಇದು ಥರ ಮಾತಾಡ್ಲಿಕ್ಕಾಗುತ್ತೆ ಅದಕ್ಕೆ ಅಲ್ವಾ. ಬನ್ನಿ. ಎಂಥ ಖುಷಿ ಮಾರ್ರೆ ಇವತ್ತು ಮತ್ತು ಆಗ ತುಂಬ ಪಿತ್ತ ನೆತ್ತಿಗೆ ಏರಿತ್ತು ನನಗೆ. ಈಗ ತುಂಬ ಖುಷಿ ಆಯಿತು. ರಮ್ಯದ್ದು ವಿಷಯ ಇದು ತುಂಬ ಖುಷಿ ಆಯಿತು. ಮತ್ತು ಬೆಸ್ಟ್ ಅವರದ್ದು ಖುಷಿ ಆಯಿತು. ಅಯ್ಯೋ ದೇವ, ರಶ್ ಇದ್ದಾರೆ, ಇಷ್ಟ ಇಲ್ಲ ನನಗೆ. ತುಂಬ ರಶ್ ಇದ್ರು ಆಗ, ಒಮ್ಮೆಲೆ ಬಂದು ಹೋದ್ರು. ರಮ್ಯಾ ಸೂಪರ್. ಬೆಸ್ಟ್ ಅವರು ಲಿಂಕ್ ಸರ್ಚ್ ಮಾಡಕ್ಕೆ ಸಿಗುತ್ತೆ ಅಕ್ಕ, ಮಾಡಿ ಸಿಗುತ್ತೆ ನೋಡಿ. ಕೊಟ್ರಂತೆ ನಿಮಗೆ ಲಿಂಕ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿಗೆ ಹೋಗಿ ಅಲ್ವಾ, ಲಿಂಕ್ ಕೊಟ್ಟಿದ್ದಾರೆ. ಹೋಗಿ ಆ ಲಿಂಕಿಗೆ ಹೋಗಿ. ಒಂದು ವಿಡಿಯೋ ನೋಡಲಿಕ್ಕೆ ಇಷ್ಟು ಹೊತ್ತಾಯ್ತಾ ನಿಮಗೆ ಬೆಸ್ಟ್ ಅವರೇ? ಎಂತ ಅಂತಲೇ ಗೊತ್ತಿಲ್ಲ. ತುಂಬ ಖುಷಿ ಆಯಿತು ನನಗೆ. ಬೆಸ್ಟ್ ನೋಡ್ಕೊಂಡು ಬಾ ಬೇಗ. ಇದು ಕನ್ಫರ್ಮ್ ಅಕ್ಕ. ಹೌದು. ಅವ್ರು ಕನ್ಫ್ಯೂಸ್ ಆದರು. ಮತ್ತೆ ಮೆಸೇಜ್ ಮಾಡಿದರು, ಸಾರಿ ನಾನು ಬೇರೆಯವ್ರದ್ದು ಹಾಕಿದ್ದೆ ಅಂತ. ಅವ್ರು ಕನ್ಫ್ಯೂಸ್ ಆದರು ಅಷ್ಟೇ. ನೀವು ಹಾಕಿ ಹೋಗಿ ನೋಡ್ಕೊಂಡು ಬನ್ನಿ. ಇದೇ ನಂದು ವಿಡಿಯೋ ನೋಡಿದ್ರ ರಮ್ಯಾ? ಅದರಲ್ಲಿ ನಂದು ತುಳುಸಿಸ್ ಮತ್ತೆ ಸಿಗ್ತೀನಿ. ಯಾಕೆ ಏನಾಯಿತು ವೀಣಾ ಸಿಸ್? ಗುಡ್ ನೈಟ್ ಸಿಸ್. ಗುಡ್ ನೈಟ್ ಬಾಯ್. ಬೇಗ ಹೋದ್ರಲ್ವಾ ವೀಣಾ ಸಿಸ್? ಊಟ ಆಯ್ತಾ ರಮ್ಯಾ ಅವರು?
ನಿದ್ದೆ ಸಿಸ್. ಹೌದಾ ಪಾಪ, ಕೆಲಸ ಮಾಡಿ ಆಫೀಸಲ್ಲಿ ಸುಸ್ತಾಗಿರ್ಬೇಕಲ್ವಾ. ಗೊತ್ತಾಗುತ್ತೆ ನಮಗೂ ಕೂಡ. ನೋಡಿದೆ ಸಿಸ್, ನಿಮ್ಮ ಬಗ್ಗೆ ಹೇಳಿರೋದು, ನನ್ನ ಬಗ್ಗೆ ಹೇಳಿರೋದು ಎಲ್ಲ ನೋಡಿದೆ. ಸರಿಯಲ್ಲ ಅಲ್ವಾ? ಹೌದು, ತಪ್ಪಲ್ವಾ ಅವ್ರದ್ದು? ಊಟ ಆಯಿತು ರಮ್ಯಾ. ರಮ್ಯಾ ಕರ್ಮ ಒಂದು. ಹೌದಾ, ಒಂದು ಕರ್ಮ ಎದುರಿಗೆ ಸಿಕ್ಬೇಕಿತ್ತು, ಅವನು ಬಿಡಲ್ಲ ಇತ್ತು ನಾನು. ಯಾರು ಏನು ಹೇಳಿದ್ರು ಸಿಸ್? ಅದೇ ಈಗ ಲಿಂಕ್ ಕೊಟ್ರಲ್ವಾ ರಮ್ಯಾ ಅವರು, ಆ ಲಿಂಕಿಗೆ ಹೋಗಿ ನೋಡಿ, ಗೊತ್ತಾಗುತ್ತೆ. ನಿಮಗೂ ಸಿಟ್ಟು ಬರುತ್ತೆ ನೋಡಿ. ನನ್ನ ಬಗ್ಗೆ ವಿಡಿಯೋ ಹಾಕಿದ್ದಾನೆ, ನಾನು ಕಮೆಂಟ್ ಹಾಕಿದ್ದೀನಿ, ಅದಕ್ಕೆ ಕಮೆಂಟ್ ಎಲ್ಲ ಓದಿಬನ್ನಿ ಹೋಗಿ. ಅದಕ್ಕೆ ನನ್ನ ಬಗ್ಗೆ ಏನೋ ವಿಡಿಯೋ ಹಾಕಿದ್ದಾರೆ ನೋಡಿ. ಓಕೆ ವೀನಸ್ ಸಿಸ್, ಗುಡ್ ನೈಟ್, ಟೇಕ್ ಕೇರ್, ಬೆಸ್ಟ್. ಅವ್ರ ಅಕ್ಕ ಈಗ ನಾನು ಕೇಳಲ್ಲ ಮೇಲೆ 2 ಡಿಫರೆಂಟ್ ಮತ್ತೆ ಕೊಟ್ಟಿದ್ದಾರೆ. ಕೇಳಿದೆ ಮೇಲೆ 2 ಡಿಫ್ರೆಂಟ್ ಮತ್ತು ಇಲ್ಲ ಬೆಸ್ಟ್, ನಿಮಗೆ ಕೊಟ್ಟಿದ್ದಾರೆ ನೋಡಿ. ಈಗ ರಮ್ಯಾ ಅವ್ರು ಕೊಟ್ಟಿದ್ದಾರೆ ಲಿಂಕ್, ಅದನ್ನು ನೋಡಿ. ಲೈವ್ ಮಾಡಿದರೆ ಜನ ಕೊಂತಾರೆ. ಹೌದೌದು, ಅವರು ಯಾರು ಗೊತ್ತುಂಟಾ? ಸೂಪರ್ ಸಪೋರ್ಟ್ ಅವರು, ವೀಣಾ ಆರಾಧ್ಯ. ನೀವು ಲಿಂಕ್ ಕೊಡಿ ನೋಡಿ. ಅದೇಯಾ ಬೆಸ್ಟ್, ಅದೇ ಅವರು ಕೊಟ್ಟದ್ದೇ, ಸೂಪರ್ ಅದೇ ಕೊಟ್ಟದ್ದು. ಇಲ್ಲ ಬೆಸ್ಟು, ಅವ್ರದ್ದು ಚಾನಲ್ ಲಿಂಕ್, ಅದು ವಿಡಿಯೋ ಲಿಂಕ್ ಯಾರದ್ದು ಸೆಂಡ್ ಮಾಡ್ತೀನಿ ಅಷ್ಟೇ. ಹೌದು, ಅದರದ್ದೇ ನೋಡಿ. ಆ ಲಿಂಕಿಗೆ ಹೋಗಿ ಲಿಂಕ್ ಹಾಕಿ ವಿಡಿಯೋ ಲೈವ್ ಮಾಡಿದವರಿಗೆ ಬೈಯುವುದು ಅವನು. ಅವನು ಇರುವುದು 40 ಸಬ್ಬು, ಹೆಚ್ಚೇನಿಲ್ಲ, 40. ಅದಕ್ಕೆ ನಾನು ಅಂದೆ, ನೀವು ಇನ್ನೊಬ್ಬರದ್ದು ಹೆಸರು ತಗೊಂಡು ಇವರಿಗೆ ಸಪೋರ್ಟ್ ಮಾಡಿ ಅಂದು ವಿಡಿಯೋ ಹಾಕ್ಬೋದಾ? ನಾವು ಲೈವ್ ಮಾಡಿ ಸಪೋರ್ಟ್ ಕೇಳಬಾರ್ದಾ? ಯಾಕೆ ಹಾಗೆ ಮಾತಾಡ್ತೀರಿ? ಇದು ತಪ್ಪಲ್ವ ಅಂದಿದ್ದಕ್ಕೆ ನನ್ನ ವಿಡಿಯೋ ಮಾಡಿ ಹಾಕಿದ್ದಾನೆ ನೋಡಿ. ಲಿಂಕ್ ಕಳಿಸಿ, ನಾನು ನೋಡ್ತೀನಿ ನೋಡಿ. ಕಳಿಸಿದ್ರು ನೋಡಿ, ರಮ್ಯಾ ಅವರು ಕಳಿಸಿದ್ದಾರೆ ನೋಡಿ. ನೋಡ್ಕೊಂಡು ಬನ್ನಿ ಬೆಸ್ಟ್ ಅವರೇ, ನೀವು ಕೂಡ ನೋಡಿ. ಅವರಿಗೆ ಸಬ್ ಮಾಡಬೇಡಿ. ವೀಣಾ ಆರಾಧ್ಯ, ನೀವು ಒಂದು ಸಲ ಹಾಕಿ. ಎಂಥದ ಬೆಸ್ಟ್? ರಮ್ಯಾ ಅವರು ಹಾಕಿದ್ದಾರೆ ನಿಜ. ಅವರು ಆಗ ಜೋಕ್ ಮಾಡಿದಲ್ಲ, ಅವ್ರು ಯಾಕೆ ಗೊತ್ತುಂಟಾ? ಅವರಾಗ ಲಿಂಕ್ ಹಾಕಿ ಅದು ಓಪನ್ ಆಗ್ತಾ ಇಲ್ಲ. ಹೌದಾ? ಓ ಮಲಕ್ ಜಪ್ಪೋದೆ ಚಂದ ಆತನೆ ಪಕ್ಕమంటారే. సోజా చెడ్డి ఉంది ప్యాంట్ చెప్పులే చోచిలే చోచి ಲಿಂಕ್ ಕೊಡಿ ಸಿಸ್, ನಾನು ನೋಡ್ತೀನಿ. ವೀಣಾ ಆರಾಧ್ಯ, ನೀವು ಒಂದು ಚೇಚಿಯ ಬಲೆ ಚೇಚಿಲೆ ಲಿಂಕ್ ಕೊಡಿ. ನಾನು ಓಪನ್ ಆಗುತ್ತಾ ಇಲ್ಲ. ಹೌದಾ? ಜನಕ್ಕೆ ಏನು ಮಾಡಿದ್ದು ಕಷ್ಟ ಸಿಸ್, ಜನಕ್ಕೆ ಏನು ಮಾಡಿದ್ರು ಕಷ್ಟ. ಓಕೆ ಮಿಸ್ ಆಗಿದೆ. ಏನು ಮಿಸ್ ಆಗಿದೆ ನೋಡಿ. ಅದೇ ಲಿಂಕ್ ಅವ್ರು ಕೊಟ್ಟಿದ್ದು, ಮಿಸ್ ಆಗಿಲ್ಲ. ಅವ್ರಿಗೆ ಕೊಟ್ಟ ಲಿಂಕ್ ಏಜಸ್ ಅವರು ಕೂಡ ಆಗ ಕೊಟ್ಟರು ನೋಡಿ. ನಾನು ಹೇಗೆ ಕೊಡಲಿ ಅವ್ರದ್ದು? ನನಗೆ ಗೊತ್ತಾಗಲ್ಲ. ಚೆಕ್ ಮಾಡಿ ಅವ್ರದ್ದು ವಿಡಿಯೋ ನೋಡಿ, ಎಷ್ಟು ಬೈಕೊಂಡು ಮಾಡ್ತಾರೆ ನೋಡಿ. ಅವ್ರಿಗೆ ಒಂದು ಸ್ವಂತ ವಿಡಿಯೋ ಮಾಡುವ ಇದಿಲ್ಲ, ಇನ್ನೊಬ್ಬರದ್ದು ಹೆಸರು ತಗೊಂಡು ಬಂದು ವಿಡಿಯೋ ಮಾಡಿ ಹಾಕ್ತಾರೆ. ನನ್ನ ಲೈವ್ಗೆ ಏನೋ ಲೈವ್ಗೂ ಯಾರೋ ಬಂದು ಇದ್ದರು. ಯಾರು? ಎಲ್ರಿಗೂ ಹೋಗಿ ಮಲ್ಕೋ ಹೋಗಿ ಟೈಮ್ ಆಯಿತು ಅಂತಿದ್ದಾರೆ. ಯಾರು? ಹೆಸರೇನು ಅಂತ ಹೇಳಿ, ಅವರ ಚಾನಲ್ ಐಡಿ ಹೇಳಿ. ಅವರು ಸೂಪರ್ ಸಪೋರ್ಟ್ ಅಲ್ವಾ ವೀಣಾ ಬೆಸ್ಟ್? ರಮ್ಯಾ ಅವರೇ ಸೂಪರ್ ಸಪೋರ್ಟ್ ಅಂತ.
ಸಪೋರ್ಟ್ ಎಂತ ಸೂಪರ್ ಸಪೋರ್ಟ್ ಅಂತ ಇದೆ ನೋಡಿ. ಅವರು ಹಾಕಿದ್ದಾರೆ ನೋಡಿ, ರಮ್ಯಾ ಅವರು. ಅದೇ ಸೂಪರ್ ಅಂತೆ ರಮ್ಯಾ ಅವರ. ಅವ್ರದ್ದು ಹೆಸರು ಎಂತ ಸೂಪರ್ ಸಪೋರ್ಟಾ, ನೇಮ್ ಬೈಡಾಸಿಸ್. ಅದೇ ಅವರೇ ಚಾನಲ್. ಅವ್ರದ್ದು ID ನನ್ನ ಹತ್ರ ಇಲ್ಲ. ರಮ್ಯಾ ಅವರು ಹಾಕಿದ್ರಲ್ವ, ಅದೇ ಅದು ಓಪನ್ ಆಗ್ತಿಲ್ವಾ. ಹಾಯ್ ರಜಿತಾ ಬ್ಲಾಗ್ಸ್ ಅವರೇ, ಹಾಯ್ ಸೂಪರ್, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಊಟ ಆಯಿತಾ? ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ರಜಿತಾ ಅವರೇ. ಡೈಲಿ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ನನ್ನ ಲೈವಿಗೆ ಬರಲಿಲ್ಲ ಸಿಸ್, ಅವರು ನನ್ನ ಲೈವಿಗೆ ಬರಲಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಜಿತಾ ಅವರು, ಆನ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಸಪೋರ್ಟ್ ಅಂತ ಅವ್ರದ್ದು ಹೆಸರು. ಸೂಪರ್ ಸಪೋರ್ಟಲ್ಲಿದ್ದಾರೆ, ಆನ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಪನ್ ಆಗಲಿಲ್ಲ ನೋಡಿ, ಸಬ್ಸ್ಕ್ರೈಬ್ ಸಪೋರ್ಟ್ ಅಂತ ಅವರ ಚಾನಲ್ ಹೆಸರು. ನನ್ನ ವಿಡಿಯೋಗೆ ಕಮೆಂಟ್ ಮಾಡುವವರೇ ನೋಡಿ ಇವತ್ತಿನ ವಿಡಿಯೋಗೆ ಓಕೆ ಅಂತಿದ್ದಾರೆ. ನನ್ನ ವಿಡಿಯೋಗೆ ಕಮೆಂಟ್ ಮಾಡುವವರೇ ನೋಡಿ ಇವತ್ತಿನ ವಿಡಿಯೋಗೆ. ಏನೋ ಸಿಸ್ ಜನಕ್ಕೆ ಹೊಟ್ಟೆ ಉರಿ. ಎಂತ ಗೊತ್ತುಂಟು, ಅವನಿಗೆ ತುಂಬ ಆಯಿತು. ಆಗ ನನ್ನ ವಿಡಿಯೋ ನವೀನ್ ಪ್ರೇಮ ಅವರು ಬಂದರು, ನಾನು ಸಪೋರ್ಟ್ ಮಾಡ್ತೀನಿ ನೀವು ಮಾಡಿ ಅಂತಿದ್ದಾರೆ ನೋಡಿ. ನವೀನ್ ಪ್ರೇಮ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಯಾಕೆ ಗೊತ್ತುಂಟಾ, ನೀವು ಕಮೆಂಟ್ ಮಾಡುವ ನೋಡಿ ಇವತ್ತಿನ ವಿಡಿಯೋದಲ್ಲಿ. ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ ನೋಡಿ. ನವೀನ್ ರಿಟರ್ನ್ ಕೊಡಿ ಅಂತಿದ್ದಾರೆ. ನವೀನ್ ಅವರೇ ರಿಟರ್ನ್ ಕೊಡಿ ನೋಡಿ, ರಮ್ಯಾ ಅವರು ಕೊಟ್ಟಿದ್ದಾರೆ ಆಗ ನೋಡಿ. ಎಂತ ಗೊತ್ತಾ ಮೀನವರೇ, ಅವರು ನನಗೆ ಏಜಸ್ ಸಿಸ್ ಇದ್ದಾರಲ್ವ, ಅವರು ಕಳಿಸಿಕೊಟ್ರು ಲಿಂಕ್. ಎಂತ ಗೊತ್ತಾನೆ, ಇದೊಂದು ವಿಡಿಯೋ ನೋಡೋ ಸಿಸ್ ಅಂತ ವಾಟ್ಸಪ್ಪಲ್ಲಿ ಕೊಟ್ಟರು. ವಾಟ್ಸಪ್ಪಲ್ಲಿ ಕೊಟ್ಟಾಗ ನನಗೆ ಎಂತಾಯಿತು, ನಾನು ಅದನ್ನು ಲಿಂಕ್ ಓಪನ್ ಮಾಡಿ ಸಬ್ ಮಾಡಿದೆ. ಅವನಿಗೆ ಸಬ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂದೆ. ನಾನು ಸಪೋರ್ಟ್ ಮಾಡಿ ಅಂದಾಗ ಅವ್ರದ್ದು ಮತ್ತೆ ವಿಡಿಯೋ ನೋಡ್ತೀನಿ. ಅವನು ಎಲ್ರಿಗೂ ಲೈವ್ ಮಾಡುವಾಗ ಎಲ್ಲರೂ ಲೈವಿಗೆ ಹೋಗಿ ಭಿಕ್ಷೆ ಬೇಡ್ತಾರೆ, ಇದು ಗಿಫ್ಟ್ ಭಿಕ್ಷೆ ಬೇಡ್ತಾರೆ. ಅವರಿಗೆ ಹಾಗೆಲ್ಲ ಮಾಡೋದಕ್ಕಿಂತ ಸುಮ್ಮನೆ ಇರ್ಬೋದಲ್ವ, ಹಾಗೆ ಹೀಗೆ ಎಲ್ಲ ಮಾತಾಡ್ತಿದ್ದಾನೆ ಇದರಲ್ಲಿ. ಅದಕ್ಕೆ ನಾನು ಅಂದೆ, ನೀವು ಯಾರ್ದು ವಿಡಿಯೋ ಹೆಸರನ್ನು ತೆಗೆದು ನೀವು ಅವರಿಗೆ ಸಪೋರ್ಟ್ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮಾಡಿ ಹಾಕ್ತೀರಾ, ಯಾಕೆ ಹಾಕೋದು? ನಿಮಗೆ ಓನು ವೀಡಿಯೋ ಮಾಡಲಿಕ್ಕೆ ಬರಲ್ವ ಅಂತ ಕೇಳಿದೆ. ಅದಕ್ಕೆ ನೀವು ಮಾಡೋದು ಸರಿಯಾ, ನಾವು ಮಾಡೋದು ತಪ್ಪಾ ಅಂತ ಕೇಳಿದೆ. ಅದಕ್ಕೆ ಅವನಿಗೆ ಸಿಟ್ಟು ಬಂದು ನನ್ನ ಬಗ್ಗೆ ವೀಡಿಯೋ ಮಾಡಿದ್ದಾನೆ ನೋಡಿ. ನಾನು ಅವನಿಗೆ ಎದ್ರಲ್ಲ, ಅವನು ಯಾರೋ ಆಗಲಿ ನನಗೇನಾಗಲಿಲ್ಲ. ಅವನದು ಇರುವುದು 40 ಸಬ್ಬು, 40 ಇರೋದು, ಅದಕ್ಕಿಂತ ಹೆಚ್ಚಿಲ್ಲ. ಆವಾಗಲೇ ಕೊಟ್ಟೆ ಗಿಫ್ಟು ನಿಮಗೆ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ರಮ್ಯಾ ಸೂಪರ್ ಸಪೋರ್ಟ್ ಮಾಡಿ ಆಯಿತು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಹಾಕಿದ್ದೀನಿ ಅವಾಗಲೇ ನೋಡಿ ಅಂತಿದ್ದಾರೆ ರಮ್ಯಾ ಅವರು. ನವೀನ್ ಪ್ರೇಮ ಗಿಫ್ಟ್ ಡನ್, ಕಮೆಂಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ ಅಂತ ಹರಿಪ್ರಸಾದ್ ಅವರು. ಇನ್ನೊಂದು ಕಮೆಂಟ್ ಹಾಕ್ತೀನಿ ಅಂತಿದ್ದಾರೆ ರಮ್ಯಾ ಅವರು. ಟ್ರೈನ್ ಅವರು ಬಂದರು, 100% ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ, ಥ್ಯಾಂಕ್ ಯು. ನಿಮ್ಮದು ಲೈವ್ಗೆ ಜಾಯ್ನ್ ಆಗಲಿಕ್ಕೆ ಆಗಿಲ್ಲ, ನಿಮ್ಮ ವಿಡಿಯೋ ನೋಡಿದ್ದೇನೆ ಟ್ರೈನ್ ಅವರೇ. ನಾಳೆ ಖಂಡಿತ ಜಾಯ್ನ್ ಆಗ್ತೀನಿ. ವಿಡಿಯೋ ನೋಡಿದ್ದೀನಿ ನಾನು ನಿಮ್ಮದು. ಬಿಡಿ ಸಿಸ್, ಏನಾಗಲ್ಲ ವಿಡಿಯೋ ನೋಡಿ. ಅವನಿಗೆ ವ್ಯೂಸ್ ಬರಬೇಕಲ್ವ, ಅದಕ್ಕೋಸ್ಕರ ಇನ್ನೊಬ್ಬರದ್ದು ಹೆಸರು ಇಟ್ಕೊಂಡು ವಿಡಿಯೋ ಮಾಡ್ತಾನೆ ಅವನು ಬರಲಿ. ನನಗೆ ನಾನು ಎದುರಲ್ಲ, ನಾನು ಯಾರಿಗೂ ಒಳ್ಳೆಯದೇ ಬಯಸುವವಳು, ನಾನು ಕೆಟ್ಟದ್ದು ಯಾರಿಗೂ ಬಯಸಲ್ಲ. ಅವನಿಗೆ ಹೊಟ್ಟೆ ಕಿಚ್ಚು, ನಾವೆಲ್ಲ ಲೈವ್ ಮಾಡ್ತೀವಲ್ವ, ಅದಕ್ಕೆ ಹೊಟ್ಟೆ ಕಿಚ್ಚು ಅವನಿಗೆ. ನವೀನ್ ಪ್ರೇಮ ಪ್ಲೀಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹರಿಪ್ರಸಾದ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನವೀನ್ ಪ್ರೇಮ್ ರಮ್ಯಾ ಓಕೆ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು. ನಿಮ್ಮದು ದಿನ ವೀಡಿಯೋ ನೋಡ್ತಾ ಇದ್ದೀನಿ ಟ್ರೈನ್ ಅವರೇ, ನಿಮ್ಮದು ವೀಡಿಯೋ. ನವೀನ್ ಪ್ರೇಮ ಹೌದು ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು, ಥ್ಯಾಂಕ್ ಯು ಸೋ ಮಚ್. ವೀಣಾ ಆರಾಧ್ಯ, ಅದಕ್ಕೆ ನಿಮ್ಮ ನೇಮು ಲೈವ್ನಲ್ಲಿ ಮಿಸ್ ಮಾಡಲ್ಲ, ಅದಕ್ಕೆ ಸಿಸ್ ನಿಮ್ಮ ಲೈವ್ ನಾನು ಮಿಸ್ ಮಾಡಲ್ಲ. ಹೌದಲ್ವಾ, ನಾನು ಎಲ್ರಿಗೆ ಸಪೋರ್ಟ್ ಮಾಡ್ತೀನಿ. ನನಗೆ ಎಲ್ಲರೂ ಬೇಕು. ನನಗೆ ಒಮ್ಮೊಮ್ಮೆ ಹೋಗ್ಲಿಕ್ಕೆ ಆಗಲ್ಲ, ನನ್ನ ಮಕ್ಕಳು ಚಿಕ್ಕವರು ತುಂಬ.
ಅದಕ್ಕೆ ಎಂತ ಗೊತ್ತುಂಟ, ಅವರಿಗೆ ಓದಿಸುವುದು ಬರೆಯುವುದು ಅದೇ ಆಗುತ್ತೆ ನನಗೆ. ನಾನು ಮತ್ತೆ ಅವರು ಬೇಡ, ಅವರು ಬಂದಿಲ್ಲ ನಾನು ಬರಲ್ಲ ಹಾಗೆಲ್ಲ ನನಗೆ ಏನಿಲ್ಲ. ನನಗೆ ಯಾರು ಸಿಕ್ಕಿದ್ರು ಅವರಿಗೆ ಹೋಗ್ತೀನಿ ನಾನು ಇದು ಸಪೋರ್ಟ್ ಮಾಡಲಿಕ್ಕೆ. ನನಗೆ ಅದೇ ಹಾಗೇನಿಲ್ಲ ನಂದು. ಒಮ್ಮೊಮ್ಮೆ ಸಿಗಲ್ಲ, ಟೈಮೇ ಸಿಗಲ್ಲ ನನಗೆ. ಚಿಕ್ಕ ಮಕ್ಕಳು ನಂದು ಇಬ್ಬರು ಕೂಡ. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಪ್ಲೀಸ್ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಪ್ರಸಾದ್ ಅವರು. ಅವ್ರು ಕೊಡ್ತಾರೆ, ಟ್ರೈನ್ ಬ್ರದರ್ ಕೊಡ್ತಾರೆ, ಹರಿಪ್ರಸಾದ್ ಅವರೇ. ಅವರಿಗೆ ಕಮೆಂಟ್ ಹಾಕಿ ಕೊಡ್ತಾರೆ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇವನು ಅಂತಾನೆ ಸಪೋರ್ಟ್ ಕೇಳಬಾರ್ದು, ನಿಮಗೆ ಸಪೋರ್ಟ್ ಬೇಕಂತೀರಾ, ಅವರು ನಿಮ್ಮದು ಟೈಮು ಅವ್ರದ್ದು ಟೈಮು ವೇಸ್ಟು, ನಿಮ್ಮದು ಟೈಮ್ ವೇಸ್ಟ್ ಹಾಗೆ ಎಲ್ಲ ಮಾಡ್ತಾನೆ ಮೆಸೇಜ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು, ಥ್ಯಾಂಕ್ ಯು ಸೋ ಮಚ್. ನಾನು ಆಫೀಸಿಂದ ಸಪೋರ್ಟ್ ಮಾಡ್ತೀನಿ ಸೀಸ್. ಆಫೀಸ್ ಇದ್ದರು ಹೌದು ಮಾಡ್ತೀರಿ, ಅದು ಗೊತ್ತುಂಟು ನನಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಕೆಲವರು ಹೇಗೆ ಗೊತ್ತುಂಟು, ಅವರು ನಾವು ಹೋದರೆ ಮಾತ್ರ ಅವರು ಬರೋದು, ಇಲ್ಲಾಂದರೆ ಬರಲ್ಲ ಅವರು. ನಾವು ಹೋದರೆ ಬರ್ತಾರೆ. ನಮಗೆ ಡೈಲಿ ಹೋಗ್ಲಿಕ್ಕೆ ಆಗಲ್ಲ ಒಂದಕ್ಕೆ ಯಾವುದಕ್ಕೂ. ಎಂಥದ್ದು ಗೊತ್ತುಂಟಾ, ನಾವು ಒಬ್ಬರೇ ಆದರೂ ಪರವಾಗಿಲ್ಲ, ಹೋಗ್ಬೋದು. ನನಗೆ 2 ಚಿಕ್ಕ ಮಕ್ಕಳು ಕೂಡ ಚಿಕ್ಕವರೇ, ತುಂಬ ಚಿಕ್ಕವರು. ಅವರಿಗೆ ಅವ್ರದ್ದು ಬೇಕು ಬೇಡ ಎಲ್ಲ ನೋಡ್ಕೋಬೇಕು. ಅದಕ್ಕೆ ಹೋಗ್ತೀನಿ ನಾನು, ಇಲ್ಲಾಂದರೆ ವಿಡಿಯೋ ಆದರೂ ನೋಡಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ನಾನು. ಸೂಪರ್ ಎಲ್ರಿಗೂ ಅಷ್ಟೇ. ಕೆಲವರಂದರೆ ನಾನು ಹೋದರೆ ಬರ್ತಾರೆ ಅವರು, ಇಲ್ಲಾಂದರೆ ಬರಲ್ಲ. ಯಾರು ಕೆಲವು ಇದ್ದಾರೆ ನಮ್ಮದು ಸೂಪರ್ ಸಪೋರ್ಟ್. ನೀವು ಹಾಗೆ ಮಾಡಲ್ಲ ವೀಣವರು. ನೋಡಿ ಇವರು ಟ್ರೈನ್ ಅವರಿಗೆ ನಾನು ಜಾಯಿನ್ ಮೊನ್ನೆಯಿಂದ ಆಗ್ತಿಲ್ಲ ನೋಡಿ, ಬಂದಿದ್ದಾರೆ ಅವರು ನೋಡಿ. ಅದು ಇದು ಯಾವತ್ತು ಗೊತ್ತುಂಟಾ, ಅವರಿಗೂ ನಾವು ಆಗ ನಮಗೂ ಮನಸ್ಸಿಗೆ ಬರುತ್ತೆ, ಅವರಿಗೆ ಸಪೋರ್ಟ್ ಮಾಡಲೇಬೇಕು ನಾವು, ಬಿಡಬಾರ್ದಂತ. ಅದು ನಮಗೂ. ಅವರು ಕೆಲವರಂತಾರೆ ನೀವು ಬಂದಿಲ್ಲ ಅದೇ ಹಾಗೆ ಹೀಗೆ ಅಂತಾರೆ. ಏನು ಮಾಡೋದು, ಒಂದೊಂದು ಟೈಮ್ ಆಗಿರುತ್ತೆ ನಮ್ಮದು ಕೂಡ, ಏನು ಮಾಡಲಿಕ್ಕಾಗಲ್ಲ. ಮತ್ತು ಸಿಸ್ ನನ್ನ ವಿಡಿಯೋ ನೋಡಿದ್ದೀರಾ ಸಿಸ್? ನೋಡಿದ್ದೀನಲ್ವ ಆಗ ಒಂದು ನಿಮ್ಮದು ನೋಡಿದ್ದೀನ, ಯಾರ್ದು ನೋಡಿದೆ? ಆಲಿನ್ ಒನ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಆಗ ನೋಡಿ, ರಮ್ಯಾ ಅವರು. ನೀವು ನನಗೆ ಮೆಸೇಜ್ ಮಾಡಿ ಆಲಿನ್ ಒನ್ ಅವರೇ, ಗ್ಯಾರಂಟಿ ನಿಮ್ಮದು ವಿಡಿಯೋ ನೋಡಿದ್ದೀನಿ ನಾನು. ಈಗ ಇನ್ನೊಂದು ವಿಡಿಯೋ ನೋಡ್ತೀನಿ ನಾನು, ಆಯಿತಾ? ಏನು ಆದರೂ ಮಾಡ್ಕೊಳ್ಳಿ ಸಿಸ್, ಆರಾಮಾಗಿರಿ. ನಾನು ಆರಾಮಾಗಿ ಇರೋದು, ನನಗೆ ಅಂತ ನಾನು ಯಾರಿಗೆ ಬಿಡುವುದೇ ಇಲ್ಲ ನಾನು. ಹರಿಪ್ರಸಾದ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನೋಡಿ ನನ್ನ ವಿಡಿಯೋ ಮಾಡಿ ಹಾಕಿದ್ರಲ್ವ ಅವರು. ಅವರಿಗೆ ಇರುವುದು 40 ಸಬ್ಬು. ನನಗೆ ಚಾಲೆಂಜ್ ಮಾಡ್ತಾನೆ ಅವನು, ಏನಂತ ಗೊತ್ತಾ, ನೀವು 4 ತಿಂಗಳಲ್ಲಿ ಮೋನೋ ಮಾಡಿ ತೋರಿಸಿ ಅಂತ. 800 ಸಬ್ಬು ಹಿಡ್ಕೊಂಡು ಹೀಗೆ ಮಾಡ್ತೀರಲ್ವಾ ಅಂತ. ಸ್ವಾಮಿ ಕೊರಗಜ್ಜ ದೇವಸ್ಥಾನದ ಮಂಗಳೂರು ಕೊತ್ತಾರು, ನಾ ಕಷ್ಟದ ಪರಿಮದ್ದು ಬುದ್ಧಿ ಕೊಡು ಕೊರಗಜ್ಜ ಅಂತಿದ್ದಾರೆ ನಮ್ಮ ಟ್ರೈನ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೌದು ನೋಡಿ, ಅವ್ರು ಸಪೋರ್ಟ್ ಮಾಡಲಿಕ್ಕೆ ಹೋಗಲ್ಲಂತೆ, ಒಬ್ಬರದ್ದೇ ಲೈವ್ಗೆ ಹೋಗೋದಂತೆ, ಮತ್ತು ಯಾರಿದ್ದೂ ಹೋಗೋದಿಲ್ಲ ಅವರು, ಗೊತ್ತುಂಟಾ? ಸೂಪರ್ ಸಪೋರ್ಟ್. ನನಗೆ ನಿಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿ ಪ್ಲೀಸ್, ನಾನು ಅವರಿಗೆ ರಿಟರ್ನ್ ಮಾಡ್ತೀನಿ. ಯಾರಿಗೆ? ರಮ್ಯಾ ಅವ್ರಿಗಾ? ಸೂಪರ್ ಸಪೋರ್ಟ್. ನನಗೆ ಕಮೆಂಟ್ ಹಾಕಿ ರಮ್ಯಾ, ಆಲಿನ್ ಒನ್ ಅವರೇ, ನಿಮ್ಮದು ವಿಡಿಯೋ ನೋಡ್ತೀನಿ ನಾನು. ಸೂಪರ್ ಸಪೋರ್ಟು. ಅದು ಏನು ಹೇಳಿ ಸಿಸ್ ಪ್ಲೀಸ್, ನಮಗೆ ಸಿಟ್ಟು ಬರುತ್ತಿದೆ. ಅದು ಎಂತ ಗೊತ್ತುಂಟ, ಲೈವ್ ಮಾಡ್ತೀವಲ್ವಾ, ಅವರಿಗೆ ಅದಕ್ಕೆ ಬೈಯುವುದವರು. ನೀವು ಲೈವಿಗೆ ಹೋಗಿ ನೀವು ಗಿಫ್ಟ್ ಬೇಡ್ತೀರಾ, ನೀವು ಸಪೋರ್ಟ್ ಬೇಡ್ತೀರಾ, ನಿಮಗೆ ಮಾಡಲಿಕ್ಕೆ ಎಲ್ಲ ಕೆಲಸ ಇಲ್ವಾ ಯೂಟ್ಯೂಬ್, ಅದಕ್ಕೆ ನಿಮಗೆ ಲೈವ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ. ಏನಾದರೂ ಸ್ಕಿನ್ ಬಗ್ಗೆ ಮಾತಾಡಿ, ಬೇರೆ ಏನಾದರೂ ಬಗ್ಗೆ ಮಾತಾಡಿ, ಊಟ ಆಯ್ತಂತ ತಿಂಡಿ ಆಯ್ತಂತ ಎಂತ ಕೇಳೋದು, ಅದೆಲ್ಲ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಟ್ರೈನ್ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನಿಮಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ತಲೆ ಕೆಟ್ಟು ಹೋಗಿದೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಹೋದರೆ ಹೋಗುತ್ತೆ, ಎಂತ ಮಾಡೋದು, ಚಾನಲ್ ಅಲ್ವಾ, ನಮ್ಮ ಕೈಯಲ್ಲಿ ಬರುತ್ತೆ ಅಂದರೆ ಅದು ಯಾವತ್ತಾದರೂ ಬಂದೇ ಬರುತ್ತೆ ನಮಗೆ. ನಮ್ಮ ಚಾನಲ್ ಎಂತಾದರೂ ಆಗಲಿ ಏನೇ ಆಗಲಿ, ಇನ್ನೊಬ್ಬರು ಆ ರೀತಿ ಮೆಸೇಜ್ ಮಾಡ್ತಾರಲ್ವ, ಅದಕ್ಕೆ ಆನ್ಸರ್ ಕೊಡುವ ಹಕ್ಕು ನಮಗೂ ಇದೆ. ಅದಕ್ಕೆ ನಾನು ಕೊಟ್ಟೆ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಬ್ರೂ ಪ್ಲೀಸ್ ರಿಟರ್ನ್ ಮಾಡಿ ಬ್ರೂ ಅಂತಿದ್ದಾರೆ. ಟ್ರೈನ್ ಅವರು ಕೊಡ್ತಾರೆ ಬ್ರದರ್, ಅವರು 100% ಕೊಡ್ತಾರನ್ನೋ ನಂಬಿಕೆ ಇದೆ ನನಗೆ. ಟ್ರೈನ್ ಬ್ರದರ್ ಅವರು ಕೊಡ್ಬೋದು ಅವರು ನೋಡಿ.
ಅವರು ಈಗ ಹೋಗುವಾಗ ಕೊಡ್ತೀನಿ ಅಂತ ಅಂದು ಹೋಗ್ತಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರಿಪ್ರಸಾದ್ ಅವರು ನನಗೆ ಏನಾದರೂ ಹೇಳಿದ್ದಾರಾ ನಿಮ್ಮದು ಅಂತ ನಾನು ಗೊತ್ತಿಲ್ಲ ನನಗೆ. ರಮ್ಯಾ ಅವ್ರದ್ದು ಮಾಡಿದ್ದಾರೆ, ಮತ್ತು ಯಾರ ಜ್ಯೋತಿಯ ಅವ್ರದ್ದು ಮಾಡಿದ್ದಾರೆ, ಕೆಲವ್ರದ್ದು ವಿಡಿಯೋ ಮಾಡಿದ್ದಾರೆ. ನಿಮ್ಮದು ಗೊತ್ತಿಲ್ಲ ನನಗೆ, ನೋಡಿಲ್ಲ ನಾನು. ನನಗೆ ಸಿಟ್ಟು ಬಂತು, ನಾನು ಮತ್ತೆ ಬೈಲಿಕ್ಕೆ ಶುರು ಮಾಡಿದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ನೈಟ್ ಸಿಸ್ ಅಕ್ಕ ನೋಡಿ ಬಂದ್ರಾ? ಹೇಗಿತ್ತು ಬೆಸ್ಟ್ ಹೇಗಿತ್ತು ನೋಡು, ನನಗೆ ಸ್ವಲ್ಪ ಕೊಡು ಅದರದ್ದು. ಸೂಪರ್ ಅಂತಿದ್ದಾರೆ ನಮ್ಮ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಅವರೇ, ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ಧನ್ಯವಾದ. ಟ್ರೈನ್ ಬ್ರದರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ನನ್ನ ತುಂಬ ಹೃದಯದ ಧನ್ಯವಾದ. ನನಗೆ ಲೈವಿಗೆ ಜಾಯ್ನ್ ಆಗ್ಲಿಕ್ಕೆ ಆಗದಿದ್ದರೂ ನಿಮ್ಮ ವಿಡಿಯೋ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತೀನಿ ನಾನು ಬ್ರದರ್. ಸ್ವಾಮಿ ಕೊರಗಜ್ಜ ದೇವಸ್ಥಾನ ಮಂಗಳೂರು ಕೊತ್ತಾರು ನಾ ಕಷ್ಟದ ಪರಿಮದು ಬುದ್ಧಿ ಕೊಡು ಕೊರಗಜ್ಜಾಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸ್ವಾಮಿ ಕೊರಗಜ್ಜ. ಥ್ಯಾಂಕ್ ಯು ಕೊರಗಜ್ಜ ದೇವರು, ತುಂಬ ಫೇಮಸ್ ಅವರು, ನಮ್ಮ ಮಂಗಳೂರಿನವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಟ್ರೈನ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಹರಿಪ್ರಸಾದ್ ಅವರಿಗೆ ಕೊಡಿ ಆಯಿತಾ. ಅವನನ್ನು 4 ಮಂತು ಮೋನೋ ಮಾಡೋಕ್ಕೆ ಹೇಳಿದ್ದಾನೆ ಅಕ್ಕ. ಅವನು ಏನು ಹೇಳೋದು ನನಗೆ ಮೋನೋ ಮಾಡಲಿಕ್ಕೆ. ನಾನು 1 ತಿಂಗಳಲ್ಲಿ 800, 1 ತಿಂಗಳು ಪೂರ್ತಿ ಆಗಲಿಲ್ಲ, ನನ್ನದು ಆಗಲಿಲ್ಲ, ಮೊನ್ನೆ ಆಗಿದ್ದಷ್ಟೇ 800 ಚಿಲ್ಲರಿ ನಾನು ಸಬ್ ಮಾಡಿದ್ದೇನೆ. ಅವನು ಯಾರು ನನಗೆ ಮೋನೋ 4 ತಿಂಗಳಲ್ಲಿ ಮಾಡ್ತೀನಿ, ನಾನು 1 ದಿನದಲ್ಲಿ ಮಾಡ್ತೀನಿ. ಅವನೇನು ಅವನಿಂದ ಕದ್ಕೊಂಡು ಮಾಡ್ತೀನ ನಾನು? ಇಲ್ಲಲ್ವಾ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟ್. ಕಾವ್ಯಸ್ ಲೈಫ್ ಆಯ್ ಅಂತಿದ್ದಾರೆ. ಆಯ್ ವೆಲ್ಕಮ್ ಕಾವ್ಯ ರೆಸಿಪೀಸ್ ಲೈಕ್ ಡನ್. ಅವನು ಒಂದೇ ಮೇಡಮ್ ಗಿವ್ ಮೀ ದಿಸ್ ID ವಾಟ್ ಟೆಲ್ ಯು. ಐ ಡಿ ಬೆಸ್ಟ್ ಅವರೇ, ಅದು ID ಹಾಕಿ ನೋಡುವ. ನೋಡಿ ಟ್ರೈನ್ ಇನ್ಫಾರ್ಮೇಷನ್ ಇದ್ದಾರೆ ನೋಡಿ, ಟ್ರೈನ್ ಅವರು ನೋಡಲಿ. ಅವರಿಗೂ ಹಾಗೆ ಎಲ್ಲ ಮಾತಾಡುವವರಿಗೆ ಸ್ವಲ್ಪ ನಿಲ್ಲಿಸಬೇಕಾಗುತ್ತದೆ. ಯಾರಾದರೂ ಖಡಕ್ ಕೊಡುವವರು ಬೇಕು ಅವರಿಗೆ. ನಾನು ಖಡಕ್ ಕೊಟ್ಟಿದ್ದೇನೆ ಬ್ರದರ್ ಅವರಿಗೆ. ಲೈವ್ ಮಾಡುತ್ತಂತೆ, ಲೈವಲ್ಲಿ ಹೋಗಿ ಗಿಫ್ಟ್ ಕೇಳೋದು, ನಿಮಗೆ ಅದೇ ಕೆಲಸ ಹಾಗೆ ಹೇಗೆ ಅಂತೆಲ್ಲ ಮೆಸೇಜ್ ಮಾಡ್ದ. ಅದಕ್ಕೆ ಮೆಸೇಜ್ ಅಲ್ಲ ವಿಡಿಯೋ ಮಾಡಿದ್ದ. ನಾನು ಅದಕ್ಕೆ ಅವನಿಗೆ ರಿಟರ್ನ್ ಮಾಡಿದೆ. ಯಾಕೆ ಹಾಗೆ ಅಂತೀರ ನೀವು? ಎಲ್ಲರದ್ದು ID ತಗೊಂಡು ಬಂದು ಇವರಿಗೆ ಸಪೋರ್ಟ್ ಮಾಡಿ ಅಂತ ಹಾಕ್ತಿರಲ್ವ, ಅದೇ ಯಾಕೆ ತಪ್ಪಲ್ವ ಅಂದೆ. ಅದಕ್ಕೆ ನಂದು ವಿಡಿಯೋ ಮಾಡಿ ಹಾಕಿದ್ದಾನೆ ಅವನು. ನಾನು ಅದಕ್ಕೆಲ್ಲ ಇದ್ರಲ್ಲಪ್ಪ, ನಾನು ಅದೇ ಎದುರ್ಕೊಂಡು ಇದ್ದರೆ ಈಗ ಇಷ್ಟು ಮಾತಾಡ್ತಾನೆ ಇರಲಿಲ್ಲ ಅವನದು ಬಗ್ಗೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅವರು ಹಾಕಿದ್ದಾರೆ, ರಮ್ಯ ಅವರು ಹಾಕಿದ್ದಾರೆ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಅವನದು ಆಯಿಲ್ ಕಂಟೆಂಟ್ ಮಾಡೋಕೆ ಎಲ್ಲಿ ಅದು, ಆದರೆ ನೀವು ನನಗೆ ಹೇಳಿದ್ದಾರೆ ಫೇಸ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರ, ಅದು ಅವನಿಗೆ ಗೊತ್ತಿಲ್ಲ. ನೀವು ಎಲ್ಲ ರೀತಿ ಸಪೋರ್ಟ್ ಮಾಡ್ತೀರಾ ಅಕ್ಕ. ಹೌದೌದು, ನನಗಂತಲ್ಲ, ಅವರು ಎಲ್ಲ ನನಗಂತಲ್ಲ, ಎಲ್ರಿಗೂ ಅಂದಿದ್ದು. ಲೈವ್ ಮಾಡ್ತಾರಲ್ವ ಅವರಿಗೆ ಎಲ್ಲಿಗೆ ನೋಡಿ. ಬೆಸ್ಟ್ ಟ್ರೈನ್ ಅವರೇ ನೋಡಿ, ಇದೇ ಲಿಂಕ್. ಅವರು ಏನೇನೋ ಅಂತ ವಿಡಿಯೋ ಹಾಕಿದ್ದಾರೆ ನೋಡಿ. ಅವ್ರದ್ದು ಸಪೋರ್ಟ್ ಮಾಡಿ, ಹಾಗೆ ಹೀಗೆ ಲೈವ್ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಅದೆಲ್ಲ ಸಪೋರ್ಟ್ ಕೇಳ್ತಾರೆ, ಹಾಗೆ ಕೇಳ್ತಾರೆ, ಸಪೋರ್ಟ್ ಮಾಡಿ ಅಂತಾರೆ ನೋಡಿ. ಇದೇ ಲಿಂಕ್ ಅವ್ರದ್ದು, ಇದೇ ಲಿಂಕ್. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಬ್ರೂ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ ನೋಡಿ. ಅವರು ಕೊಡ್ತಾರೆ ಆಯಿತಾ. ಅವರು ಟ್ರೈನ್ ಅವರು ಯಾವತ್ತೂ ಮೋಸ ಮಾಡಲ್ಲ. ಅವ್ರದ್ದು ವಿಡಿಯೋ ನೋಡಿ ನನಗೆ ಗೊತ್ತಾಯಿತು, ಅವರು ಯಾವತ್ತೂ ಮೋಸ ಮಾಡುವವರಲ್ಲ ಟ್ರೈನ್ ಅವರು ಕೊಡ್ತಾರೆ. ಅವರು ಸೀದಾ ಸಾದಾ ಅವರು, ನನಗೆ ಗೊತ್ತಾಗಿದೆ ಮೊನ್ನೆನೇ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಪ್ರಸಾದ್ ಅವರು ಸೂಪರ್ ಸಪೋರ್ಟು. ಆಲ್ ಇನ್ ಒನ್ ಲಿಂಕ್ ಓಪನ್ ಆಗ್ತಿಲ್ಲ ನೋಡಿ. ಬೆಸ್ಟ್ ಅವರು ನೋಡ್ಕೊಂಡು ಬಂದಿದ್ದಾರೆ ನೋಡಿ, ಲಿಂಕ್ ಕೊಟ್ಟಿದ್ದೇವೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಡು ನಾಟ್ ಪುಟ್ ಲಿಂಕ್ ಆಗಿದೆ ನೋಡಿ. ಸಪೋರ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹರಿಪ್ರಸಾದ್ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು, ಥ್ಯಾಂಕ್ ಯು ಸೋ ಮಚ್. ಇದೇ ಲಿಂಕ್ ಬೆಸ್ಟ್ ಎಂಟರ್ಟೈನ್ಮೆಂಟ್ ಡು ನಾಟ್ ಪುಟ್ ಲಿಂಕ್ ಯೂಟ್ಯೂಬ್ ಪ್ರಾಬ್ಲಮ್ ಕಮ್ ಆಗ್ತಾ ಇಲ್ಲ ಅಂತೆ ಲಿಂಕ್ ನಿಮ್ಮದು. ಸೂಪರ್ ಸಪೋರ್ಟ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಲಿಂಕ್ ಹಾಕಬೇಡ ಬೆಸ್ಟ್ ಅವರೇ. ಒಂದು ಹಾಕಿದ್ರಲ್ವ, ಮತ್ತೆ ಹಾಕಬೇಡ.
ಸೂಪರ್ ಸಪೋರ್ಟ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಸೂಪರ್ ಸಪೋರ್ಟು ಪ್ರಸಾದ್ ಅವರೇ ಯಾವಾಗಲೂ ಹಾಕಬೇಡ, ಒಂದು ಹಾಕಿದ್ದೆ ಅಲ್ವಾ ಮತ್ತೆ ಹಾಕಬೇಡ. ಈ ಲಿಂಕ್ ಓಪನ್ ಆಗ್ತಾ ಇಲ್ಲ, ಅದನ್ನು ಬರೆದು ಸರ್ಚ್ ಮಾಡಿ ಆಗ ಬರುತ್ತೆ. ಹೇಗೆ ಲಿಂಕ್ ಕ್ಲಿಕ್ ಮಾಡೋದು? ಲಿಂಕ್ ಮೇಲೆ ಇದು ಮಾಡಬೇಕು, ಡಬಲ್ ಟ್ಯಾಪ್ ಮಾಡಬೇಕು, ಆಗುತ್ತೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಪ್ರಸಾದ್ ಅವರು ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಬ್ರೋ ನಿಮ್ಮ ಶಾರ್ಟ್ಗೆ ಹಾಕಿದ್ದೇನೆ, ಶಾರ್ಟ್ಗೆ ಹಾಕಿದ್ದಾರಂತೆ ನೋಡಿ. ಬೆಸ್ಟ್ ಅವರೇ, ಇವಾಗ ಲಿಂಕ್ ಕೊಡಬೇಡಿ ಈಗ ಇಲ್ಲಿ, ಅದು ಮತ್ತು ನಿಮ್ಮ ಚಾನಲ್ಗೂ ಪ್ರಾಬ್ಲಮ್ ಆಗ್ಬೋದು. ಈಗ ಕೊಡಬೇಡಿ, ಅವನು ಏನು ಮಾಡಲಿಕ್ಕೆ ಆಗಲ್ಲ ಯಾರಿಗೂ, ಅವನಿಗೆ ಹೊಟ್ಟೆ ಕಿಚ್ಚು ಅಷ್ಟೇ, ಒಬ್ಬರು ಮೇಲೆ ಹೋಗಬಾರ್ದು. ಅವನು 40 ಇಟ್ಕೊಂಡು ತುಂಬ ಮಾತಾಡ್ತಾನೆ ಅವನು ನಾವು ಬೇಡಿ ತಗೊಂಡಾದರೂ ನಾವು ಸಬ್ ಮಾಡ್ಕೊಂಡಿದ್ದೀವಿ, ಅವ್ನು 40 ಇಟ್ಕೊಂಡು ತುಂಬ ಮಾತಾಡ್ತಾನೆ. ಇನ್ನೊಬ್ಬರದ್ದು ಹೆಸರು ತಗೊಂಡೋಗಿ ಇವರಿಗೆ ಸಪೋರ್ಟ್ ಮಾಡಿ, ಇವರಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಾನೆ. ನಾವು ಸಪೋರ್ಟು ಕೇಳಿದ್ದಕ್ಕೆ ಹೌದು ಅವನಿಗೆ ಭಿಕ್ಷೆ ಬೇಡೋದು ನಾವು, ಹಾಗೆ ಆಗುತ್ತೆ ಅಂತ ಅವರು ಒಬ್ರೊಬ್ರು ಇರ್ತಾರಪ್ಪ. ಯಾವ ರೀತಿ ಜನ ಇರ್ತಾರ ದೇವರೇ ಬಲ್ಲರು. ನಮಗೂ ನನಗೆ ಆಗಲ್ಲಪ್ಪ, ನನಗೆ ಎಲ್ಲರೂ ಒಳ್ಳೆ ಇದಾಗಬೇಕು, ಗ್ರೋತ್ ಆಗಬೇಕು. ಹೊಟ್ಟೆ ಕಿಚ್ಚಿ ಪಡುವಂಥ ಮನುಷ್ಯರಲ್ಲ ನಾವು, ಯಾವತ್ತೂ ಹೊಟ್ಟೆ ಕಿಚ್ಚಿ ಪಡುವವರಲ್ಲವೇ ಅಲ್ವಾ ನಾವು. ಹರಿಪ್ರಸಾದ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಬೆಸ್ಟ್ ಲಿಂಕ್ ಹಾಕಬೇಡ, ಸಾಕು ಲಿಂಕು. ಸೂಪರ್ ಸಪೋರ್ಟ್ ಪ್ರಸಾದ್, ಸೂಪರ್ ಸಪೋರ್ಟು. ಬೆಸ್ಟ್ ಅವರೇ, ಐ ವಿಲ್ ಮೈ ಶಾರ್ಟ್ ವಿಡಿಯೋ ಲಿಂಕ್ಸ್ ಐ ಗಿವ್ ಯುವರ್ ಚಾನಲ್ ಕಾಪಿ ಸ್ಟಿಕ್ ಯುವರ್ ವಿಡಿಯೋ 100% ನೋಡಿ. ಲಿಂಕ್ ಹಾಕ್ಬಾರ್ದಂತೆ ಬೆಸ್ಟ್, ಹಾಗೆ ನಿಮಗೆ ಕಾಪಿ ರೈಟ್ ಬರೋದು. ನೀವು ಯಾಕೆ ಲಿಂಕ್ ಹಾಕೋದು? ಬೆಸ್ಟು ಹಾಕಬಾರ್ದಂತೆ ನೋಡಿ. ಇವರಿಗೆ ಗೊತ್ತುಂಟು ಎಲ್ಲ, ಇವರದ್ದು ವಿಡಿಯೋ ನೋಡಿ ಬಂದಿದ್ದೀನಿ ನಾನು, ಇವ್ರಿಗೆ ಗೊತ್ತುಂಟು. ನೋಡು, ಕಾಪಿರೈಟ್ ಬರುತ್ತೆ, ಹಾಕಬೇಡ. ಯಾರ್ದು ಲಿಂಕ್ ಬೇರೆಯವ್ರದ್ದು ಲಿಂಕ್ ಹಾಕಬಾರ್ದು. ಹಾಗೆಲ್ಲ ನಲ್ಲಿ ಹೇಳಿ ನಾನು ಹೋಗಿ ನೋಡ್ತೀನಿ. ಚಾನಲ್ ನೇಮು ಅದೇ ಬೆಸ್ಟ್ ಚಾನಲ್ ನೇಮ್ ಆದರೂ ಹಾಕಿ, ಅಷ್ಟು ಲಿಂಕ್ ಹಾಕಬೇಡಿ. ಆಗ ಹಾಕಿದ್ರು ಅವರು, ಅಕ್ಕ ನಾನು ಯೂಟ್ಯೂಬ್ ಚಾನಲ್ ರೂಲ್ಸ್ ಬ್ರೇಕ್ ಮಾಡಿದೆ, ಕಾಪಿರೈಟ್ ಸ್ಟಿಕ್ ತೆಗೆದಿದ್ದೀನಿ. ತೆಗಿಬೇಕಂತೆ, ಅದು ತೆಗಿಬಹುದು, ಎಂತಾಗೋದಿಲ್ಲ. ಇದರಲ್ಲಿ ಹೋಗಿ ಕ್ರೋಮೋದಲ್ಲಿ ಹೋಗಿ ತೆಗಿಬೋದು. ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ನಾನು ಡಿಲೀಟ್ ಮಾಡಿ ಬಂದೆ. ಹೌದಾ, ಓಕೆ, ಬಂದ್ರಾ, ಓಕೆ. ಅಕ್ಷು ಅವರು ಬಂದರು, ಹಾಯ್ ವೆಲ್ಕಮ್. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿನ್ ಮಾಡಿ ಸೀಸ್, ಪಿನ್ ಮಾಡುವ, ಆದರೆ ಪಿನ್ ಮಾಡಿದ ಮೇಲೆ ಹೋಗಬಾರ್ದಷ್ಟೇ. ಪಿನ್ ಮಾಡಿದ ಮೇಲೆ ಗಿಫ್ಟ್ ಕೊಡುವ ತನಕ ಇರಬೇಕು. ಬೆಸ್ಟ್ ಎಂಟರ್ಟೈನ್ಮೆಂಟ್ ಮೈ ಶಾರ್ಟ್ ವಿಡಿಯೋ ಗಿವ್ ಯು ಲಿಂಕ್ ಲೈವ್ ಐ ಫುಟ್ ಕಾಪಿ ಸ್ಟ್ರೈಕ್ ಯುವರ್ ಚಾನಲ್ 100% ಟುಮಾರೋ ಸಿ ಯುವರ್ ಚಾನಲ್. ಅವರಿಗೆ ಲಿಂಕ್ ಕೊಡಬೇಕಂತೆ, ನಿಮ್ಮ ಚಾನಲ್ ಇದ್ದು ಅವರು ಇದು ಮಾಡ್ತಾರಂತೆ ನೋಡಿ. ಮೈ ಶಾರ್ಟ್ ವಿಡಿಯೋ ಗಿವ್ ಯು ಲಿಂಕ್ ಲೈವ್ ಐ ಫುಟ್. ಅವರಿಗೆ ಕಾಪಿರೈಟ್ ಬಂದಿದ್ದಂತೆ ನೋಡಿ, ಅವರು ಇದು ಮಾಡ್ತಾರಂತೆ ನೋಡಿ. ಅವರಿಗೆ ಬಂದಿದೆ, ಬೆಸ್ಟ್ ಅವರಿಗೆ ಒಂದು 3 ಏನೋ ಕಾಪಿರೈಟ್ ಬಂದಿದೆ ಅಂತೆ. ಹರಿಪ್ರಸಾದ್ ಸೂಪರ್ ಅಂತಿದ್ದಾರೆ. ನನಗೆ ಒಂದು ಡೌಟ್ ಇದೆ ಟ್ರೈನ್ ಅವರೇ, ಅದು ಡೌಟು ನಿಮ್ಮ ಹತ್ರ ಕೇಳ್ಬೋದಾ? ಸೂಪರ್ ಸಪೋರ್ಟು ಪ್ಲೀಸ್ ಚಾನಲ್ ನೇಮ್ ಹೇಳಿ. ಬೆಸ್ಟ್ ಅವರೇ, ಚಾನಲ್ ಇದು ನೇಮ್ ಕೊಡಿ ಅವರಿಗೆ. ಸಪೋರ್ಟು ಎಂತ ಕೊಡಿ ಅವರಿಗೆ. ಟ್ರೈನ್ ಬ್ರೋ ಲಿಂಕ್ ಡಿಲೀಟ್ ಮಾಡಿ ಬಂದೆ ಅಂತಿದ್ದಾರೆ. ಹಾಗೆಲ್ಲ ಲಿಂಕ್ ಹಾಕಬೇಡ, ನಿಂದು ಲಿಂಕ್ ಬೇಕಾದರೆ ಹಾಕು, ಆದರೆ ಬೇರೆಯವ್ರದ್ದು ಹಾಕಬಾರ್ದಂತೆ. ಅದೌದು. ಅಕ್ಷು ಶಶಿ ಅವರೇ ಪ್ಲೀಸ್ ರಿಟರ್ನ್ ಮೀ ಅಂತಿದ್ದಾರೆ. ಅಕ್ಷು ಅವರೇ ಇದ್ದೀರಾ? ಪ್ಲೀಸ್ ಬೆಸ್ಟ್ ಅವರೇ ಚಾನಲ್ ನೇಮ್ ಕೊಡಿ ಅವರಿಗೆ ಅಂತ ನೋಡಿ. ಹಾಕಿದ್ದಾರೆ ನೋಡಿ, ಸಬ್ಸ್ಕ್ರೈಬ್ ಸಪೋರ್ಟ್ ಅಂತ, ಆಲ್ ಇನ್ ಒನ್ ಅಂತೆ.
ಈಗ ನಾನು ಆಗೆಲ್ಲ ಅಕ್ಕ ಡಿಲೀಟ್ ಮಾಡಿ ಬಂದೆ. ಓಕೆ ಓಕೆ ಬಂದಿಯಲ್ವಾ? ಓಕೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು. ಪ್ಲೀಸ್ ಆಲ್ ಆಫ್ ಯು ಡು ನಾಟ್ ಪುಟ್ ಲಿಂಕ್ ಲೈವ್ ಪ್ರಾಬ್ಲಮ್ ಕಮ್. ಡು ನಾಟ್ ಪುಟ್ ಲೈವ್ ಪ್ರಾಬ್ಲಮ್. ಹೌದಾ? ಹೌದಂತೆ, ಲಿಂಕ್ ಮಾಡಬಾರ್ದಂತೆ, ಮತ್ತೆಲ್ಲ ಪ್ರಾಬ್ಲಮ್ ಆಗುತ್ತಂತೆ ನೋಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಹಾಕಬೇಡ ಬೆಸ್ಟ್, ಲಿಂಕ್ ಎಲ್ಲ ಸೆಂಡ್ ಮಾಡಬೇಡ, ಪ್ರಾಬ್ಲಮ್ ಆಗ್ತದಂತೆ. ಗೊತ್ತಿಲ್ಲ ಆಯಿತಾ? ಆದರೆ ನಮಗೂ ಗೊತ್ತಿಲ್ಲ ಅಂತ ಯೂಟ್ಯೂಬ್ ಅವರಿಗೆ ಇದೆಯಾ? ಇಲ್ಲ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಓಕೆ ಓಕೆ ಅಕ್ಕ, ಸೂಪರ್ ಸಪೋರ್ಟ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅವರಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರೇ ಸಪೋರ್ಟ್ ಅಲ್ಲಿ 1 ಅಂತ ಸಬ್ಸ್ಕ್ರೈಬ್. ಬೆಸ್ಟ್ ಎಂಟರ್ಟೈನ್ಮೆಂಟ್ ಕ್ರಿಯೇಟೆಡ್ ಸಪೋರ್ಟ್ ಅಲ್ಲಿ ಆಲ್ ಇನ್ 1 ಅಂತ ಸಬ್ಸ್ಕ್ರೈಬ್. ಅಲ್ಲಪ್ಪ, ಅಲ್ಲ ಹಾಗಲ್ಲ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. NBR ಹಾಯ್ ಅಂತಿದ್ದಾರೆ. ಟ್ರೈನ್ ಅವರು NBR ಅವರೇ ಹಾಯ್, ವೆಲ್ಕಮ್ ನಿಮಗೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ನಿಮಗೆ. ವಿಡಿಯೋ ಎಲ್ಲ ಹಾಕಿ ಬ್ರದರ್, ನಾನು ನೋಡಿ ಸಪೋರ್ಟ್ ಮಾಡ್ತೀನಿ ನಿಮಗೆ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು. ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ಅಕ್ಕ ನನ್ನ ಶಾರ್ಟ್ಸ್ ನೋಡಿ ಅಕ್ಕ. ಓಕೆ, ನೋಡ್ತೀನಿ. ಇವತ್ತು ಹಾಕಿದ್ಯಾ? ನೀನು ಎಲ್ಲಿ ತೆಗೆದು ಹಾಕೋದಾದರೆ ನೋಡೋದೇ ಇಲ್ಲ ನಾನು. ನೀನು ಸ್ವಂತ ಮಾಡಿ ಹಾಕಿದರೆ ನೋಡ್ತೀನಿ ನಾನು. ನೋಡು, ನೀನು ಸ್ವಂತ ಮಾಡು, ಏನಾಗುತ್ತೆ? ನೀನು ಹುಡುಗ ಅಲ್ವಾ, ಹಾಕ್ಬೇಕಲ್ವ ಸ್ವಂತ ಮಾಡಿ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಅಣ್ಣಪ್ಪ ಅವರು ಬಂದರು. ಹಾಯ್ ಮೇಡಮ್, ನಮಸ್ತೆ ಅಣ್ಣಪ್ಪ ಅವರೇ. ನಮಸ್ತೆ, ವೆಲ್ಕಮ್ ನಿಮಗೆ. ಊಟ ಆಯಿತಾ? ಏನು ಸ್ಪೆಷಲ್ ಇವತ್ತು? ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನಿಮಗೆ. ನಾಳೆ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಲೈವಿಗೆ ಜಾಯಿನ್ ಆಗಲು. ನಿನ್ನೆ ನೋಡಿದೆ ನಿನ್ನೆ ಲೈವ್ ಇರಲಿಲ್ವಾ ಅಂತ, ಆದರೆ ವಿಡಿಯೋ ನೋಡಿದೆ, ಅದೇ ಟೈಮಿಗೆ ಬಂದಿದೆ 5 ಗಂಟೆಗೆ ನಿಮ್ಮ ವಿಡಿಯೋ. ನಾನು ಶಾರ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಕ್ಕ. ಹೌದು, ನೀನು ಯಾವುದ್ರಲ್ಲೂ ತೆಗೆದು ಹಾಕಿದ್ರೆ ಅದು ಉಪಯೋಗ ಇಲ್ಲ ಬೆಸ್ಟ್. ನೀನು ಸಬ್ ಮಾಡ್ಕೊಂಡಿದ್ದೀಯಲ್ವಾ, ಅದನ್ನು ನೀನಾಗೆ ಮಾಡು, ಅದು ಚೆನ್ನಾಗಿರುತ್ತೆ. ಟೆಲ್ ಮೀ ಮೇಡಮ್. ಟ್ರೈನ್ ಅವರೇ, ನನಗೊಂದು ಡೌಟ್ ಇದೆ. ಟ್ಯಾಕ್ಸ್ ಅಂತ ಹಾಕ್ತಾರಲ್ವ, ಟ್ಯಾಕ್ಸ್ ಅದು ಹೇಗೆ ಹಾಕಬೇಕು? ಅದೊಂದು ನನಗೊಂದು ತುಂಬ ಡೌಟ್ ಇದೆ. ಯಾವತ್ತು ನಾನೆಲ್ಲ ಹಾಕ್ತೀನಿ, ಅದೊಂದು ಹಾಕ್ಲಿಕ್ಕೆ ಬರುತ್ತಾ ಇಲ್ಲ. ಎಂತ ಹಾಕ್ಬೇಕಂತ ಇವತ್ತಿನವರೆಗೂ ಅರ್ಥ ಆಗಿಲ್ಲ ನನಗೆ. ತುಂಬ ವಿಡಿಯೋ ನೋಡಿದ್ದೀನಿ, ಹಾಗೆ ತುಂಬ ನನ್ನ ತಂಗಿ ಹತ್ರ ಕೇಳಿದೆ, ಅದು ಗೊತ್ತಾಗಿಲ್ಲ ನನಗೆ. ಹೇಗಂತ ತಲೆಗೇ ಹೋಗ್ತೇ ಇಲ್ಲ ನನಗೆ. ಅದೊಂದು ನಿಮಗೆ ಗೊತ್ತಿದ್ದರೆ ನನಗೊಂದು ಸ್ವಲ್ಪ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದಾ? ಅದು ಹಾಕ್ಲೇಬೇಕಂತೆ ಅಲ್ವಾ? ನಾಗರತ್ನ ಎನ್ನವರು ಬಂದರು. ಆಯ್ ನಾಗರತ್ನ ಅವರೇ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು, ಬೆಸ್ಟ್ ಅವರು. ನಾಗರತ್ನ ಅವರು ಸೂಪರ್ ಸಪೋರ್ಟ್ ಆಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಅವರೇ. ಊಟ ಆಯಿತಾ? ಏನು ಸ್ಪೆಷಲ್ ಇವತ್ತು ಊಟಕ್ಕೆ? ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹರಿಪ್ರಸಾದ್ ಬ್ರದರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಎನ್ನವರೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಡು ನಾಟ್ ಕಾಪಿ ಎನಿವನ್ ವಿಡಿಯೋ ಯೂಟ್ಯೂಬ್ ಪ್ರಾಬ್ಲಮ್ ಕಮ್. ಹೌದು ಬೆಸ್ಟ್ ಅವರೇ. ಯಾವುದೋ ಎಲ್ಲಿಂದನೂ ತೆಗೆದು ಹಾಕಬೇಡಿ.
ನೀವು ಓನ್ ಮಾಡಿ, ನೀವು ಚೆನ್ನಾಗಿ ಒಂದು ರೀಲ್ಸ್ ಮಾಡಿ ಹಾಕಿ, ಎಂತಾದರೂ ಒಂದು ಹಾಕಿ. ನೀವು ಕಾಲೇಜಿಗೆ ಹೋಗ್ತಿದ್ದೀರಿ, ಡೈಲಿ ವ್ಲಾಗ್ ಮಾಡಿ, ಅದೆಲ್ಲ ಹಾಕಿ. ಅದು ನಮಗೆ ಉಪಯೋಗ ಆಗುತ್ತೆ, ನಮ್ಮದು ಸ್ವಂತ ಅಂತ ಅನ್ನುತ್ತೆ ಅದು. ಆಯಿತಾ, ನೋಡಲಿಕ್ಕೆ ಖುಷಿ ಆಗುತ್ತೆ ನಮಗೂ ಕೂಡ. ಸೂಪರ್ ಸಪೋರ್ಟ್ ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಹರಿಪ್ರಸಾದ್ ಅವರು ಟ್ರೈನ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಂತಿದ್ದಾರೆ ಟ್ರೈನ್ ಅವರು ಸೂಪರ್ ಸಪೋರ್ಟ್. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಅವರು ಸೂಪರ್ ಸಪೋರ್ಟ್. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಹರಿಪ್ರಸಾದ್ ಅವರೇ ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರೇ ಥ್ಯಾಂಕ್ ಯು. ಹರಿಪ್ರಸಾದ್ ಅವರೇ ಥ್ಯಾಂಕ್ ಯು. ಟ್ರೈನ್ ಅವರೇ ಥ್ಯಾಂಕ್ ಯು. ಹರಿಪ್ರಸಾದ್ ಅವರೇ ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಟ್ರೈನ್ ಅವರೇ ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್. ಹರಿಪ್ರಸಾದ್ ಅವರೇ, ಟ್ರೈನ್ ಅವರೇ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದು ಮೆಸೇಜ್ ನೋಡಲಿಕ್ಕೆ ಅವನು ಇರಬೇಕಿತ್ತು, ಅವನು ವಿಡಿಯೋ ಮಾಡಿದನಲ್ವ, ಅವನು ಇರಬೇಕಿತ್ತು, ಆಗ ಅವನಿಗೆ ಉರಿ ಬರ್ತದೆ. ಸೂಪರ್ ಸಪೋರ್ಟ್. ಅಕ್ಕ ಏನು ಆಗ್ತಾ ಇದೆ, ಏನಾಗಿದೆ? ರಂಜು ಸೂಪರ್ ಸಪೋರ್ಟ್. ಟ್ರೈನ್ ಅವರ್ ಏನಾಗಿದೆ ರಂಜು? ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ, ನಮ್ಮ ಬ್ರದರ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಯಾರು ವಿಡಿಯೋವನ್ನು ನಕಲು ಮಾಡಬೇಡಿ ಯೂಟ್ಯೂಬು. ಹೌದು, ಅದು ಮಾಡಬೇಡಿ. ಯಾರ ವಿಡಿಯೋವನ್ನು ನಕಲಿ ಮಾಡಬೇಡಿ ಯೂಟ್ಯೂಬ್. ಹೌದು. ಟ್ರೈನ್ ಸಪೋರ್ಟ್ ಅಂತಿದ್ದಾರೆ. ಅಕ್ಷು ಗಿಫ್ಟ್ ಡನ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಅದು ಲಿಂಕ್ ಏನು? ಅದು ಲಿಂಕ್ ಅವರು ಕೊಟ್ಟದ್ದು. ಯಾರು? ಅವ್ರದ್ದು ಬೆಸ್ಟ್ ಹಾಕಿದ್ದು, ಅವ್ರದ್ದು ವಿಡಿಯೋ ಮಾಡಿದ್ರಲ್ವ ಅವ್ರದ್ದು. ನಾಗರತ್ನಯನ್ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್. ನಾಗರತ್ನಯನ್ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಯೋಗೇಶ್ ಅವರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೋಗೇಶ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರಿಪ್ರಸಾದ್ ಅವರೇ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ ಆ್ಯಂಡ್ ಹರಿಪ್ರಸಾದ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಲೈಫ್ ವಿತ್ ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು. ಎಂತಾಯಿತು ರಂಜು? ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಫ್ ವಿತ್ ರಂಜು ಹಾಯ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ನೋಡಿ. ಟ್ರೈನ್ ಅವರದು ಲೈಫ್ ವಿತ್ ರಂಜು ಅವರೇ. ಟ್ರೈನ್ ಅವರದು 5 ಗಂಟೆಗೆ ಈವ್ನಿಂಗ್ ಲೈವ್ ಇದೆ, ಹೋಗಿ ಜಾಯಿನ್ ಆಗಿ, ಅವರು ಸಪೋರ್ಟ್ ಮಾಡ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 100% ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಬೆಸ್ಟ್ ಹೋದ್ರಾ ತಮ್ಮ? ಬೆಸ್ಟ್ ತಮ್ಮ, ಎಲ್ಲಿ ಹೋದ್ರಿ? ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯೂಟ್ಯೂಬ್ ಪ್ರಾಬ್ಲಮ್ ಕಮ್ ಕನೆಕ್ಟ್ ಮೀ ಇನ್ಸ್ಟಾಗ್ರಾಮ್ ಐ ಡಿ ಹೆಲ್ಪ್ ಯು ಮೇಡಮ್. ಓಕೆ ಸಪೋರ್ಟ್. ಓಕೆ ಟ್ರೈನ್ ಅವರೇ. ಓಕೆ ಕನೆಕ್ಟ್ ಆಗ್ತೀನಿ. ಯೂಟ್ಯೂಬಲ್ಲಿ ಇದೆಯಾ ನಿಮ್ಮದು ಲಿಂಕ್ ಇದೆಯಾ? ಯೂಟ್ಯೂಬ್ ನಮಸ್ತೆ ಇದೆಯಾ? ಯೂಟ್ಯೂಬ್ ಸಮಸ್ಯೆ ಇದೆಯಾ? ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಸಂಪರ್ಕಿಸಿ ಸಹಾಯ ಮಾಡಿ. ಓಕೆ
ಯೂಟ್ಯೂಬ್ ಸಮಸ್ಯೆ ಇದೆ, ಇನ್ಸ್ಟಾಗ್ರಾಮ್ ನನ್ನನ್ನು ಸಂಪರ್ಕಿಸಿ ಅಂತಿದ್ದಾರೆ. ಟ್ರೈನ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್. 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 ಥ್ಯಾಂಕ್ ಯು ಟ್ರೈನ್ ಅವರೇ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು. ಅವ್ರದ್ದು ಅವ್ರದ್ದು ಲೈವ್ ಇದೆ ನೋಡಿ. ಅವರು ಲೈವ್ಗೆ ಹೋಗಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ, ನಿಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಹೋಗಿ ಸೂಪರ್ ಸಪೋರ್ಟಲ್ಲಿದ್ದಾರೆ. 5 ಗಂಟೆಗೆ ಇದೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರಿಪ್ರಸಾದ್ ಅವರೇ, ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು ಹರಿಪ್ರಸಾದ್ ಅವರೇ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಚೆನ್ನಾಗಿ. ತುಂಬ ಹೃದಯದ ಧನ್ಯವಾದ ನಿಮಗೆ ಎಲ್ರಿಗೂ, ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಸೂಪರ್ ಸಪೋರ್ಟ್ ನೋಡಿ. ಸಪೋರ್ಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಟ್ರೈನ್ ಅವರು ಮತ್ತು ಹರಿಪ್ರಸಾದ್ ಬ್ರದರ್ ಅವರು. ಬೆಸ್ಟ್ ಅವರೇ, ನೀವು ಎಲ್ಲಿ ಹೋಗಿದ್ದೀರಿ? ತಮ್ಮ ಎಲ್ಲಿ ಹೋದ? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಬ್ರದರ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಮ್ಮ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು ಲೈಫ್ ವಿತ್ ರಂಜು. ಯೋಗೇಶ್ ಕನೆಕ್ಟೆಡ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ವೈಟಿ ಜರ್ನಿ. ಯೋಗೇಶ್ ಅವರೇ ಕನೆಕ್ಟ್ ಆಗಿದ್ದಾರಂತೆ ನೋಡಿ. ಲೈಫ್ ವಿತ್ ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಯೋಗೇಶ್ ಅಣ್ಣ ಅವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಓಕೆ ನಾನು ಮಾಡ್ತೀನಿ ಇನ್ಸ್ಟಾದಲ್ಲಿ. ನೋಡುವ, ನಂದು ಇನ್ಸ್ಟಾ ಮಾಡಿ ಇಟ್ಟಿದ್ದೇನೆ. ಹೋಗಲಿಕ್ಕೆ ಟೈಮ್ ಇಲ್ಲ, ಅದನ್ನು ನೋಡೋದೇ ಇಲ್ಲ ನಾನು. ತುಂಬ ಕಮ್ಮಿ ಆಗಿದೆ ನೋಡೋದು. ಥ್ಯಾಂಕ್ ಯು ಸೋ ಮಚ್. ಬಂದು ನೋಡ್ತೀವಿ. ಇನ್ಸ್ಟಾದ ID ನಿಮ್ಮದು ಲಿಂಕಲ್ಲಿ ಇದೆಯಾ? ಡಿಸ್ಕ್ರಿಪ್ಷನಲ್ಲಿ ಇದೆಯಾ ನಿಮ್ಮದು ಇನ್ಸ್ಟಾದು? ಲೈಕ್ ವಿತ್ ರಂಜು. ಥ್ಯಾಂಕ್ ಯು ವೆರಿ ಮಚ್ ಮೈ ಚಾನಲ್ ಸಪೋರ್ಟ್. ಥ್ಯಾಂಕ್ ಯು ಅತಿಥಿ ರಾಜು ಅವರಿಗೆ. ಯುವರ್ ಚಾನಲ್ ಲೈಫ್ ವಿತ್ ರಂಜು ಸಪೋರ್ಟ್. ಹೌದು, ಲೈಫ್ ವಿತ್ ರಂಜು ಅವರು.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಿದ್ದಾರೆ ರಂಜು ಅವರು. ಥ್ಯಾಂಕ್ ಯು ಸಪೋರ್ಟಲ್ಲಿದ್ದಾರೆ ನಮ್ಮ ಬೆಸ್ಟ್ ಇವರು ಟ್ರೈನ್ ಅವರು. ಥ್ಯಾಂಕ್ ಯು ಅಂತಿದ್ದಾರೆ ರಂಜು ಅವರು, ಸಪೋರ್ಟಲ್ಲಿದ್ದಾರೆ ಟ್ರೈನ್ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. Thank you so much. Super, thank you so much, thank you. Thank you so much, thank you so much. Thank you so much, Sister Inavare, thank you. Thank you so much, thank you so much. Thank you Train Avare, thank you so much. Thank you Train Avare, thank you so much. ಯಾರೆಲ್ಲ ಐಡಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ. ಸೂಪರ್ ಸಪೋರ್ಟ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. Thank you so much, thank you so much, thank you so much. Thank you so much, thank you so much, thank you so much. Thank you Train Avare, thank you Train Avare, thank you so much. Thank you so much. Okay, bye madam. Tomorrow come our live, support our channel. ಓಕೆ, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಬ್ರದರ್. ಖಂಡಿತವಾಗಿ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಬರ್ತೀನಿ ನಾನು. ನಿನ್ನೆ ಇರಲಿಲ್ಲಲ್ವ ನಿಮ್ಮದು ಲೈವು? ನಿನ್ನೆ ಸರ್ಚ್ ಮಾಡಿದಾಗೆ ಸಿಕ್ಕಲಿಲ್ಲ ನಿಮಗೆ. ಆಗ ವೀಡಿಯೋ ಹಾಕಿದ್ರಿ ನೀವು, ಅದಕ್ಕೆ ಅದನ್ನು ನೋಡಿದೆ, ಮತ್ತು ನಾನು ಬ್ಯುಸಿ ಆದೆ ಸ್ವಲ್ಪ. ಖಂಡಿತ ನಾಳೆ ಜಾಯಿನ್ ಆಗ್ತೀನಿ, ನಿಮಗೆ ಖಂಡಿತವಾಗಿಯೂ ಸಪೋರ್ಟ್ ಮಾಡ್ತೀನಿ. ಓಕೆ, ಬಾಯ್, ಗುಡ್ ನೈಟ್. ಟೂ ಮೆಂಬರ್ಸ್ ಸೈಡಲ್ಲಿದ್ದೀರಾ, ಸಪೋರ್ಟ್ ಮಾಡಿ. ನಾನು ಹೋಗ್ತೀನಿ, ನಾನು ಕೂಡ. ಬಾಯ್ ಎಲ್ರಿಗೂ. ನಾನು ಕೂಡ ಹೋಗ್ತಾ ಇದ್ದೀನಿ, ನನಗೂ ಸ್ವಲ್ಪ ಕೆಲಸ ಇದೆ. ಬಾಯ್ ಎಲ್ರಿಗೂ, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸಪೋರ್ಟ್ ಮಾಡಿದಾಗ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಬಾಯ್. ಹೇಳೋಣ, 3 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಅಲ್ವಾ. ನಾನು ಹೋಗ್ತಾ ಇದ್ದೀನಿ. ಎಂತ ಪುಟ್ಟ?